ಪಾದಾಂಬುಜಕ್ಕೆ ಪೋಟ ಮಾಡುತ್ತ ವರ್ಣಿಪಿನಿ ಕಥಾ
ಪತಿದೇವ ಜಾನಕಿ ನೋಡಿ ಅಂತೆ. ನೀವೇನು ನಿಮ್ಮಷ್ಟಕ್ಕೆ ಅಲ್ಲಿ ಕುಳಿತುಕೊಂಡಿದ್ದೀರಿ, ಒಮ್ಮೆ ಇತ್ತ ಬನ್ನಿ, ಅಲ್ಲಿ ಒಮ್ಮೆ ನೋಡಿ ಅಂತೆ. ಸೀತೆ ಅಂತರ್ಮುಖಿಯಾಗಿ ಆಲೋಚಿಸಿ ಅಲ್ಲಿ ನಾವು ಪಡೆಯುವಂತಹ ಒಂದು ಆನಂದ ಉಂಟಲ್ಲ, ಅದು ಬಹಳ ವಿಶಿಷ್ಟವಾದುದು. ಆದ್ದರಿಂದ ನಾನು ಆಲೋಚನೆಯನ್ನು ಮಾಡುತ್ತಾ ಯಾವುದೋ ಒಂದು ದೂರದೃಷ್ಟಿಯನ್ನು ನೆನವೆತ್ತಾ ಹೀಗೆ ಕುಳಿತುಕೊಂಡಿದ್ದೇನೆ. ಯಾವ ಆಲೋಚನೆ? ಏನು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಭವಿತವೇ ಹೇಗುಂಟು. 14 ವರ್ಷಗಳನ್ನು ನಾವು ಕಳೆದಿದ್ದೇವೆ ಇಲ್ಲಿ. 14 ಅಂತ ಪೂರ ಆಗಿಲ್ಲ ಅಂತ ಅರ್ಥ ಅಲ್ಲ, 13 ಕಳಿ ವನವಾಸದ ಕೊನೆಯ ಅವಧಿಯಲ್ಲಿ ನಾವು ಬಂದು ಮುಟ್ಟಿದ್ದೇವೆ. ಹಾಗಿರುವಾಗ ಮುಂದೇನು ಎಂಬರ ಬಗ್ಗೆ ಆಲೋಚನೆಯನ್ನು ಮಾಡುತ್ತಾ ಇಲ್ಲಿ ಕುಳಿತದ್ದುಂಟು. ಏನು ನನ್ನನ್ನು ಕರೆದಿಯಲ್ಲ ಸ್ವಾಮಿ? ಏನು ಇವತ್ತೊಂದು ಘಟನೆ ನಡೆಯಿತು. ಘಟನೆ? ಹೌದು. ಏನು? ಅದನ್ನೇ ಹೇಳೋಣ ಅಂತ ನಾನು ನಿಮ್ಮನ್ನು ಕರೆದುಕೊಂಡು ಬರುವುದಿದ್ರೆ ಏನು ನೋಡಿ ಅದೇ ಎದುರಿನಲ್ಲಿ ಕಾಣುತ್ತದೆ. ಏನು ನಿಮಗೇನು ಕಾಣಿಸುವುದಿಲ್ವೋ? ಸೀತೆ ನೋಡಿದೆಯಾ ಒಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನನ್ನನ್ನು ಎಚ್ಚರಿಸ್ತಾ ಇವತ್ತು ಬೆಳಿಗ್ಗೆ ಏನಾಯ್ತು ಗೊತ್ತೇ? ಹೌದು. ನಾನು ಯಾವತ್ತಿನ ಹಾಗೆ ಗೋದಾವರಿ ತೀರಕ್ಕೆ ನಡೆದೆ. ಸೋರೆ ಬುರುಡೆ ಹಿಡಿದುಕೊಂಡು ನೀರನ್ನು ತರೋಣ ಅಂತ ನಾನು ಹೊರಟು. ನಾನು ಹೋಗುವಾಗಲೇ ಏನು ಎತ್ತರದ ಗುಡ್ಡದಿಂದಲೋ ಏನು ಆ ನೆರಳು ನನ್ನ ನೆರಳನ್ನು ಮೀರಿ ಅತ್ತ ಕಡೆಯಿಂದ ನಡೆಯುತ್ತಿರುವ ಹಾಗೆ ಕಂಡಿತು. ಯಾವುದೋ ಪ್ರಾಣಿ ಇರಬಹುದು ಅನ್ನುವ ಹಾಗೆ ನಾನು ಊಹಿಸಿದೆ. ಆದರೆ ಅದಿರಲಿ ಅಂತ ಪ್ರಾಣಿಯ ಬಗ್ಗೆ ಮಾತನಾಡ್ತಾ ಇದ್ದಿ ಅಂತ ಕಾಣುತ್ತಾ ಉಂಟು. ಹೌದು, 4 ಪ್ರಾಣವುಳ್ಳದ್ದೆಲ್ಲವೂ ಪ್ರಾಣಿಗಳಂತೆ. ಹೌದು. ನಾನು ತಿಳ್ಕೊಂಡದ್ದು ಏನು ನೋಡಿದೇವ ರಾಮ ಅಂತ ಕೇಳುವ ವಿಶೇಷತೆ ಇರುವುದು. ಹೌದು, ಅದೇ ಸ್ವಾಮಿ ವಿಶೇಷತೆ. ನಾನು ತಿಳ್ಕೊಂಡದ್ದು ಜೀವನದ ಆರಂಭದ ಇಂದಿನವರೆಗೆ ಈ ಪ್ರಪಂಚವನ್ನು ನಾನು ಬೇರೆ ಬೇರೆ ರೀತಿಯಲ್ಲಿ ನನ್ನದೇ ಅಂತ ದೃಷ್ಟಿಕೋನದಲ್ಲಿ ನೋಡ್ತಾ ಬಂದಿದ್ದೇನೆ. ಯಾಕಂತ ಕೇಳಿದರೆ ಬಾಲ್ಯದಲ್ಲಿ ಅಯೋಧ್ಯೆಯಲ್ಲಿ ಒಂದು 3 ರಾಣಿಯರ ಕಣ್ಮಣಿಯಾಗಿ ಬೆಳೆದಂತಹ ಬದುಕನ್ನು ನಾನು ನೋಡಿದ್ದೇನೆ. ಮೇಲೆ ನನ್ನ ಜೀವನದ ರೂವಾರಿಸಿ ಎನಿಸಿಕೊಂಡಂತಹ ವಿಶ್ವಾಮಿತ್ರರ ಕರಕಮಲ ಸಂಜಾತನಾಗಿ ನಾನು ಈ ಬದುಕನ್ನು ನೋಡಿದ್ದುಂಟು. ಮತ್ತೆ ಅಹಲ್ಯ ಹೀಗೆ ಉತ್ತರಿಸ್ತಾ ಬಂದು ಈ ಪಂಚವಟಿಗೆ ಸೇರಿದರೆ ನನ್ನ ವಯಸ್ಸಿನ ಮಿತಿಯೊಳಗೆ ಈ ಜೀವನವನ್ನು ನಾನು ಕಂಡದ್ದುಂಟು. ಈಗ ನೀನು ಹೇಳುತ್ತಿ ಕೇವಲ ಒಂದು ಪ್ರಾಣಿ ಅಂತ. ಏನಲ್ಲಿ ವಿಶೇಷ ಪ್ರಾಣಿ? ನೀವು ನೋಡಿದ್ದನ್ನು ನಾನು ಹೇಳಿದ್ದಲ್ಲವೇ ಅಲ್ಲ, ನಾನು ಕಂಡಿದ್ದನ್ನು ಈ ತರಿ ನೋಡುವುದು. ನೀನು ನೋಡಿದ್ದು ಮಾತ್ರ ಅಲ್ಲ, ಕಂಡಿದ್ದಿ. ಹೌದು. ಏನು ವಿಶೇಷ? ನಾನು ಹಾಗೆ ನೀರನ್ನು ತುಂಬಿಸ್ತೇನೆ ಅಂತ ತೊಡಗಿದಾಗ ಮತ್ತೂ ನೆರಳು ಆ ನೀರಿನಲ್ಲಿಯೂ ಬಿತ್ತು. ರೂಢಿಯಲ್ಲಿ ಒಂದು ಮಾತೇ ಉಂಟು, ಏನು? ಊರಿಗೆ ಬಂದವಳು ನೀರಿಗೆ ಬಾರದಿರುವಳೆ ಅಂತ. ಗರತಿಯಾದವಳು ಮೊದಲಾಗಿ ನದಿಯ ಕಡೆಗೆ ಸಾಗಿ ನೀರನ್ನು ತರುವುದು ಅವಳದ್ದಾದಂಥ ನಿತ್ಯ ಕರ್ಮದಲ್ಲಿ ಒಂದು ಭಾಗ. ಅದು ಹಿಂದಿರುಗಿ ವಿಶೇಷ. ಹಿಂದಿರುಗಿ ನೋಡಿದರೆ ಅದೊಂದು ಹೊಳೆಯುತ್ತಿರುವಂತಹ ಜಿಂಕೆ. ನಾನು ಇರಲಿ ಅಂತ ಅದರ ಚಂದವನ್ನು ನೋಡಿ ಹಾಗೆಯೇ ಹಿಂದಿರುಗಿ ಬಂದೆ. ಬರುತ್ತಿರುವ ವೇಳೆಯಲ್ಲಿ ನನ್ನನ್ನೇ ಆರಿಸಿ ನನ್ನ ಹಿಂದೆಯೇ ಬರುವುದಕ್ಕೆ ತೊಡಗಿತು. ಒಂದು ಪ್ರಾಣಿ ನಿನ್ನನ್ನು ಆತ್ಮೀಯವಾಗಿ ಕಂಡಿತಿ. ಹೌದು. ಅದರಲ್ಲಿ ನೀನು ಸಂವೇದನೆಯನ್ನು ಕಂಡೆ. ನಿನ್ನೊಡನೆ ಅದು ಬರಲಿಕ್ಕೆ ಪ್ರಾರಂಭ ಮಾಡಿತೆ. ಮತ್ತೇನು ಅದರ ಹಾಗೆ ಬರುತ್ತಿರುವುದನ್ನು ನಾನು ಕೂಲಂಕುಷವಾಗಿ ನೋಡಿದೆ. ಏನಿರಬಹುದು, ಯಾಕಿರಬಹುದು, ಅದರ ವೈಶಿಷ್ಟ್ಯತೆ ಏನು ಎನ್ನುವ ಹಾಗೆ ಆ ಪ್ರಾಣಿಯಲ್ಲಿ ನೀನು ವಿಶೇಷತೆಯನ್ನು ಕಂಡೆ. ಮತ್ತು ಅದನ್ನು ಪರೀಕ್ಷಾತ್ಮಕ ದೃಷ್ಟಿಯಿಂದ ನೀನು ಅನ್ನೋದನ್ನು ನೋಡಿದೆ. ಏನದರ ಗುಣವಿಶೇಷಗಳು ಸ್ವಲ್ಪ ಹೇಳ್ತೀಯ? ನೋಡಿದರೆ ಎಷ್ಟು ಚಂದ ಸ್ವಾಮಿ, ನೋಡಬೇಕು. ಚಂದ ಅಂತ ಹೇಳಿದರೆ ಸಾಕಾಗುವುದು, ನೋಡುತ್ತಲೇ ಇರಬೇಕು ಅಂತ ಅನ್ನಿಸ್ತಾ ಉಂಟು. ಹೊಳೆಯುತ್ತಿರುವಂಥ ಸುವರ್ಣದ ಬೊಮ್ಮಿಗಾಗಿ ಹಿಡಿಬೇಕು ಅಂತ ನಾನು ಹಿಡಿಯುವುದಕ್ಕೆ ನೋಡಿದೆ. ಸಿಗುವುದಿಲ್ಲ ಅದು. ನಾನು ಹಿಡಿಯುವುದಕ್ಕೆ ಹತ್ತಿರ ಹೋದ ಹಾಗೆ ದೂರ ಹೋಗ್ತಾ ಉಂಟು. ನಾನು ಮತ್ತೆ ಹಿಂದಿರುಗಿ ಬರ್ತೇನೆ, ನನ್ನ ಹಿಂದೆ ಬರ್ತಾ ಉಂಟು. ಪ್ರಾಯಸ ನಾನು ಆಲೋಚನೆ ಮಾಡಿದೆ ಸ್ವಾಮಿ. ಏನು ಗೊತ್ತೇ, ಯಾವುದೋ ದೂರದ ಕಾಡಿನಿಂದ ತಪ್ಪಿಸಿಕೊಂಡು ಅಥವಾ ಇನ್ನಾವುದೋ ಒಂದು ಪ್ರಾಣಿ ಅಟ್ಟಿಸಿಕೊಂಡು ಹಿಂಡಿನಿಂದ ಬೇರ್ಪಟ್ಟಂತಹ ಒಂದು ಮೃಗವೆಂದು ನಂಬಿದೆ ನೀನು. ಹೌದು, ತಪ್ಪಿದ ಹುಲ್ಲೆ ಅಂತ ಒಂದು ಮಾತು. ಇಲ್ಲಿ ಹೆದರಿ ನನ್ನೊಂದಿಗೆ ಆಶ್ರಯವನ್ನು ಪಡೆಯುವುದಕ್ಕಾಗಿ ಬಂದಿರಬಹುದೋ ನನ್ನ ಅಂಬೋಣ. ಹಾಗೆ ಯೋಚಿಸಿ ಮುಂದೆ ಬಂದೆ. ಮತ್ತೆ ಅದು ನನ್ನೊಡನೆ ಬರುತ್ತಿರುವುದನ್ನು ಕಂಡಾಗ ಒಮ್ಮೆ ನೋಡಿ ಅಂತ ಅದನ್ನು ಪಂಚವರ್ಣದ ರೇಖೆ
ಹ. ಪಂಚವರ್ಣದ ರೇಖೆ. ಹೌದು. ಯಾವುದು ಆ ಪಂಚವರ್ಣಗಳು ಯಾವುದು ಅಂತ ನಾನು ನಿಮ್ಮಲ್ಲಿ ಶ್ವೇತ ಕೇಳುವುದೇ. ನೋಡಿ, ಒಂದು ರೇಖೆ ನೋಡಿ, ಶ್ವೇತ, ಹಾ. ಪೀತ, ಹಾ. ರಕ್ತ, ಹಾ. ಹರಿತ, ಹಾ. ಮತ್ತೆ ಕೃಷ್ಣ. ಹಾ ಹಾ, ಹೀಗೆ ಎಷ್ಟೊಂದು ಪಂಚವರ್ಣಗಳಿಂದ ಚಂದವಾಗಿ ಹೊಳೆಯುತ್ತಾ ಉಂಟು. ಹಾ ಹಾ. ಮತ್ತೆ ಕುಣಿತಿತ್ತ. ಹೌದು. ಹಾ. ಅದು ಕುಣಿಯುವುದಲ್ಲ, ಅದು ನಡೆಯುವುದೋ, ಅದು ಕುಣಿಯುವುದೋ ಹಾ. ನನಗೆ ಈಗಲೂ ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಓಹೋ. ಅದು ನಡೆಯುತ್ತದೆ ಅಂತ ನಾನು ಭಾವಿಸಿದರೆ ಅದು ಕುಣಿಯುತ್ತದೆ ಅಂತ ಅನ್ನಿಸ್ತಾ ಉಂಟು. ಅದು ಕುಣಿಯುತ್ತದೆ ಅಂತ ಹೇಳಿದರೆ ನನ್ನೊಂದಿಗೆ ಬರುತ್ತಾ ಉಂಟು. ಅಲ್ಲ. ಹಾಗಿದ್ರೆ ಯಾವುದನ್ನು ಹೇಳಿದು? ಅದರೊಟ್ಟಿಗೆ ನಾನೊಂದು ತಾಳ ಹಾಕುವುದಕ್ಕೆ ಪ್ರಾರಂಭಿಸಿದೆ. ಈ ನನ್ನ ತಾಳಕ್ಕೆ ಅದು ಕುಣಿಲೇ ಇಲ್ಲ. ಅದರ ತಾಳಕ್ಕೆ ಆಗುವ ಹಾಗೆ ನಾನು ಬಾರಿಸುವುದಕ್ಕೆ ತೊಡಗಿದೆ ಕೈಯಲ್ಲಿ. ಈ ಲೋಕದಲ್ಲಿ ಎಲ್ಲರೂ ಕುಣಿಯುತ್ತಾರೆ. ಲಯಬದ್ಧವಾಗಿ ಕುಣಿಯುವುದು ಒಂದು, ಆ. ಹರ್ಷೋದ್ಗಾರದಿಂದ ಕುಣಿಯುವುದು ಮತ್ತೊಂದು. ಆ. ಹೀಗೆ ತರಾವಳಿಗಳೆಲ್ಲ ಉಂಟು. ಅದು ಹೇಗೆ ಅದು ಕುಣಿತಿತ್ತು? ಕುಣಿದು ನನ್ನನ್ನು ಆನಂದಿಸುವ ಥರದ್ದು ಕುಣಿಸ್ತದೆ, ನನಗೆ ಸಂತೋಷವನ್ನು ಉಂಟು ಮಾಡುವ ಥರ. ನೀನು ಒಂದು ಒಳ್ಳೆಯ ಕೆಲಸ ಮಾಡಿದ್ದಿ. ಆ. ಏನು ಗೊತ್ತುಂಟ? ಆ. ಈ ಸೌಂದರ್ಯ ಅಂತ ಯಾವುದು ಉಂಟೋ ಅದನ್ನು ದೂರದಿಂದ ನಾವು ಆಸ್ವಾದಿಸಬೇಕೇ ವಿನಃ ಆ. ಅದನ್ನು ಮುಟ್ಟಿ ಹಾಳು ಮಾಡುವುದಲ್ಲ. ಆ. ಯಾವುದೇ ಒಂದು ವಿಷಯವನ್ನು ನೋಡು, ಹಾಗೆ ನೀನು ನನ್ನ ಕೈಯ ತಾಳಕ್ಕೆ ಹೇಗೆ ಕುಣಿಯುತ್ತದೆ ಗೊತ್ತೋ? ನನ್ನ ತಾಳಕ್ಕೆ ಅಲ್ಲ, ಅದರ ಕುಣಿತಕ್ಕೆ ನಾನು ಬಾರಿಸುವ ತಾಳ ನನಗೆ ಕಂಡಿದ್ದು ತನ್ನಂಗ ದಿನ್ನಂಗ ದಿಕ್ಕಿಟ ತೋಂ ಆ. ಎನ್ನುವ ಹಾಗೆ ಲಯಬದ್ಧವಾಗಿ ಕುಣಿದು ಆ. ನನ್ನನ್ನು ಅದು ಅಷ್ಟು ಆಕರ್ಷಿಸಿತು. ಓಹೋ, ಇದು ನಿನ್ನ ಆಕರ್ಷಣೆಯ ಮೂಲ. ಹೌದು. ಅದಕ್ಕೆ ನಾನು ಏನು ಮಾಡಬೇಕು? ಓ ಜಗದೇ ಕವೀರನೇ, ಜಗದೇ ಕವೀರನೇ ಕೈಯ ಮುಗಿದು ಬೇಡುವೆನು ತಮ್ಮಯ್ಯ, ಕೈಯ ಮುಗಿದು ಬೇಡುವೆನು ತಮ್ಮಯ್ಯ. ಆ ಆ ಆ ಜಗದೇ ಕವೀರನೇ ಕೈಯ ಮುಗಿದು ಬೇಡುವೆನು ತಮ್ಮಯ್ಯ, ಕೈಯ ಮುಗಿದು ಬೇಡುವೆನು ತಮ್ಮಯ್ಯ. ಹಗಲು ಇರುಳು ಕುಣಿಸಿಕೊಂಡು ಸೊಗದಿಂದಿರ್ಬೇನು. ಹೌದು ಸ್ವಾಮಿ. ಹಗಲು ಇರುಳು ಕುಣಿಸಿಕೊಂಡು ಸುಗದಿಂದಿರ್ಬೇನು. ಸುಗುಣ ನಿನಗೆ ನಾ ಬೇಕೆಂಬ ಬಗೆಯೋಳು ಸ್ನೇಹವಿದ್ದ ಸ್ನೇಹವಿದ್ದ ಅಗಲಿ ಹೋಗುವ ಮುನ್ನ ಮೃಗವ ಹಿಡಿದು ತಾವನ್ನ. ಜಗದೇ ಕವೀರನೇ ಕೈಯ ಮುಗಿದು ಬೇಡುವೆನು ತಮ್ಮಯ್ಯ. ಆ ಆ ಆ ನೋಡಿದೆಯ ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ. ಪ್ರಾಣಕಾಂತ, ಸೀತೆ, ಅದನ್ನು ನೋಡಿದ ಮೇಲೆ ನೋಡಿದ ಹಾಗೆ ಹಾ. ನೋಡ್ತಲೇ ಇರಬೇಕು. ಅದರ ಸೊಬಗು, ಹಾ ಅದು ನಡೆಯುವಂತಹ ರೀತಿಯು, ಹಾ. ಅದರ ಅಂದ ಚಂದವು ಹಾ. ಎಲ್ಲವನ್ನು ನೋಡುತ್ತಾ ಇದ್ದರೆ ನಾನು ನನ್ನನ್ನೇ ಮರೆತು ಬಿಟ್ಟ ಹಾಗೆ. ಒಟ್ಟಾರೆ ನೀನು ಅದರಲ್ಲಿ ತನ್ಮಯಲಾಗಿದ್ದಿ ಅಂತ. ಹೌದು. ಹಾ ಮತ್ತೆ ಒಂದೂ ಉಂಟು ಸ್ವಾಮಿ. ಹಾ ಇಲ್ಲಿ ಬಂದು ಒಂದಷ್ಟು ವರ್ಷಗಳು ಕಳೆದು ಹೋಯಿತು. ಹಾ ಇಲ್ಲಿ ಇರುವುದು ಮೂವರೇ. ಹಾ. ಲಕ್ಷ್ಮಣನು ಸ್ವಲ್ಪ ದೂರದಲ್ಲಿದ್ದಾನೆ, ಹತ್ತಿರದಕ್ಕೆ ಬರುವುದಿಲ್ಲ. ನಿಮ್ಮ ಆಜ್ಞೆ ಇದ್ರೆ ಬರ್ತಾನೆ. ಬಹಳ ಅಪರೂಪ ಅಲ್ವೇ? ಹಾ ಅವನದಾದಂತಹ ಒಂದು ಕುಟೀರವನ್ನು ಹತ್ತಿರದಲ್ಲಿಯೇ ನಿರ್ಮಿಸಿದ್ದಾನೆ. ಹಾ ನಮಗೆ ಬೇಕಾಗುವಂತಹ ವಸ್ತುಗಳನ್ನು ಅವ ತರುತ್ತಾ ಇದ್ದಾನೆ. ಹೌದು. ಹಾ ಅಲ್ಲ, ಮಾತನಾಡುವುದಕ್ಕೆ ಆಗೊಮ್ಮೆ ಈಗೊಮ್ಮೆ ಋಷಿಮುನಿಗಳನ್ನು ನಾವು ಕಂಡು ಬರುವವರು. ಹಾ
ಆದರೂ ಹ. ಇಲ್ಲಿ ಬೇಸರವನ್ನು ಕಳೆಯುವುದಕ್ಕೆ ಹ. ಅದು ಆದೀತು ಅಂತ ನಾನು ತೀರ್ಮಾನಿಸಿದೆ. ಓಹೋ, ಆ, ನೀನು ಆ ಮೃಗವನ್ನು ಹೌದು ಸೊಗಸಿನಿಂದ ನೋಡಿ ನೋಡಿ ಅಂತ ಅದರ ಕೈ ಬೆರಳುಗಳು ಎಷ್ಟು, ಕಾಲ್ ಬೆರಳುಗಳು ಎಷ್ಟು ಚಂದ, ಅದು ನಡೆಯುವುದು ಎಷ್ಟು ಚಂದ. ಆದುದರಿಂದ ಎಲ್ಲರೂ ಹೇಳುತ್ತಾರೆ ನಿಮ್ಮನ್ನು ಜಗದೇಕ ವೀರ ಅಂತ. ನನಗೆ ನೀವು ಪ್ರಾಣವಲ್ಲಭ, ಅಂತಹ ನೀವು ಅದನ್ನೊಮ್ಮೆ ನನಗೆ ತರಬೇಕು. ನಾನು ಆಟವಾಡಿಸಿಕೊಂಡಿರ್ತೇನೆ. ಬೇಸರವನ್ನು ಕಳೆಯುವುದಕ್ಕಾಗಿ ರಾತ್ರಿ ಹಗಲೆನ್ನದೆ ನಾನು ಅದರೊಂದಿಗೆ. ಅದಕ್ಕೆ ಆ ಹೆದರಿದ್ದಿದ್ರೆ ಅದಕ್ಕೆ ಒಂದು ಆಸರೆಯನ್ನು ಕೊಟ್ಟಾಗೂ ಆಗುತ್ತದೆ, ನಮಗೆ ಬೇಸರವನ್ನು ಕಳೆಯುವುದಕ್ಕೂ ಆಗ್ತದೆ. ಅದನ್ನೊಂದು ಆ ಪೊಮ್ಮಿಗವನ್ನು ತಂದಬೇಕು ಸ್ವಾಮಿ, ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ಅದು ಎತ್ತಲೋ ಇನ್ನು ಓಡಿ ಹೋಗುವ ಮುನ್ನ ಒಮ್ಮೆ ತರಬಾರದೆ? ಅರಸಿ ಅರಸಿನಿ ಸುಮ್ಮನೆ ಭ್ರಮೆ ಜಾನಕಿ. ಸ್ವಾಮಿ ಪ್ರಾಣೇಶ್ವರ, ನೀನು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಏನು? ಅರಸಿ ನೀನು. ಯಾರಿಗೆ ಅರಸಿ? ನನಗೆ ಕೇವಲ ಧರ್ಮಪತ್ನಿ ಎಂಬ ಕಾರಣಕ್ಕೆ ನೀನು ಅರಸಿ ಅಲ್ಲ. ನಮ್ಮ ಭಾಗ್ಯರೇಖೆ ಒಳ್ಳೆಯದಿದ್ದರೆ ಮುಂದೆ ಅಯೋಧ್ಯೆ ಚಕ್ರವರ್ತಿ ಆಗುವಂತಹ ಯೋಗ್ಯತೆ ಉಳ್ಳವನು ನಾನು. ಅಲ್ಲಿಯ ಉತ್ತರಾಧಿಕಾರಿಯಾಗಿ ಅಲ್ಲಿಯ ಅರಸಿಯಾಗಿ ಮೆರೆಯುವಂತಹವಳು ನೀನು. ನೀನು ಸುಮ್ಮನೆ ಈ ಭ್ರಮೆಗೆ ಒಳಗಬಾಗಬಾರ್ದು. ಭ್ರಮೆ ಅಂದರೆ ಏನು? ಏನು? ಒಬ್ಬಾತನು ರಾತ್ರಿಯ ಮುಸ್ಸಂಜೆಯ ಹೊತ್ತಿನಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಒಂದು ಕೋಲ್ ಅಡ್ಡ ಬರ್ತದೆ. ಅವನನ್ನು ಹಾವೆಂದು ಅವ ಬಗೆಯುತ್ತಾನೆ. ಸ್ವಲ್ಪ ಜಾಗ್ರತೆಯಿಂದ ಈ ಬದಿಯಿಂದ ಹೋಗ್ತಾನೆ. ಹೌದು, ನಿಜವಾಗಿ ಅದನ್ನು ಹಾವೆಂದು ಬಗೆದದ್ದು ಅವನ ಭ್ರಮೆ.
ಕೋಲಾದ ಅದನ್ನು ಹಾವೆಂದು ಬಗೆಯುವುದು ಭ್ರಮೆ. ಮತ್ತೆ ಸ್ವಲ್ಪ ಮುಂದೆ ಹೋಗುವಾಗ ನಿಜವಾದ ಒಂದು ಹಾವು ಇರ್ತದೆ, ಅದನ್ನು ಆತ ಒಂದು ಕೋಲು ಎಂದು ಬಗೆಯುತ್ತಾನೆ. ಇದಕ್ಕೆ ಭ್ರಮೆ ಅಂತ ಹೇಳುವುದು. ಯಾವುದು ಅವಾಸ್ತವ ಅದನ್ನೇ ವಾಸ್ತವ ಅಂತ ತಿಳಿಯುವುದು, ಯಾವುದು ವಾಸ್ತವವೋ ಅದನ್ನು ಅವಾಸ್ತವ ಅಂತ ನಾವು ತಿಳಿಯುವುದು. ನೋಡುವ ದೃಷ್ಟಿಯಲ್ಲಿ ಎಡವಿದ. ಹೌದು. ಹೀಗಿರುವಾಗ ನಾನು ಹೇಳ್ತಾ ಇದ್ದೇನೆ, ಅರಸಿನಿ ಭ್ರಮೆಗೊಳ್ಳಬೇಡ. ಯಾವುದಕ್ಕೆ ಇಂಥ ಈ ದೃಶ್ಯ, ಈ ಕಾಣುವುದೆಲ್ಲ ಸತ್ಯವೇ? ಸತ್ಯವಾಗಿರುವುದಿಲ್ಲ. ಯಾಕೆಂತ ಕೇಳಿದ್ರೆ ಗಾಳಿ ಬೀಸುತ್ತಾ ಉಂಟು, ಅದು ಅನುಭವಕ್ಕೆ ವೇದ್ಯವಾದ್ದೇ ವಿನಃ ಅದು ಕಣ್ಣಿಗೆ ಗೋಚರಿಸುತ್ತದೆ ಇಲ್ಲ. ಆದರೂ ಉಂಟು. ಮೈಗೆ ತಂಪನ್ನು ಕೊಟ್ಟಾಗ ಇಲ್ಲಿ ಗಾಳಿ ಬೀಸುತ್ತದೆ ಎಂಬಂತಹ ಅನುಭವ ನನಗೆ ಬರ್ತದೆ. ಹಾಗಿರುವಾಗ ಕಂಡದ್ದೆಲ್ಲ ಸತ್ಯವಲ್ಲ. ನೀನು ಭ್ರಮೆಗೆ ಒಳಗಾಗಿದ್ದಿ ಅಂತ ನನಗೆ ಹೇಳುವಂತಹ ಉತ್ತರವಾದಿ ಇದು. ಏನಾಗಾದ್ರೆ ನಾವು ಅಗಸ್ತ್ಯಾಶ್ರಮದಿಂದ ಇಲ್ಲಿಗೆ ಬರುವಾಗಲೇ ನಮಗೆ ಒಂದು ಸೂಚನೆಯನ್ನು ಸಿಕ್ಕಿತ್ತು. ರಾಮನ್ ಮುಂದೆ ನೀನು ಹೋಗು, ದಡ್ಡಕಾರಣ್ಯನ ಕಡೆಗೆ ನೀನು ಹೋಗುವಂತ ಅನಿವಾರ್ಯತೆ ಉಂಟು ಅಂತ. ದುಷ್ಟರ ದಮನ ಆಗಬೇಕು ಅಂತ ಅಗಸ್ತ್ಯನೇ ನಮಗೆ ಸೂಚಿಸಿದ್ದುಂಟು. ಹೌದು. ಹಾಗಾದ್ರೆ ಏನು, ಪಂಚವಟಿಯ ಈ ದಂಡಕಾರಣ್ಯದ ಈ ಪ್ರದೇಶ ದುಷ್ಟರ ನಾಡಾಗಿ ಹೋಗಿದೆ. ಇಲ್ಲಿ ನಮಗೊಂದು ಕಾರ್ಯ ಉಂಟು, ದುಷ್ಟ ದಮನವೇ ನಮ್ಮ ಕಾರ್ಯ. ದುಷ್ಟರು ಯಾವ ರೀತಿಯಲ್ಲಿ ನಮಗೆ ಗೋಚರಿಸ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಅಂತಹ ದುಷ್ಟರು ಇಲ್ಲಿ ಬಗೆ ಬಗೆಯಾಗಿ ನಮಗೆ ದರ್ಶನ ಅಂತಲ್ಲ, ಪ್ರದರ್ಶನ ರೂಪದ ದರ್ಶನವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಇದು ದುರುಳರ ಕಪಟ. ಆದ್ದರಿಂದ ನೀನು ಇದಕ್ಕೆ ಭ್ರಮೆಗೆ ಒಳಗಾಗಬೇಡ, ಸುಮ್ಮನಿರು. ಸ್ವಾಮಿ, ಕಪಟದ ಆಕೃತಿ ಅಂತ ನಾವು ಹೇಳೋದೇ ಖಂಡಿತವಾಗಿ ಹೌದು. ಕಪಟದ ಕೃತಿಯುದು ಕಾದನಿಯನ್ನ ಚಾಲಿಪುದೆಲ್ಲ ಬಲ್ಲೆ ನಾನು, ಚಾಲಿಪುದೆಲ್ಲ ಬಲ್ಲೆ ನಾನು ಕಾಂತ ಕಪಟದ ಕೃತಿಯನ್ನು ಕಾಂತನಿಯನ್ನ ಚಾಲಿಪುದೆಲ್ಲ ಬಲ್ಲೆ ನಾನು, ಚಾಲಿಪುದೆಲ್ಲ ಬಲ್ಲೆ ನಾನು ಕಾಂತ ಸ್ವಾಮಿ, ನೀವು ನನ್ನನ್ನು ಎತ್ತರಕ್ಕೆ ಏರಿಸು. ಅಲ್ಲ, ನೀವು ಹೋದ ಎತ್ತರಕ್ಕೆ ನಾನು ಬರುವುದಕ್ಕಾಗುವುದಿಲ್ಲ. ಅಯೋಧ್ಯೆಯ ರಾಣಿಯಾಗುವವಳು ನೀವು. ನಿಮ್ಮ ಮಾತಿಗೆ ಹೇಳಿದ್ದು ನಾನು ಅಲ್ಲಿಗೆ ಮಾತನ್ನು ಆರಂಭಿಸುವುದು. ಆ ಸ್ಥಾನಮಾನದ ನೀನು ಕಾಪಾಡಬೇಕ ಬೇಡ? ಆ ಆಶಯವನ್ನು ಹೊತ್ತು ಬಂದವಳು ಅಂತ ಅಲ್ಲ,
ಹಾಗೆ ಹೇಳಿ ಹೇಳಿ ಹ, ಮತ್ತೆ ಉದಾಹರಣೆಯನ್ನು ಕೊಡುವಾಗ ಹ, ನೀವು ಕೊಡುವುದೇನು ಸಾಮಾನ್ಯರಿಗೆ ಕೊಡುವಂತ ಹ, ಒಬ್ಬ ಕೋಲನ್ನು ಕಂಡ ಹ, ಎಡವಿದ ಹ, ಇನ್ನೊಮ್ಮೆ ಹಾವನ್ನೇ ಕಂಡ ಹ, ತುಳಿದ ಹ, ಸ್ವಾಮಿ ಹ, ನಾನು ನಿಮ್ಮಲ್ಲಿ ಹ, ಇದುವರೆಗೆ ಹ. ಏನನ್ನಾದರೂ ಕೇಳಿದ್ದುಂಟೆ ಅದಕ್ಕೂ ನೀವು ಹೇಳೋದೇನನ್ನು ಕೇಳಿದ ಅವಕಾಶ ಸಿಗ್ಲಿಲ್ಲ. ಭ್ರಮೆಗೊಂಡಿದ್ದೀನಿ ನೀನು ಅಂತ. ಹೌದು. ನಾನು ಭ್ರಮೆಗೊಂಡೆನು ಹ, ಅದನ್ನು ಆಶಯದಿಂದ ಬೇಕು ಎನ್ನುವ ಹಾಗೆ ಕೇಳಿದನು. ಹ, ಬಿಡಿ, ಹ, ನಾನು ಸ್ವಾಮಿ ಹ, ಆ ಅಯೋಧ್ಯಾಪುರದಲ್ಲಾದರೆ ಹ, ನನಗೆ ಕೇಳುವುದಕ್ಕೇನು, ಹ, ಸನ್ನೆಯನ್ನು ಮಾಡಿದರೂ ಸಾಕು, ಹ. ಅತ್ತಿತ್ತ ದಾಸಿಯರು ಬರ್ತಾರೆ ಹೌದು. ನೆರವೇರಿಸುವುದಕ್ಕೆ. ಹೌದು. ಇಲ್ಲಿ ಅದೇನೂ ಇಲ್ಲ. ಹ. ಅಂತಹ ಸನ್ನಿವೇಶದಲ್ಲಿ ನನ್ನ ಏಕಾಂಗಿತನವನ್ನು ಅಲ್ಲ ನೀವಿದ್ದೀರಿ, ಇಲ್ಲಿ ಬೇಸರವನ್ನು ಕಳೆಯುವುದಕ್ಕಾಗಿ ನಾನು ಕೇಳಿದ್ದೆ. ಹ, ಅದಕ್ಕೆ ನೀವೇನು ಸಾಮಾನ್ಯವಾಗಿ ಜನರು ಮಾಡುವ ಹಾಗೆ ಹ. ತಮ್ಮ ಮಡದಿಯಲ್ಲಿ ಏನನ್ನಾದರೂ ಕೇಳಿದಳು ಎನ್ನುವ ಹಾಗಿದ್ರೆ ಹೋಗಿ ಸುಮ್ಗೆ ನಿನಗೆ ಅದೇ ಯಾವತ್ತು ಹ. ಎನ್ನುವ ಹಾಗೆ ನೀವು ನನ್ನನ್ನು ತೋರಿಸಿ ಹ. ಚಾಳಿಪುವುದೆಲ್ಲ ಬೇಡ. ಹ. ನಾನದು ಬೇಕು ಎನ್ನುವ ಹಾಗೆ ಬಯಸಿದವಳು, ಇದುವರೆಗೆ ಯಾವುದನ್ನು ಕೇಳಿದವಳಲ್ಲ, ಅದು ಬೇಕು ಅಂತ ನಾನು ಈಗ ತೀರ್ಮಾನಿಸಿದ್ದವಳು. ಹ, ಹ, ಹ. ಆದುದರಿಂದ ಸ್ವಾಮಿ ಹ. ಹೀಗೆಲ್ಲ ನೀವು ನನ್ನನ್ನು ಬೇಡ ಸುಮ್ಗಿರು, ನಿನಗೆ ಭ್ರಮೆಗೊಂಡಿದ್ದಿ, ಅದು ಕಪಟದ ಕೃತಿ, ಹೀಗೆಲ್ಲ ಹೇಳಿ ನನ್ನನ್ನು ಸುಮ್ಮಗೆ ಕೂರಿಸುವುದು ಬೇಡ. ನನಗದು ಬೇಕು ಎನ್ನುವುದರ ಬಗ್ಗೆ ಏನಾದರೂ ಉಂಟು ಅಂತಾದರೆ ಮನ ಮಾಡಿ ನೀವು. ಸೀತೆ, ಆ. ನಾಡ ಮಾತಲ್ಲ ಇದು. ನಾಡ ಮಾತಲ್ಲ ರಾಕ್ಷಸರು ಮಾಯದಿಂದ ಆಡುವ ನಾಟ್ಯ ಕಾಣೆ. ಬೇಡ ಸುಮ್ಮನೆ ಕಟ್ಟಿ ಮುರಿದು ಸಾರಿದೆ ನತ್ತ. ಬೇಡ ಸುಮ್ಮನೆ ಕಟ್ಟಿ ಮುರಿದು ಸಾರಿದೆ ನತ್ತ. ನೋಡಬೇಡವೇ ಎನ್ನಾಣೆ. ಸೀತೆ, ಆ, ಇದೆಲ್ಲ ನಿನ್ನಲ್ಲಿ ಇದುವರೆಗೆ ನಾನು ಸರಸ ಸಲ್ಲಾಪ ಮಾಡಿದ್ದು ಅಂತ ತಿಳ್ಕೊಂಡಿದ್ಯಾ? ಅಲ್ಲ, ನನ್ನನ್ನು ಸುಮ್ಮಗಾಗಿಸುವುದಕ್ಕೆ ನೀವು ಹೇಳಿದ ವರಸೆ. ಮುಂದಾಗುವಂತ ಅನಾಹುತವನ್ನು ತಡೆಯುವ ಸಲುವಾಗಿ ಪತ್ನಿಯಾದವಳಿಗೆ ಪತಿಯಾದವನು ಮಾಡುವಂತಹ ಕೆಲವು ಸೂಚನೆಗಳಿದು. ಅಷ್ಟನ್ನು ಮಾತ್ರ ನೀನು ತಿಳ್ಕೊಳ್ಬೇಕು. ಯಾಕೆ ಆ. ಹಠಮಾರಿ ಧೋರಣೆಯನ್ನೇ ಪ್ರದರ್ಶಿಸ್ತಾ ಇದ್ದಿ. ಅದು ನಾನು ಅಲ್ಲಿ ಕಂಡೆ. ಅದು ನನಗೆ ಬಹಳ ಚಂದವಾಗಿ ಕಂಡಿತ್ತು. ಒಂದು ಮೃಗವನ್ನು ಹಿಡಿದು ಸಾಕೋದ, ಅದರದ ಸ್ವಚ್ಛಂದವಾದಂತಹ ಸ್ವೇಚ್ಛಾಚಾರಕ್ಕೆ, ಅದರ ಸ್ವತಂತ್ರಕ್ಕೆ ನೀನು ಅಡ್ಡಿ ಬರುವುದಾ? ಕಾಡಿನಲ್ಲಿ ಅದೆಷ್ಟೋ ಚಂದವಾದಂತಹ ಮೃಗಗಳಿವೆ, ಅವೆಲ್ಲವನ್ನು ತಂದು ನೀನು ಸಾಕಿದ್ರೆ ಏನಾದೀತು? ಇಲ್ಲಿ ಮೃಗಾಲಯ ಆದೀತು. ಅದು ಸ್ವೇಚ್ಛಾಚಾರಿ. ಅದೆಲ್ಲ ಕೇಳಲಿಲ್ಲ. ಹಾ. ಅದೆಲ್ಲವೂ ಇರದೇ ಇರುವಂತಹುದು, ಇದು ವಿಶೇಷತೆ ಅದರಲ್ಲಿ. ಅದೇ, ಆ, ನೀನು ಅಂತಹ ಮೃಗವನ್ನು ಇದುವರೆಗೆ ಎಲ್ಲಿಯಾದ್ರೂ ಕಂಡಿದ್ದುಂಟೋ? ನಾನು ನೋಡಲಿಲ್ಲ. ಮುಂದೆ ಕಾಣ್ಲಿಕ್ಕೂ ಇಲ್ಲ. ನೀನು ಅದನ್ನು, ನೀವು ನೋಡಿದ್ದೀರಾ? ನಾನು ಅದನ್ನು ನೋಡಿದ್ದೇನೆ. ಹೌದಾ? ಇದೇ ಮೃಗವನ್ನು ಇದಕ್ಕಿಂತ ಮುಂದೆ ಕೂಡ ನಾನು ಕಂಡದ್ದುಂಟು. ಹೌದೇ? 2-3 ದಿನದಿಂದ ಇಲ್ಲಿ ಬರುತ್ತಾ ಉಂಟು. ನನ್ನಲ್ಲಿ ಹೇಳಲೇ ಇಲ್ಲ ನೀವು. ನಿನ್ನಲ್ಲಿ ಹೇಳುವಂತ ವಿಚಾರವೇ ಅಲ್ಲ ಅದು. ಆ. ನನಗೆ ಗೊತ್ತುಂಟು. ಒಂದು ವೇಳೆ ನಿನ್ನಲ್ಲಿ ನಾನು ಈ ವಿಚಾರವನ್ನು ಅರ್ಹಿದೆ ಎಂದಾದರೆ ನೀನು ಖಂಡಿತವಾಗಿ ಅದರಿಂದ ಆಕರ್ಷಿತಗೊಳ್ಳುತ್ತಿ, ಅದನ್ನು ತರಬೇಕೆಂಬ ಹಠವನ್ನು ಮಾಡುತ್ತಿ ಅಂತ. ಯಾಕೆ? ಮೊದಲೇ ರಾಕ್ಷಸರ ಬಗ್ಗೆ ನನಗೆ ಅನುಮಾನ ಉಂಟು. ಅಂಥವರು ಎಲ್ಲಿಯಾದರೂ ಯಾವ ರೂಪದಿಂದ ಬರುತ್ತಾರೆ ಎಂಬುದರ ಬಗ್ಗೆ ನನಗೆ ಯಾವುದೇ ಇದಿಲ್ಲ, ನಿರ್ದಿಷ್ಟವಾದಂಥ ವಿಷಯ ಅಲ್ಲ ಅದು. ಆದ್ದರಿಂದ ಹೇಳ್ತಾ ಇದ್ದೇನೆ, ಈಗೋ ಸುಮ್ಮನೆ ಇದ್ರೆ ನಮ್ಮ ವನವಾಸವನ್ನು ಕೆಲವೇ ತಿಂಗಳುಗಳ ಅವಧಿಯಲ್ಲಿ ನಮ್ಮ ವನವಾಸ ಮುಗಿಯುತ್ತದೆ. ಆಮೇಲೆ ನಮಗೆ ಪುನರಪಿ ಅಯೋಧ್ಯೆಗೆ ಹೋಲಿಕೆ ಉಂಟು. ಅಷ್ಟವರೆಗೆ ನೀವು ಸುಮ್ಮನೆ ಕೂತ್ಕೋ. ಯಾವುದೇ ವಿಷಯದಲ್ಲಿ ಸಿಗುವುದಿಲ್ಲ. ಏನು ಅಷ್ಟರವರೆಗೆ ಸುಮ್ಮಗೆ ಹೋಗ್ತಾರೆ, ಮತ್ತೆ ಇದು ಸಿಗ್ತದ ಅಂತ ನೀನು ಈ ಬಗ್ಗೆ ಚಿಂತೆ ಮಾಡಬೇಡ. ಅದು ಯಾರಾದ್ರೂ ಕಾಲಿಗೆ, ನಿನ್ನ ಜಿಂಕೆಯ ಕಾಲಿಗೆ ಸಣ್ಣ ಸಣ್ಣ ಬೆರಳುಗಳು ಇರ್ತದೆ, ಅದಕ್ಕೆ ಇದು ಗೊರಸೆ ಅಲ್ವಾ? ಹೌದು. ಇಂದ್ರನೀಲದ ಮಣಿಯಂತಿರುವಂತಹ ಇದು, ಅದರದ್ದಂತ ಹೊಂಬಣ್ಣ, ಪಂಚರೇಖೆಗಳು, ಇದೆಲ್ಲ ಒಂದು ಸಾಮಾನ್ಯ ಪ್ರಾಣಿಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಇದುವರೆಗೆ ಕೇಳಿದ್ದಂತೂ ಇಲ್ವೇ ಇಲ್ಲ. ಅಂತದ್ದು ಉಂಟು ಅಂತಾದ್ರೆ ಅದು ಕಪಟ ಅಂತ ಅಲ್ವಾ? ಅಲ್ಲ, ವಿಶೇಷ ಕಪಟ ಕೂಡ ನಾನು ಕಂಡಿದ್ದುಂಟು. ನಿನಗೊಂದು ಘಟನೆಯನ್ನು ನಾನು ನೆನಪು ಮಾಡ್ತೇನೆ. ಏನು ಗೊತ್ತುಂಟ? ನಾನೊಮ್ಮೆ ಯಜ್ಞ ಸಂರಕ್ಷಣೆಗೆಂದು ವಿಶ್ವಾಮಿತ್ರರೆಡೆಗೆ ಹೋದದ್ದುಂಟು. ಆ ಸಂದರ್ಭದಲ್ಲಿ ಒಬ್ಬ ರಕ್ಕಸ ಬ್ರಾಹ್ಮಣ ವೇಷಧಾರಿಯಾಗಿ ಬಂದ. ನನಗದು ಖಂಡಿತವಾಗಿ ಗೊತ್ತಿತ್ತು ಆತ ಬ್ರಾಹ್ಮಣ ಅಂತ. ಆದ್ರೆ ನಾನು ಯಾಕೆ ಅವನನ್ನು ಕೊಲ್ಲಿಲ್ಲ? ಅವ ಬ್ರಾಹ್ಮಣ ವೇಷ ಧಾರಣೆ ಮಾಡಿ ಬದುಕುವಂತಹ ಯಾವುದೇ ಪ್ರಯತ್ನವನ್ನು ಮಾಡುವುದಿದ್ರೆ ಮಾಡಲಿ ಅಂತ. ಹಾಗೇನು ಸಾಮಾನ್ಯವಾಗಿ ನಾವು ಸೂರ್ಯವಂಶೀಯರು ಬ್ರಾಹ್ಮಣರ ಮೇಲೆ ಕೈ ಮಾಡುವುದೂ ಇಲ್ಲ.
ಮುಂದೆ ಅವನು ತನ್ನ ತಪ್ಪನ್ನು ತಿದ್ದಿಕೊಂಡು ಬದುಕುವುದಿದ್ರೆ ಬದುಕಲಿ ಅಂತ ಕಪಟ ಅಂತ ನನಗೂ ಕೂಡ ಗೊತ್ತಿತ್ತು. ಬದುಕುವುದಕ್ಕೆ ಒಂದು ಅವಕಾಶ. ಇದನ್ನು ಕೂಡ ಅಷ್ಟೇ, ಈ ಪ್ರಾಣಿಯನ್ನು ತನ್ನ ಕಾರ್ಯದಲ್ಲಿ ವೈಫಲ್ಯವನ್ನು ಕಂಡು ಅದು ಹಿಂದಕ್ಕೆ ಹೋಗುವುದಿದ್ರೆ ಹೋಗಲಿ ಅಂತ ಬಿಟ್ಟು ಬಿಟ್ಟಿದ್ದೇನೆ. ಆದ್ದರಿಂದ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಸುಮ್ಮಗಿರು, ನೀನು ಆ ಬಗ್ಗೆ ಚಿಂತೆಯನ್ನು ಮಾಡಬೇಡ. ಇದು ಕಾಡಿನ ಮೃಗ, ಕಪಟದ್ದು, ಅದರಿಂದ ಕೇಳುವಂತ ಪತಿದೇವ, ಕಾಡಿನ ಮಿಗದಿಂದ ಕೇಡು ಬಂದೀತು. ಹೌದು ಸ್ವಾಮಿ, ಪ್ರಾರಂಭದಲ್ಲಿ ಈ ಕಾನನವನ್ನು ಪ್ರವೇಶಿಸುವಾಗ ನಾನಾಗಿಯೇ ಹೆದರಿದವಳು. ಬರುವಂತಹ ರಾಕ್ಷಸರಿದ್ದಾರಂತೆ, ಅವರಿದ್ದಾರಂತೆ ಎನ್ನುವ ಹಾಗೆ ಎಲ್ಲವನ್ನು ಋಷಿಮಣಿಗಳ ಪತ್ನಿಯರಿಂದ ಕೇಳಿ ನಾನು ಹೆದರಿ ನಿಮ್ಮ ಒಳಿ ಬಂದವು. ಇಲ್ಲಿರುವುದು ಬೇಡ, ನನಗೆ ಭಯವಾಗುತ್ತಾ ಇದೆ ಅಂತ ಹೇಳಿದವರು. ಆಮೇಲೆ ಒಂದೊಂದೇ ದಿನಗಳು ಕಳೆದ ನಂತರ ಹೇಗೆ ಸಾಗುತ್ತದೆ ಜೀವನ ಕಾಡಿನದ್ದು, ಈ ಕಾಡಿಗೆ ನಾನು ಒಗ್ಗಿಕೊಂಡವಳ ಹಾಗೆ. ನಿಮ್ಮದಾದಂತಹ ಯಾವ ಧರ್ಮಕ್ಕಾಗಿ ನೀವು ಬಂದಿದ್ದೀರೋ ಅದೇ ನಿಮ್ಮ ಧರ್ಮದ ನಿಮ್ಮೆದುರೇ ನಿಮ್ಮೊಟ್ಟಿಗೆ ನಾನು ನಡೆಯುವವಳು ಎನ್ನುವಂಥದ್ದಕ್ಕೆ ನಾನು ತೊಡಗಿಕೊಂಡೆ. ಹಾಗಿದ್ರೆ ನೀವು ಧೈರ್ಯಕ್ಕೆ ನೀವಿದ್ದೀರಿ ಎನ್ನುವುದೊಂದು ನನಗೆ ಮನಸಂಕಲ್ಪದಲ್ಲಿ ಇದೆ. ಏನೇ ಬಂದರೂ ನನ್ನವರಿದ್ದಾರೆ ಎನ್ನುವಂತಹ ಧೈರ್ಯ ಒಂದೆಡೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಈ ಕಾಡಿನ ಮಿಗದಿಂದಾಗಿ ಕೇಡು ಬಂತು ಎನ್ನುವ ಹಾಗೆ ನೀವು ಹೇಳುತ್ತೀರಿ ಅಂತಾದರೆ ಅದನ್ನು ನಾನು ನೋಡಿಕೊಂಡೇನೆ, ಮತ್ತಲ್ಲವೇ ಬಂದರೆ ಇರಲಿ ಸ್ವಾಮಿ. ಆದರೆ ಒಂದು ಇದನ್ನು ಮಾತ್ರ ನೋಡದೆ ಹಿಡಿಯದೆ ಅದನ್ನು ಮುದ್ದಾಡಿಸದೆ ನನ್ನ ಮನ ಇರುವುದಿಲ್ಲ, ನನ್ನ ಜೀವ ನಿಲ್ಲುವುದಿಲ್ಲ ಸ್ವಾಮಿ. ಅದಿಲ್ಲದೆ ತವಕಿಸುತ್ತಾ ಇಂಡು ಅದನ್ನು ಕಂಡು ನಾನು ಆಕರ್ಷಿತಲಾಗಿದ್ದೇನೆ. ಅದು ಬೇಕು ಬೇಕು ಎನ್ನುವಂತಹ ಕಾತರದಿಂದಿದ್ದೇನೆ. ಯಾಕೆ ಹೊತ್ತು ಕಳೀತಾ ಇದ್ದೀನಿ? ಕೈ ಮುಗಿದು ಬೇಡುತ್ತಾ ಇದ್ದೇನೆ, ಒಮ್ಮೆ ಹೋಗಿ ತನ್ನಿ ಸ್ವಾಮಿ ಅದನ್ನು. ಸೀತೆ, ನಿನಗೆ ಕೆಟ್ಟ ಮೇಲೆ ಬುದ್ಧಿ ಬರುವುದು. ಕೆಟ್ಟ ಮೇಲೆ ಬುದ್ಧಿ ಬರುವುದು, ನೀ ಕಂಠ ಕಟ್ಟಿಕೋ ಸೆರಗಿನಲ್ಲಿ. ಹೆಂಗಸು ಹೇ ಹೆಂಗಸು ಇವಳಾಡುವ ಮಾತಿಗೆ
ಜನಕಿ, ಆ, ನೀನು ಸ್ವಲ್ಪ ಆಲೋಚನೆ ಮಾಡಬೇಕು. ಏನನ್ನು? ಸಿಂಹಾವಲೋಕನ ಮಾಡಬೇಕು. ಯಾವುದರ ಬಗ್ಗೆ? ಸಿಂಹಾವಲೋಕನ ಅಂತ ಹೇಳಿದ್ರೆ, ಒಂದು ಸಿಂಹವು 10 ಗಜ ಕ್ರಮಿಸಿದ ಅನಂತರ ಒಮ್ಮೆ ಹಿಂದಕ್ಕೆ ತಿರುಗಿ ನೋಡುವಂತ ಒಂದು ಕ್ರಮ ಉಂಟಂತೆ. ಯಾಕೆ? ನಾನು ನಡೆದು ಬಂದ ದಾರಿ ಹೇಗುಂಟು ಅಂತ ಅದು ತಿಳಿಯುವುದು. ಹಾಗೆ ನೀನು ಕೂಡ ನಮ್ಮ ವನವಾಸದ ಆ ಅವಧಿಯ ಸ್ವಲ್ಪ ಸಿಂಹಾವಲೋಕನ ಮಾಡಬೇಕು. ಅಯೋಧ್ಯೆಯಿಂದ ಹೊರಡುವಂತಹ ಸಂದರ್ಭದಲ್ಲಿ ನೀನು ಹುಟ್ಟದ್ದು ನಾನು ಹುಟ್ಟದ್ದು ನಾರು ಮಾಡಿ, ಹೌದಾ? ಯಾಕೆ? ಎಲ್ಲವನ್ನೂ ಅಲ್ಲಿ ತಾವು ತ್ಯಜಿಸಿ ಬಂದೆ. ಆಮೇಲೆ ಏನಾಯ್ತು ಗೊತ್ತುಂಟೋ? ಒಮ್ಮೆ ನಾವು ಅಯೋಧ್ಯೆಯಲ್ಲಿ ಎಲ್ಲವನ್ನು ತ್ಯಜಿಸಿ ಬಂದ ಮೇಲೆ ವನವಾಸವೆಂಬ ವೃತವನ್ನು ನಾವು ಅಂಗೀಕರಿಸಿದ್ದೇವೆ. ನಾನಂತೂ ಅಂಗೀಕರಿಸಿದ್ದೇನೆ, ನನ್ನನ್ನು ಅನುಸರಿಸಿಕೊಂಡು ಬಂದವರು ನೀವು. ನಿಮಗೇನು ವನವಾಸ ಇರಲಿಲ್ಲ, ಅದು ಲಕ್ಷ್ಮಣನಿಗೂ ಇರಲಿಲ್ಲ, ನಿನಗೂ ಇರಲಿಲ್ಲ. ಆದರೂ ನಿನ್ನ ಗಂಡನೇ ನನಗೆ ಪತಿಯೇ ಪರದೈವ ಅಂತ ತಿಳಿದುಕೊಂಡಂತಹ ನೀನು ಆ ವೃತವನ್ನು ನೀನು ಕೂಡ ಅಂಗೀಕರಿಸಿದ್ದಿ. ತತ್ ಪರಿಣಾಮವಾಗಿ ಏನಾಗಿ ಹೋಯಿತು ಗೊತ್ತುಂಟಾವ? ಅಲ್ಲಿಂದ ಮುಂದುವರೆದಂತಹ ನಾವು ಅತ್ರಿ ಮುನಿಗಳ ಆಶ್ರಮಕ್ಕೆ ನಾವೊಮ್ಮೆ ಬಂದದ್ದು ನಿನಗೆ ನೆನಪಿರಬೇಕು. ಆ ಸಂದರ್ಭದಲ್ಲಿ ಯಾವುದನ್ನು ಯಾವ ಆಡಂಬರಕ್ಕೂ ಮೈಯೊಡ್ಡದಂತಹ ಮನಸ್ಸೊಡ್ಡದಂತಹ ನಾವು ಅತ್ರಿ ಮುನಿಯ ಪತ್ನಿಯಾದಂತಹ ಅನಸೂಯ ದೇವಿ ಕೊಟ್ಟಂತಹ ಆಭರಣವನ್ನು ನೀನು ಸ್ವೀಕರಿಸಿದ್ದಿ. ಅದು ಒಂದುಂಟು. ಆ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಮೊಗವನ್ನು ನೋಡಿದ್ದಿ ನೀನು. ಏನು ಮಾಡಬೇಕು ಅಂತ ನಾನು ಆಕ್ಷೇಪಿಸಲಿಲ್ಲ. ಅಲ್ಲಿ ಜಿಜ್ಞಾಸೆ ಬಂದಿದ್ದು. ಹೌದು, ಯಾಕೆ ಆಕ್ಷೇಪಿಸಲಿಲ್ಲ? ದೊಡ್ಡವರು ಕೊಟ್ಟದ್ದು, ಮಹರ್ಷಿ ಮಹಾಪತಿವ್ರತೆ ಎನಿಸಿಕೊಂಡಂತ ಆಕೆ ಕೊಟ್ಟಂತಹ ಉಪಹಾರವನ್ನು ನಾವು ತಿರಸ್ಕರಿಸಬಾರದು ಎಂಬ ನೆಲೆಯಲ್ಲಿ ಮಾತ್ರ ನಾನು ಆಕ್ಷೇಪಿಸಲಿಲ್ಲ. ಯಾಕೆ? ಮುಂದಕ್ಕೆ ನಿನಗೆ ಕೆಲಸಕ್ಕೆ ಬಂದಿದ್ದು ಅಂತ. ಅಷ್ಟಕ್ಕೆ ಮಾತ್ರ ನಮ್ಮದ್ದಾದಂತಹ ಸೀಮಿತ ಸಂಗ್ರಹ. ಇದನ್ನೆಲ್ಲ ಹೊಮ್ಮಣ್ಣ ಉಳ್ಳಂತಹ ಇದನ್ನು ನಾವು ಸ್ವೀಕರಿಸಬೇಕು, ಅದರಲ್ಲಿ ಆಟ ಮಾಡಬೇಕು. ಕೆಟ್ಟ ಮೇಲೆ ಬುದ್ಧಿ ಬರುವುದು ಅಂತ ಹೇಳಿದ್ರೆ ಇದಕ್ಕೆ ಹೇಳಿದ್ದು. ಕಾಡಿನ ಮೃಗದಿಂದ ಕೇಳು ಬಂದಾದರೆ ನೋಡಿಕೊಂಬೆರು ನಾನು ಅಂತ ಹೇಳ್ತಾ ಇದ್ದಿ. ಹೌದು, ಅಂದು ನೀನು ಹೇಳಿದಂತಹ ಮಾತಾದರೆ ಏನು? ಇಲ್ಲಿ 3 ಮಂಡ್ಯವನೊಬ್ಬನಿದ್ದಾನೆ, 10 ಮಂಡ್ಯವನಿದ್ದಾನೆ, ಕೆಲವರು ಋಷಿಪತ್ನಿಯನ್ನು ಎತ್ತಿಕೊಂಡು ಹೋಗಿದ್ದಾನೆ ಅಂತ. ಇದು ಏನಾಗಿ ಹೋಯ್ತು ಗೊತ್ತುಂಟಾ? ಈಗ ನೀನು ಹೇಳುವಂತಹ ಮಾತನ್ನು ಕೇಳುವಾಗ ಹೆಂಡತಿ ಆದವಳೊಬ್ಬನಿಗೆ ಸಾಲ ಕೊಟ್ಲಂತೆ. ಅವ ಹಿಂದೆ ಕೊಡ್ಲಿಲ್ಲ. ಅದನ್ನು ಹಿಂದಿರುಗಿಸುವ ಸಲುವಾಗಿ ಅವ ಮತ್ತೊಬ್ಬ ಕಳುಹಿಸಿದ್ದು ಪುನಃ ಗಂಡನನ್ನೇ. ಹಾಗಾಗಿ ಹೋದೀತು ಅದು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೀನು ನೋಡಿಕೊಳ್ಳುವುದು ಬಿಡು, ಏನು ನಿನ್ನಿಂದ ಆಗ್ಲಿಲ್ಲ. ಕರದೂಷಣಾದ ತ್ರಿಶರರು 14,000 ಮಂದಿ ರಕ್ಕಸರು ಬರುವಾಗ ಏಕಾಂಗಿಯಾದಂತಹ ನಾನೇ ಎದುರಿಸಿದ್ದದು. ಯಾಕೆ? ಇದೆಲ್ಲ ಅನಿವಾರ್ಯವಾಗಿತ್ತು ನಮಗೆ ಆ ಸಂದರ್ಭದಲ್ಲಿ. ಇನ್ನೆಷ್ಟು ಮಂದಿ ಉಳಿದಿದ್ದಾರೋ ನಮಗಂತೂ ಗೊತ್ತಿಲ್ಲ. ಅವರನ್ನೆಲ್ಲ ಎದುರಿಸುವಂತ ಅನಿವಾರ್ಯತೆ ನಮಗೆ ಉಂಟು. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಕೆಟ್ಟ ಮೇಲೆ ಬುದ್ಧಿ ಬರುವುದು. ಆದರೆ ನೀನು ಸ್ತ್ರೀ ಅಥವಾ ಎಂಬುದನ್ನು ನಾನು ಹೀಯಾಳಿಸಿ ಹೇಳುವುದಿಲ್ಲ. ಆದರೂ ನಿನ್ನದ್ದಾದಂತ ಸ್ವಲ್ಪ ಮಾತನ್ನು ಕೇಳು. ನಿನ್ನ ಇದನ್ನು ಸೆರಗಿನಲ್ಲಿ ಬೇಕಾದ್ರೆ ಗಂಟಿಕ್ಕಿಕ್ಕೋ. ಖಂಡಿತವಾಗಿ ನೀನು ಆಪತ್ತಿಗೆ ಸಿಲುಕಿತ್ತಿ. ನೀನು ಸಿಲುಕುವುದು ಮಾತ್ರವಲ್ಲ, ನಾವೆಲ್ಲರೂ ಸಿಲುಕುವಂತಹ ಪ್ರಮೇಯ ಒದಗುತ್ತದೆ. ನೀನು ಆ ಮೃಗದಲ್ಲಿ ಒಂದು ರೀತಿಯಲ್ಲಿ ಸೌಂದರ್ಯವನ್ನು ಕಾಣುತ್ತಾ ಇದ್ದೇನೆ. ನಾನೇನು ಕಾಣುತ್ತಾ ಇದ್ದೇನೆ ಗೊತ್ತುಂಟ? ನಿನ್ನ ಕರಾಳ ಭವಿಷ್ಯತ್ವವನ್ನು ಆ ಮೃಗದಲ್ಲಿ ನಾನು ಕಾಣುತ್ತಾ ಇದ್ದೇನೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಸ್ವಲ್ಪ ಜಾಗ್ರತೆಯಾರಿ. ಆ ವಿಷಯವನ್ನು ಬಿಟ್ಟು ಬಿಡು. ಬಿಡಬೇಕು, ಬಿಡುವುದಕ್ಕಾಗುವುದು. ಎಷ್ಟು ಚಾಲಿಸಿದರು ನಾನೇ ಮಾತನ್ನು ಕೇಳಿ ಕೇಳಲಾರೆ. ಬಿಟ್ಟವಳಲ್ಲ ನಿನ್ನ ಸಿಟ್ಟು ಬಂದರು ಬರಲಿದ ತಾರದಿದ್ದರೆ, ಸಿಟ್ಟು ಬಂದರು ಬರಲಿದ ತಾರದಿದ್ದರೆ ಬಿಟ್ಟೆ ಪ್ರಾಣವನು ಕಾಂತ. ಸ್ವಾಮಿ, ಸತೀ ಧರ್ಮವನ್ನು ಅನುಸರಿಸಿ ನಿಮ್ಮೊಂದಿಗೆ ನಾನು ಬಂದಿದ್ದೆ. ಅದು ಹೆಚ್ಚುಗಾರಿಕೆ ಅಂತ ನಾನು ಹೇಳೋದಲ್ಲ ಸ್ವಾಮಿ. ಈ ಹೊತ್ತಿಗೆ ನೀವೇ ಇರುವುದರಿಂದ ಹೇಳಿದ್ದು, ಉಳಿದವರೊಟ್ಟಿಗೆ ಹೇಳುವಂತಹ ಮಾತೇ ಅಲ್ಲದು. ಯಾಕೆಂದ್ರೆ ನಿಮಗೆ ನಾನು ಸಹಧರ್ಮಿನಿ, ಅದರಲ್ಲಿ ನಾನು ಭಾಗಿ. ಹಾಗೆಂದು ಈಗ ನೀವು ಹೇಳ್ತೀರಿ ಇದು ಸರಿಯಲ್ಲ, ಇದರಿಂದ ಕೇಡು ಬರುತ್ತದೆ, ಮುಂದಕ್ಕೆ ತೊಂದರೆ ಆಗ್ತದೆ ಎನ್ನುವ ಹಾಗೆ. ಹೌದು, ಮುಂದಕ್ಕೆ ತೊಂದರೆ ಬರುವುದಿಲ್ಲ ಎನ್ನುವ ಊಹೆ ನನ್ನದು. ಇರಲಿ,
ನೀವು ಹೇಳಿದರೆ ಸುಮ್ಮಗಿರು ಅಂತ ಹೇಳಿದಿರಿ. ಎಷ್ಟೇ ಹೇಳಿದ್ರು ನಿಮ್ಮ ಈ ಮಾತನ್ನು ನಾನು ಕೇಳುವವಳಲ್ಲ. ಅಲ್ವೇ? ಇಲ್ಲವೇ ಇಲ್ಲ, ನಾನು ಕೇಳುವುದೇ ಇಲ್ಲ. ನಿನ್ನ ನಾನು ಮಾತಿಗೆ ಬಯಸಿದಂತಹ ಈ ಜಿಂಕೆಯನ್ನು, ಬಂಗಾರದ ಜಿಂಕೆಯನ್ನು ನೀವು ತರುವುದಿಲ್ಲ ಅನ್ನುವ ಹಾಗಿದ್ರೆ ಖಂಡಿತವಾಗಿಯೂ ನಾನು ಬಯಸುವುದಿಲ್ಲ. ಈ ಹೊತ್ತು ನಿಮಗೆ ಕೋಪ ಬಂದರೂ ಸರಿ, ಎಷ್ಟು ಕೋಪ ಬಂದು ನೀವು ನನ್ನನ್ನು ಎಷ್ಟು ಹೀಯಾಳಿಸಿದರೂ ಸರಿ, ನನಗದು ಬೇಕೇ ಬೇಕು. ಆ ನಿಟ್ಟಿನಲ್ಲಿ ನಾನು ಅಷ್ಟು ಅದನ್ನು ತಂದೇ ತರುತ್ತೇನೆ ಎನ್ನುವ ಹಾಗೆ ದೃಢ ಸಂಕಲ್ಪವನ್ನು ಮಾಡಿದವು. ಆದುದರಿಂದ ಸ್ವಾಮಿ, ನೀವು ತರುವುದಿಲ್ಲ, ಅದು ಬೇಡ, ಅದು ಹೋಗಲಿ ಎನ್ನುವ ಹಾಗಿದ್ರೆ ನಾಡು ಬಿಡುವವಳಲ್ಲ. ನನ್ನ ಪ್ರಾಣ ಬೇಕಾದರೂ ಹೋದೀತು, ಆದರೆ ಅದು ಬೇಕು ನನಗೆ ಸ್ವಾಮಿ. ಹೇಗೆ ಗೊತ್ತೇ, ಈಗಲ್ಲಿ ಕಾಣುತ್ತಾ ಇರುವಂತಹ ಈ ಜಡೆ ಉಂಟಲ್ಲ, ಇದನ್ನೇ ನಾನು ಕುತ್ತಿಗೆಗೆ ಹಾಕಿಬೇಕಿದ್ರೆ ಪ್ರಾಣವನ್ನು ಕಳ್ಕೊಳ್ತೇನೆ. ನಿನಗೆ ಆ ಮೃಗ ಬೇಕು, ನೀನು ಹಠಕ್ಕೆ ಬಿದ್ದಿದ್ದಿ. ಹಾಗಾದರೆ ಒಂದು ಮಾತನ್ನು ನೀನು ಕೇಳಬೇಕು. ಏನು? ಚಂಚಲಾಕ್ಷಿ, ಚಂಚಲಾಕ್ಷಿಯಗೆ ಅರಣ್ಯದಿ ಸಂಚರಿಪ ಮೃಗಕ್ಕೆ ಅಂಬನೆಸೆದರೆ ಸಂಚರಿಪ ಮೃಗಕ್ಕೆ ಅಂಬನೆಸೆದರೆ ಪಂಚತುವ ವೈದಿದರೆ ಮಾಡುವುದೇನು ನೀನದನು. ಪಂಚತುವ ವೈದಿದರೆ ಮಾಡುವುದೇನು ನೀನದನು. ಚಂಚಲಾಕ್ಷಿ ಜಾನಕಿ, ಪತಿದೇವ, ಹೆಣ್ಮಗಳು ಯಾವಾಗಲೂ ಚಂಚಲೆಯರು ಅಂತ ಕೇಳಿದಿರಿ. ಅದರಲ್ಲಿಯೂ ಕೂಡ ನೀನು ಮಹಾ ಚಂಚಲೆ ಅಂತ ನಾನು ಹೇಳ್ತಾ ಇದ್ದೇನೆ. ಯಾವುದು ಬೇಕೋ ಅದನ್ನು ಪಡೆಯಬೇಕೆಂಬಂತಹ ಆಸೆ, ಅದನ್ನು ಪಡೆಯಿದ್ದರೆ ಅದಕ್ಕೆ ಬರುವಂತಹ ಕೋಪ. ನಾನು ಹೇಳ್ತಾ ಇದ್ದೇನೆ, ನಾನು ನಿನ್ನಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಹೆಂಡತಿಯ ಹರಿಭಾವವನ್ನು ತೀರಿಸದ ಗಂಡ ಆತ ಗಂಡ ಅಲ್ಲ. ಆತನದ್ದ ಎಲ್ಲ ಅಂತ ಅದರ ಅರ್ಥ ಎಲ್ಲಾ ಬಯಕೆಯನ್ನು ತೀರಿಸಲಿಕ್ಕೆ ಆಗ್ತದೋ ಅಂತ ಆಗುವುದಿಲ್ಲ. ಅದಕ್ಕಾಗಿ ನಿನ್ನಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಆ ಮೃಗವೇ ನಿನಗೆ ಬೇಕು ಎಂದಾದರೆ ನಾನು ತರಲಿಕ್ಕೆ ಹೋಗ್ತಾ ಇದ್ದೇನೆ. ಮೃಗದ ಓಟ ಏನು ಅಂತ ನಿನಗೆ ಗೊತ್ತುಂಟು. ಯಾವುದಕ್ಕೆ ನಾಗಾಲೋಟ ಅಂತ ಹೇಳ್ತಾ ಇದ್ದೇವೋ ಅದು ಆ ಮೃಗದಲ್ಲಿ ಅಡಕವಾಗಿದೆ. ಅದರ ಗೊರಸಿನ ವೇಗದಿಂದ ಅದು ಹೋಗುವಂತಹ ಇದಕ್ಕೆ ನನ್ನದ್ದಂತಹ ವೇಗ ಅದರಲ್ಲಿ ಅಡೆತಡೆ ಉಂಟಾದರೆ ನಾನೇನು ಮಾಡಬೇಕು ಹೇಳು? ನನ್ನಲ್ಲಿರುವಂತಹ ಶರದಿಂದ ನಾನು ಅದಕ್ಕೆ ಹೊಡಿಬೇಕಾಗ್ತದೆ. ರಾಮಬಾಣದಿಂದ ಹೊಡೆದಂತಹ ಮೃಗ ಖಂಡಿತವಾಗಿ ಪ್ರಾಣವನ್ನು ಬಿಡುತ್ತದೆ ಅಂತ ಹೇಳುವುದಕ್ಕೆ ಯಾವುದೇ ಸಂಶಯವೇ ಇಲ್ಲ. ಒಂದು ವೇಳೆ ಅದು ಪ್ರಾಣವನ್ನು ಬಿಟ್ಟು ಪಂಚಭೂತಗಳಲ್ಲಿ ಲೀನವಾಯಿತು ಅಂತ ಎಂದಾದರೆ ಆಗ ನೀನು ಅದನ್ನು ಏನು ಮಾಡುವೆ? ಆಗವಿ ಪಿತನೆ ಕೇಳು ಮಡಿದುದಾದರೆ ರಚಿಸುವೆನು ಚರ್ಮವ ತೆಗೆದು ಪ್ರೀತಿಯಲಿ ಪತಿದೇವ, ನಾನು ಬಯಸಿದಂತಹ ಯಾವ ಜಿಂಕೆ ಉಂಟು ಅದು ಮಡಿದರೆ ಅಂತ ನೀವು ಹೇಳ್ತೀರಿ. ನಾನು ಕೇಳಿದ್ದೇನೆ ಸ್ವಾಮಿ,
ನಾನು ನಿಮ್ಮ ಬಗ್ಗೆ ಅರಿತವಲಿದ್ದೇನೆ. ನಿಮ್ಮ ಒಂದಿಗೆ ಇದ್ದರೂ ಕೂಡ ನಿಮಗಿರುವಂತಹ ಮಹತ್ವ, ನಿಮ್ಮಲ್ಲಿರುವಂತಹ ಸರಗಳ ಮಹತ್ವವನ್ನು ನಾನು ತಿಳಿದವಳು. ಪಂಚಬಾಣನಾದರೆ ತನ್ನಲ್ಲಿರುವಂತಹ 5 ಶರಗಳನ್ನು ಪ್ರಯೋಗಿಸಿ ಬೇರ್ಪಟ್ಟಿರುವುದನ್ನು ಒಂದು ಮಾಡಿಸ್ತಾನೆ. ತನ್ನಲ್ಲಿರುವಂತಹ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಶರಗಳನ್ನು ಪ್ರಯೋಗಿಸಿ ಒಂದಾಗಿಸ್ತಾನೆ ಅಂತ ಕೇಳಿದ್ದೇನೆ. ಆದರೆ ನಿಮ್ಮಲ್ಲಿರುವಂತಹ ಕೆಲವು ಶರಗಳು ನೀವು ಬಯಸಿದರೆ ಸಾಕಂತೆ ಅಂದುಕೊಂಡಂತಹ ಕಾರ್ಯವನ್ನು ಮುಗಿಸಿ ಮತ್ತೆ ಬಂದು ನಿಮ್ಮ ಬತ್ತಲಿಕೆಯನ್ನು ಸೇರ್ತದೆ ಅಂತ. ಅದರಲ್ಲಿಯೂ ಇರುವಂತಹ ಜೀವಂತ ಶರವು ತಾನು ಪ್ರಯೋಗಿಸಿದ ಕಾರ್ಯವನ್ನು ಮಾಡಿ ಸಪ್ತ ಸಾಗರಗಳಲ್ಲಿ ಮಿಂದು ಶುಚಿರ್ಭೂತನಾಗಿ ಮತ್ತೆ ನಿಮ್ಮ ಬತ್ತಲಿಕೆಯನ್ನು ಸೇರ್ತದೆ ಅಂತ ಕೇಳಿದ್ದೇನೆ. ವಿಶ್ವಾಮಿತ್ರರು ಅನುಗ್ರಹಿಸಿದಂತಹ ಅನೇಕ ಸರಗಳಿವೆ ಅಂತ ನಾನು ಕೇಳಿದ್ದೇನೆ. ಏನು ಸ್ವಾಮಿ ನಿಮ್ಮಲ್ಲಿ 5 ಸರಗಳು? ಅದು ಜಿಂಕೆಗೆ ಹೊಡಿಲಿಕ್ಕೆ ಬಿಟ್ಟು ಕೊಟ್ಟದ್ದಲ್ಲ ಅದು ಅಂತ. ಹೌದು, ಸರಿ, ನಿಮ್ಮ ಮಾತು ಸರಿಯೇ. ನನ್ನದಾದಂತಹ ಒಂದು ಜಿಂಕೆಗೋಸ್ಕರ ನಿಮ್ಮಲ್ಲಿರುವ ಬಾಣಗಳನ್ನು ಬೇಯಿಸುವುದಕ್ಕೆ ನಾನೂ ಬಯಸುವವಳಲ್ಲ. ಹಾಗಿದ್ರೆ ಅದು ಒಂದು ವೇಳೆ ಮಡಿಯಿತು ಎನ್ನುವ ಹಾಗಿದ್ರೆ ಆ ಜಿಂಕೆಯ ಆ ಪೊಮ್ಮಿಗದ ಸವಿನೆನಪಿಗಾಗಿ ಅದರ ಚರ್ಮದಿಂದ ಕಂಚುಕವನ್ನು ನಾನು ರಚಿಸ್ತೇನೆ. ಓಹೋ, ಅದನ್ನು ಕೂಡ ನೀವೇ ಮಾಡಿಕೊಡ್ಬೇಕು. ಒಳ್ಳೇದಾಯ್ತು, ನೀನು ಅದನ್ನು ಬೇಯಿಸಿ ತಿನ್ನುತ್ತೇನೆ ಅಂತ ಹೇಳಿಲ್ಲಲ್ಲ. ಇಲ್ಲ, ಒಳ್ಳೇದಾಯ್ತು. ಆದೀತು, ನೀನು ಈ ಬಗ್ಗೆ ಒಳಗೆ ಹೋಗು. ಲಕ್ಷ್ಮಣನಿಗೆ ಕೆಲವು ಸೂಚನೆಗಳೇನು ಕೊಡ್ಲಿಕ್ಕೆ ಉಂಟು, ಅದನ್ನು ಕೊಟ್ಟು ನಾನು ಆದಿ ಅನುಜ ಲಕ್ಷ್ಮಣ ಲಕ್ಷ್ಮಣ. ಅಣ್ಣದೇವ, ಅನುಜ ಲಕ್ಷ್ಮಣ ಜನಕಾನಂದನೆ ಮೃಗವನುಚಿತೆಯದಳಲ್ಲಯ್ಯ ಸರ್ವಮುಪಿನ ಬರುವತನಕಾನಿ ದಣಿ ಜಾತೆಯ ಕಾಯ್ದುಕೊಳ್ಳಯ್ಯ. ಸೌಮಿತ್ರಿ. ಅಣ್ಣದೇವ, ನೀನು ಸ್ವಲ್ಪಾಂಶವನ್ನು ನಮ್ಮ ಸಂವಾದದ ಕೇಳಿರಬಹುದು. ಕೂಗಳತೆಯ ದೂರದಲ್ಲಿದ್ದವ. ಹೌದು, ಏನೋ ನೀವುಗಳು ಮಾತನಾಡುತ್ತಿರುವಾಗ ನಾನು ಯಾಕೆ ಅನ್ನು ನನ್ನಷ್ಟಕ್ಕೆ ನಾನಿದ್ದೆ. ಹೌದು, ಕೊನೆಗೆ ನನ್ನದು ಸ್ವರಭಾರ ಸ್ವಲ್ಪ ಹೆಚ್ಚಾದದ್ದು ಕೂಡ ನೀನು ಗಮನಿಸಿರಬಹುದು. ಯಾಕೆ ಅಣ್ಣ ಈ ರೀತಿ ಮಾತನಾಡುತ್ತಿದ್ದಾನೆ ಎನ್ನುವುದಕ್ಕಾಗಿ ಒಮ್ಮೆ ತಿರುಗಿ ನೋಡಿದವ. ಮತ್ತೆ ನಿಮ್ಮನ್ನು ಗಮನಿಸುವಷ್ಟು ವ್ಯವಧಾನ ನನಗೆಲ್ಲಿದೆ? ನನ್ನ ಕೆಲಸದಲ್ಲಿ, ಕಾರ್ಯದಲ್ಲಿ ನಾನು ನಿರತನಾಗಿದ್ದಲ್ಲಿ. ಸಂವಾದ ರೂಪವಾಗಿ ನಡೆದಂತಹ ನಮ್ಮೊಳಗಿನ ಮಾತುಕತೆ ಅದು ವಾದ ರೂಪಕ್ಕೆ ತಿರುಗಿ ಏನೋ ಆಗಾಗ ನೀನು ಬೆರಳತ್ತು ತೋರಿಸುವುದು, ಆ ಕಡೆಗೆ ನೋಡುವುದು ಕಂಡಿತು. ವಾದೇ ಜಾಯತೆ ತತ್ವಬೋಧ ಅಂತ ಉಂಟು. ಅದು ತತ್ವ ಭೇದ ಆದರೆ ಸ್ವಲ್ಪ ತೊಂದರೆ ಆಗ್ತದೆ. ನಿಮ್ಮೊಳಗೆ ವಾದ ಆಗುವುದು, ತತ್ವ ಬೇರೆ ಆಗುವುದು. ನಾನೊಂದು ಸಂದಿಗ್ಧತೆಯಲ್ಲಿ ಸಿಲುಕಿ. ನಾನು ಅರಿಯದ ವಿಷಯ ಅದು. ಹಾಗಿಲ್ಲ, ನಾವಿರುವುದು ಮೂವರಲ್ವಾ. ನಿನ್ನೊಡನೆ ವಿಚಾರ ವಿನಿಮಯ ಮಾಡಿದ ಯಾವ ಕಾರ್ಯಕ್ಕೂ ನಾನು ಮುಂದುವರಿದವನೇ ಅಲ್ಲ. ಏನೋ ನಿನ್ನ ಸಮಾಧಾನಕ್ಕಾಗಿ ನನ್ನೊಡನೆ ಕೇಳುವುದು. ಈಗ ಒಂದು ಸಂದಿಗ್ಧತೆ ನಮ್ಮೊಳಗೆ ಏನಣ್ಣ ಅಂತಹ ಸಂದಿಗ್ಧತೆ? ನಮ್ಮ ಜಾನಕಿ ಒಂದು ಮೃಗವನ್ನು ಕಂಡಳಂತೆ. ಒಂದು ವಿಶಿಷ್ಟವಾದಂತಹ ಮೃಗ ಹೊಂಬಣ್ಣದಿಂದ ಕೂಡಿತ್ತಂತೆ, ಲಯಬದ್ಧವಾಗಿ ಕುಣಿಯುತ್ತಂತೆ. ಕಾಡಿನಲ್ಲಿ ಹೊಂಬಣ್ಣದ ಮೃಗ, ಇಂದ್ರನೀಲ ಮಣಿಗಳಂತಿರುವಂತಹ ಅದರ 2 ಕಣ್ಣುಗಳಂತೆ, ಪಂಚರೇಖೆಗಳುಳ್ಳವಂತೆ.
ಇಂತಹ ಮೃಗವನ್ನು ಕಂಡು ಯಾಕೆ ಮೋಹಿಸಿದಳು? ಹ, ಮೋಹಿಸಿದ್ರೆ ಅದನ್ನು ತಪ್ಪು ಅಂತ ನಾನು ಹೇಳುವುದಿಲ್ಲ. ಹ, ಒಂದು ಪ್ರಾಣಿ ಆಗಲಿ ಅರಣ್ಯ ಆಗಲಿ ಒಂದು ವಸ್ತು ಆಗಲಿ ನಾವು ಅದರ ಸೌಂದರ್ಯಕ್ಕೆ ಮಾರು ಹೋದರೆ ಅದು ತಪ್ಪಲ್ಲ. ಕಾಡಿನಲ್ಲಿ ಮೃಗವನ್ನು ಕಾಣುವುದು ಹೊಸತಲ್ಲ. ಹೊಸತಲ್ಲ. ಈ ವಿಶಿಷ್ಟವಾದಂತಹ ಮೃಗವನ್ನು ಆಕೆ ಬಯಸಿದ್ದು ಸ್ವಲ್ಪ ನನಗೆ ವಿಶೇಷ ಕಂಡಿತು. ಅದು ಹೊಸತು ಅಲ್ವಾ? ಹ. ಯಾಕೆಂತ ಕೇಳಿದ್ರೆ ಪ್ರಾಣಿಗಳಿಗೆ ಜನ್ಮದಾತವಾದಂತಹ ಕೆಲವು ಗುಣಲಕ್ಷಣಗಳು ಉಂಟು. ಹ, ಅದನ್ನು ಮೀರಿ ಅದಕ್ಕೆ ವ್ಯತಿರಿಕ್ತವಾದಂತಹ ಒಂದು ಗುಣಲಕ್ಷಣವನ್ನು ಒಂದು ಪ್ರಾಣಿ ಹೊಂದುತ್ತದೆ ಎಂದಾದರೆ ಅದರಲ್ಲಿ ಏನೋ ಉಂಟು ಅಂತ ನಾವು ತರ್ಕಿಸಬೇಕು ಬೇಡ. ಅಸಹಜತೆಯನ್ನು ಕಂಡವ ನೀನು. ಹೌದು. ಹ, ಹಾಗಿರುವಾಗ ಆ ಅಸಹಜತೆಯನ್ನು ನಾನಲ್ಲಿ ಕಂಡಾಗ ಅದನ್ನು ಮೋಹಿಸಿದಂತಹ ಸೀತೆ ಹ. ಅದು ತನಗೆ ಬೇಕೆಂದು ಹಠ ಹಿಡಿದಳು. ಹ, ನಾನು ಅವಳಿಗೆ ಪರಿಪರಿಯಾಗಿ ಹೇಳಿದೆ, ಇದನ್ನು ನೀನು ಬಯಸುವುದು ತರವಲ್ಲ. ಕಾಡಿನ ಮೃಗವನ್ನು ಬಯಸಿದರೆ ಖಂಡಿತವಾಗಿ ನಮಗೆ ಕೇಡುಂಟಾದೀತು ಎಂದು ನಾನು ಹೇಳಿದೆ. ಹ. ಆಕೆ ಕೇಳಲೇ ಇಲ್ಲ. ಪ್ರಾಣ ಬಿಡ್ತೇನೆ ಅಂತ ಹೇಳಿದರು. ನಿಮ್ಮೊಳಗಿನ ಮಾತು ಅದನ್ನು ನನ್ನಲ್ಲಿ ಯಾಕೆ ಹೇಳುವುದು? ಊರಿನಲ್ಲಾದ್ರೆ ನಾನು ಹೇಳ್ತಾ ಇದ್ದಿ ಹ, ಬದಿಯ ಬಾವಿಗೆ ಹಾರು ಅಂತ. ಇಲ್ಲಿ ಹೇಳಲಿಕ್ಕೆ ಆಗ್ತದ? ಹಾಗೆ ಹೇಳುವವ ಅಲ್ಲ ಇಲ್ಲ. ನೀನು. ಹ, ಆದ್ರೂ ಹೇಳಿ ಮತ್ತೆ ಹಠ ಮಾರಿದನ್ನು ದೊರೆದ್ರೆ ಏನು ಮಾಡುವುದು ಹೇಳು? ನಿನಗೆ ಪತ್ನಿಯ ಮೇಲೆ ಎಷ್ಟು ಪ್ರೇಮ ಅಲ್ವಾ? ಅದನ್ನು ಕಂಡವನಲ್ಲವೇ ನಾನು? ಅಲ್ಲ. ಇಲ್ಲದಿದ್ದರೆ ನಿನ್ನ ಜೊತೆಯಲ್ಲಿ ನಿನ್ನನ್ನು ಹಿಂಬಾಲಿಸಿ ಅರಮನೆಯಲ್ಲಿ ಇರಬೇಕಾದಂತಹ ಆ ಅರಗುವರಿ ಬರ್ತಿದ್ಲಿ. ಏನು ಮಾಡೋಣ ಹೇಳು? ಹ, ಮೃಗವನ್ನು ಬಯಸಿದಂತಹ ಆಕೆ ತನಗೆ ತರಬೇಕೆಂಬಂತಹ ಹಠವನ್ನು ಹಿಡಿತಾಳೆ. ಅಷ್ಟು ಮಾತ್ರವಲ್ಲ, ನಾನು ಪ್ರಾಣವನ್ನೇ ಬಿಡ್ತೇನೆ ಅಂತ ಹೇಳ್ತಾಳೆ. ಹಾಗೆ ಹೇಳಿದ್ಲೆ ನಾವು. ಹೌದು. ಮತ್ತಷ್ಟಲ್ಲ, ಅವಳ ಮಾತನ್ನು ನೀನು ಕೇಳಿದ್ದೆ ಲಕ್ಷ್ಮಣ. ನಾನು ಬಿಡದಿಂದ ಕೇಳು ಬಂತಾದರೆ ನಿಮ್ಮ ಮಾತನ್ನು ಕೇಳುವಷ್ಟು ದೂರದಲ್ಲಿ ನಾನು ಇರ್ತೇನೆ. ಯಾಕೆಂದ್ರೆ ಅದು ನನಗೆ ಅಭ್ಯಾಸವೇ ಅಲ್ಲ. ನಿನ್ನದ್ದಾದಂತಹ ಮಾತೃಭಕ್ತಿ ಪಿತೃಭಕ್ತಿ ಅದು ನನಗೆ ಗೊತ್ತುಂಟು. ಹ, ನೀನು ರಾಮಸೇವಾ ಧುರಂಧರ ಅಂತ ನಾನು ನಿನ್ನ ಸೇವೆ ಮಾಡಲೋಸುಗವೇ ನಾನು ನಿನ್ನ ಜೊತೆ ಕಾಡಿಗೆ ಬಂದದ್ದು. ಹೌದು. ಹ, ಏನು ಮಾಡೋಣ, ಅದನ್ನು ತರುವಂತಹ ಅನಿವಾರ್ಯತೆ ಈಗ ನನಗೆ ಒದಗಿ ಬಂದಿದೆ. ಹಾ ಹಾ ಹಾ. ಆದುದರಿಂದ ಆ ಮೃಗವನ್ನು ನಾನು ತರಲಿಕ್ಕೆ ಹೋಗ್ತಾ ಇದ್ದೇನೆ. ಈಗ ನೀನು ಹೀಗೆ ಹೊರಟು ನಿಂತದ್ದು. ಹೌದು, ನೋಡಿದ್ಯಲ್ಲ, ಹ, ಕೈಯಲ್ಲಿ ಧನುಸ್ಸುಂಟು. ಹ, ಧನುಸ್ಸು ಯಾವಾಗಲೂ ಇರುವುದು ನಿನ್ನಲ್ಲಿ. ಹ, ಈಗ ನಿನ್ನ ಆ ಧನುಸ್ಸು ನನ್ನ ಕೈಗೆ ಬಂದಿದೆ. ಈಗ ಹ, ಬತ್ತಲಿಕೆಯನ್ನು ಬಿಗಿದಿದ್ದೇನೆ, ಹ, ಕವಚಧಾರಿಯಾಗಿದ್ದೇನೆ. ಹ, ಅಷ್ಟು ಮಾತ್ರವಲ್ಲ, ಹ, ಇನ್ನೇನು ಹೊರಡಬೇಕು ಅಂತ ಹೇಳುವಾಗ ಹ. ಮನೆಯ ಜವಾಬ್ದಾರಿಯನ್ನು ಯಾರಿಗಾದ್ರೂ ಕೊಟ್ಟು ಹೋಗ್ಬೇಕೋ ಬೇಡೋ? ಅದೊಂದು ವ್ಯವಸ್ಥೆ ಬೇಕು. ಬೇಕಲ್ಲ. ಹ. ಅದರಿಂದ ಇಲ್ಲಿ ಯಾರಿದ್ದಾರೆ ನನ್ನವರು ಅಂತ? ಹ. ಇರುವುದು ನೀನೇ ಅಲ್ವೇ? ಹ. ಅದಕ್ಕಾಗಿ ನಿನ್ನನ್ನು ಕರೆದದ್ದು ನಾನು. ಹ. ಮೃಗವನ್ನು ತರಲಿಕ್ಕೆ ಹೋಗುವಂತ ನಾನು ಹ. ಈ ಅಜ್ಞಾತ ಸ್ಥಳದಲ್ಲಿ ಹ. ಯಾರಾದರೂ ಬಂದಾರು, ಯಾರು ಬಂದರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳಿ ಕೇಳಿ ಕಾಡು ಇದು ಅಲ್ವಾ? ಅವಳಿಗೆ ಪರಿಪರಿಯಾಗಿ ನಾನು ಹೇಳಿದ್ದೇನೆ. ಕೇವಲ ಕಾಡು ಅಂತ ಹೇಳಿದರೆ ಸಾಕಾಗುವುದಿಲ್ಲ, ಭಯಂಕರವಾದುದು. ಇದು ರಾಕ್ಷಸರ ತಾಣ ಅಂತ. ಹ. ಇಂತಹ ಅನುಭವಗಳು ನಮಗೆ ಉಂಟು. ಹ್ಮ್. ಆಗಿರುವಾಗ ನಾನು ಅವರಿಗೆ ಹೇಳಿದ್ರು, ಅವರು ಕೇಳಲಿಲ್ಲ. ಈಗ ನಾನು ಹೋಗುವಾಗ ನಾನು ಬರುವಲ್ಲಿಯವರೆಗೆ ಈ ಮನೆಯನ್ನು, ನನ್ನ ಮನದನ್ನೆಯನ್ನು ಎರಡನ್ನೂ ಕಾಯುವಂಥ ಹೊಣೆಗಾರಿಕೆ ನಿನಗುಂಟು. ಈಗ ಇಷ್ಟು ಸಣ್ಣ ಕೆಲಸಕ್ಕೆ ನೀನು ಅಣ್ಣದೇವ, ನಿನ್ನ ಜೊತೆಗೆ ಕಾಡಿಗೆ ಹಿಂಬಾಲಿಸಿಕೊಂಡು ಬಂದದ್ದೇ ಯಾಕೆ ನಾನು? ನಿನ್ನ ಸೇವೆ ಮಾಡಲು ಸುಗ. ಆ ಸೇವೆಯಲ್ಲೇ ಸಂತೃಪ್ತಿಯನ್ನು, ಧನ್ಯತಾ ಭಾವವನ್ನು ಕಾಣುವವನು ನಾನು. ಇಷ್ಟು ದಿವಸವೂ ಹಾಗೆಯೇ ಸಾಗಿ ಹೋಗಿತ್ತು. ಯಾಕೆ ಬೆಳಗಿನ ಆಹಾರವನ್ನು ನೀನೆಲ್ಲೋ ತರುವುದು? ಎಲ್ಲ ವ್ಯವಸ್ಥೆಯನ್ನು ನಾನೇ ಮಾಡುವುದು. ಹೌದು.
ಅದು ನೀನು ಹೇಳಬೇಕಾಗಿಲ್ಲ. ಇಲ್ಲ ಇಲ್ಲ, ನೀನೊಮ್ಮೆ ಅದು ಹೀಗೆ ಕಾರ್ಯಕ್ರಮ. ಕಣ್ಣಿನಿಂದ ನೋಡಿದರೆ ಸಾಕು. ಹೌದು ನಿನ್ನ ಮನದ ಇಂಗಿತವನ್ನು ಅರಿತು ಮಾಡುವವ ನಾನು. ಹೌದೌದು. ಹಾಗಾಗಿ ಈ ಬಾರಿಯ ನಿನ್ನ ವರ್ತನೆ ನನಗೆ ಸ್ವಲ್ಪ ವಿಚಿತ್ರ ಕಾಣ್ತದೆ ಅಣ್ಣ. ವಿಚಿತ್ರವ? ಮತ್ತೆ ಏನು ಏನು ಹೇಳಿದ್ದು ನೀನು? ನಾನು ತರ್ಲಿಕ್ಕೆ ಹೋಗ್ತೇನೆ. ಆ ಮೃಗ, ಹೌದು. ಈಗ ಆ ಮೃಗ ತರಲಿಕ್ಕೆ ನೀನು ಹೀಗೆ, ನಿನ್ನ ಮುಖದಲ್ಲಿ ಸ್ವಲ್ಪ ಕೋಪ ಕಾಣ್ತಾ ಇದೆ, ಹೌದು. ಯಾಕೆ ಉಗ್ರತೆ ಇದೆ. ಇದು ಎರಡೂ ರೀತಿಗೆ ಇರಬಹುದು. ನಿಮ್ಮೊಳಗೆ ಏನೋ ಮಾತುಕತೆ ನಡೆಯಿತು, ಒಲ್ಲದ ಮನಸ್ಸಿನಿಂದ ನೀನು ಹೊರಟು ನಿಂತ ಹಾಗೆ ಕಾಣ್ತಾ ಇದೆ. ನಾನು ಸತ್ಯ ಹೇಳ್ತೇನೆ, ನಾನು ಮನಸ್ಸಿಟ್ಟು ಹೋಗುವುದಲ್ಲ. ಅವಳ ಮಾತಿಗೆ ಕಟ್ಟು ಬಿದ್ದು ನನಗೆ ಹೋಗುವುದು. ನಿನ್ನ ನೋಡಿದಾಗಲೇ ನನಗೆ ಗೊತ್ತಾಯ್ತು. ಗೊತ್ತಾಯ್ತಲ್ಲ, ರಾಮನನ್ನು ಲಕ್ಷ್ಮಣ ತಿಳಿದಷ್ಟು ಮತ್ತೆ ಯಾರು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಏನೋ ನೀನು ಹೇಳಬೇಕು, ಅದು ನನ್ನ ಸೌಭಾಗ್ಯ. ಕೆಲವರೆಲ್ಲ ಹೇಳುವುದುಂಟು, ರಾಮಸ್ಯ ದಕ್ಷಿಣೋಬಾಹು ಅಂತ. ಅಂದ್ರೆ ನನ್ನ ಬಲಭುಜ ಬಲ ಕೈ, ರಾಮನ ಬಲಭುಜದಂತಿರುವವನು ಲಕ್ಷ್ಮಣ. ಶೈಶವನಿಂದಲೂ ನಾವು ಕೂಡ ಒಟ್ಟೊಟ್ಟಿಗೆ ಇದ್ದವರಲ್ಲ. ಮತ್ತೆ ಕೆಲವರು ಹೇಳ್ತಾರೆ ನೆರಳಿನ ಹಾಗೆ ಇರುವವನು ನೆರಳೇ ಅವನು ಅಂತ ಹೇಳಿ. ನೆರಳಲ್ಲ, ನೀನು ರಾಮನ ಹಾಗೆ ಅಲ್ವಾ? ಅದು ಸ್ವಲ್ಪ ಹೆಚ್ಚಾಯ್ತಾ ಹೇಳಿಕೊಂಡು. ರಾಮನ ಹಾಗೆ ಅಂತ ಹೇಳಿದ್ರೆ ಲಕ್ಷ್ಮಣನಿಗೆ ಅದ ಅಷ್ಟು ಹೊರಲಿಕ್ಕೆ ಆಗ್ಲಿಕ್ಕಿಲ್ಲ. ಇಲ್ಲಪ್ಪ, ಏನು ಅದರಲ್ಲಿ? ಏನೋ ನನ್ನ ಸೌಭಾಗ್ಯ ಅಂತ ತಿಳಿದು ನಿನ್ನ ಸೇವೆಯಲ್ಲಿ ಇಲ್ಲೇ ಹತ್ತಿರದಲ್ಲೇ ತಿರುಗಾಡಿಕೊಂಡಿರುವುದು ನಾನು. ಏನೇನು ಬೇಕು ಮಧ್ಯಾಹ್ನಕ್ಕೆ ರಾತ್ರಿಗೆ ಅದೆಲ್ಲ ವ್ಯವಸ್ಥೆ ಮಾಡಿಕೊಂಡು, ನೀನು ಲಕ್ಷ್ಮಣ ಅಂತ ಪೂರ್ತಿ ಕರೀಬೇಕಾಗಿಲ್ಲ, ಕೂಗಳತೆ ನಿನ್ನ ಒಂದು ಸಣ್ಣ ಸ್ವರ ಕೇಳಿ ಓಡಿ ಬರಬೇಕು. ಆ ರೀತಿ ಈಗಲೂ ಬಂದದ್ದು ಹಾಗೆ. ಬಂದಾಗ ಕಾಂಡದ್ದು ನಿನ್ನನ್ನು ನಾನು, ನೀನು ಹೊರಟು ನಿಂತ ಈ ಒಂದು ಬಗೆಯನ್ನು. ಆ ಮೃಗ ತರಲಿಕ್ಕೆ ಇಷ್ಟು ಸಣ್ಣ ಕೆಲಸ ಇದು. ಈ ಲಕ್ಷ್ಮಣ ಇರುವಾಗ ನೀನು ಹೀಗೆ ಹೊರಟು ನಿಲ್ಬೇಕಾ? ಅದಕ್ಕೆ ನಾನು ಇದು ವಿಚಿತ್ರ ಅಂತ ಹೇಳಿದ್ದು. ಲಕ್ಷ್ಮಣ, ನೀನದನ್ನು ಯಾವ ರೀತಿ ಅರ್ಥೈಸಿಕೊಂಡಿದ್ದೀಯೋ ನನಗೆ ತಿಳಿಯೋದು. ನಾನು ಹೇಳ್ತೇನೆ, ನಿನ್ನ ದೃಷ್ಟಿಯಲ್ಲಿ ಆ ಕೆಲಸ ಬಹಳ ಸಣ್ಣದಾಗಿರ್ಬಹುದು. ವಿಷಯ ಅದಲ್ಲ. ಮತ್ತೆ ಸೀತೆ ಹೇಳಿದ್ದು ಯಾರಲ್ಲಿ? ನನ್ನಲ್ಲಿ ಹೇಳಿದ್ದು. ಗಂಡನಲ್ಲಿ, ಪತ್ನಿಯೇ ಆದವಳು ಗಂಡನಲ್ಲಿ ಹೇಳಿದ ಕೆಲಸ. ಆಸೆಯನ್ನು ತೀರಿಸಬೇಕಾದವನು ಪತಿಯಾದವನ ಧರ್ಮ ಅಲ್ವೇ? ಆ ರೀತಿಯಲ್ಲಿ ಹೇಳಿದ್ದು. ಅದನ್ನು ನಾನು ಮತ್ತೊಬ್ಬರಿಗೆ ಹೇಳಿದ್ದರೆ, ನನ್ನ ಪತಿಯೇ ನನಗೆ ಪ್ರೀತಿಪೂರ್ವಕವಾಗಿ ತಂದು ಕೊಡಬೇಕು, ಅದರಲ್ಲಿರುವಂತಹ ಮರ್ಮ ಅದು. ಹಾಗಿರ್ಬಹುದು. ಆದರೂ ನಾನು ತಿಳಿದುಕೊಂಡೆ ಹೇಗೆ, ಇದು ಕೆಲಸ, ಸಣ್ಣ ಕೆಲಸ. ಆ ಮೃಗವನ್ನು ಕೊಂದು ಹಿಡಿದು ಹೇಗೆ ನೀನು ಹೇಳ್ತಿ, ಅದನ್ನು ನಾನು ತಂದು ಕೊಡಲಿಕ್ಕೆ ಇರುವಾಗ ಯಾಕೆ ಸುಮ್ಮನೆ ನಿನಗೊಂದು ಆಯಾಸ? ಅಥವಾ ನೀನು ಮತ್ತೂ ಒಂದು ಮಾತು ಹೇಳಿದೆ ಅಲ್ವೇ, ನಾನು ಒಂದಷ್ಟು ಹೊತ್ತು ಹೋಗಿ ಅದನ್ನು ತರುವಷ್ಟರ ಹೊತ್ತಿಗೆ ಮನೆ ವಾರ್ತೆಯನ್ನು ಕಾಯಬೇಕು. ನಿನ್ನ ಮನೆದನ್ನೆಯನ್ನು ಈ ಒಂದು ನಮ್ಮ ಮನೆ ಅಂತ ಎಣಿಸಿಕೊಂಡಂತಹ ಕುಟೀರವನ್ನು ಕಾಯಬೇಕು. ನಾನು ಯಾಕೆ ಕಾಯಬೇಕು? ನಾನೇ ಹೋದರೆ ನೀನೇ ಇಲ್ಲಿ ಇರುವಾಗ ನನ್ನ ಕೆಲಸ ಅಲ್ಲಿ ನನ್ನ ಕೆಲಸ ಆಗ್ತದೆ, ಇಲ್ಲಿ ನಿನ್ನ ಕೆಲಸ ಆಗ್ತದೆ. ಹಾಗೆಲ್ಲ ನನ್ನ ಆಜ್ಞೆಗೆ ಅನುಗುಣವಾಗಿ ನೀನು ಹೋಗಿರ್ಬೋದು, ಹೋಗ್ಬೋದು, ಅದಲ್ಲ ವಿಷಯ. ನಾನೇ ಅದನ್ನು ತರಬೇಕು. ಸ್ವಲ್ಪ ನನಗೆ ಅದರಲ್ಲಿ ಸಂಶಯವೂ ಉಂಟು. ಸಾಮಾನ್ಯ ಮೃಗ ಖಂಡಿತವಾಗಿ ಅಲ್ಲ. ನನ್ನ ಮನಸ್ಸಿಗೆ ಏನೋ, ನನ್ನ ಅಂತರಾತ್ಮಕ್ಕೆ ಗೋಚರಿಸ್ತಾ ಉಂಟು, ಆ ಅಂತಹ ವಿಶಿಷ್ಟವಾದಂತಹ ಮೃಗದಲ್ಲಿ ಏನೋ ಒಂದು ಕಪಟ ಉಂಟು ಅಂತ, ರಾಕ್ಷಸರ ಮಾಯೆ ಉಂಟು ಅಂತ ಕೇಳಿದ್ದೇನೆ. ಆದ್ದರಿಂದ ಸಾಮಾನ್ಯವಾದ ವಿಷಯವಲ್ಲ. ಆದ್ದರಿಂದ ನೀನು ಸ್ವಲ್ಪ ಇರು, ನನ್ನ ಆಜ್ಞೆಯನ್ನು ಪಾಲಿಸು. ನಾನು ಬರುವಲ್ಲಿಯವರೆಗೆ ನೀನು ಈ ಮನೆಯನ್ನು ಕಾಯುವಂಥ ಹೊಣೆಗಾರಿಕೆ ನಿನಗುಂಟು. ಆದ್ದರಿಂದ ಎಲ್ಲೂ ನೀನು ತಡವರಿಸಬೇಡ, ಎಲ್ಲೂ ನೀನು ಎಡವಟ್ಟು ಮಾಡಿಕೊಳ್ಳಬೇಡ. ನಾನು ಹೇಳಿದಂತಹ ಕೆಲಸವನ್ನು ಅಕ್ಷರಶಃ ಪಾಲಿಸಬೇಕಾದಂತಹ ಹೊಣೆಗಾರಿಕೆ ನಿನಗುಂಟು. ನೀನು ಹೇಳಿದ ಮೇಲೆ ಆ ಮಾತಿನ ಮೇಲೆ ನಾನು ಮೀರುವುದಿಲ್ಲ. ರಾಮನ ಮಾತು ಅದು ನನಗೆ ಆಜ್ಞೆ. ಅದು ನೀನು ಹೀಗೆ ಬೆರಳೆತ್ತಿ ತೋರಿಸಿದರೆ ಸಾಕು, ಅದನ್ನು ಶಿರದಲ್ಲಿ ಧರಿಸಿ ಮಾಡುವವನು ಲಕ್ಷ್ಮಣ. ಆದರೆ ಇಲ್ಲಿ ಒಂದು ನನಗೆ ನನ್ನದಾದಂತಹ ಸಂಶಯ ಇದೆ. ಏನು? ಈಗ ನೀನೇನು ಹೋಗುತ್ತಿ, ಪತ್ನಿಯ ಇಚ್ಛೆಯನ್ನು ಅರಿತು ನಡೆಯುವವ ಗಂಡ ಅಂತ ಹೇಳಿಕೊಂಡು ಅವಳ ಇಚ್ಛೆಯನ್ನು ತೋರಿಸಲೋಸ್ಕರ ನೀನೇ ಹೋಗುತ್ತಿ. ನಿನಗೆ ಸುಲಭ ಸಾಧ್ಯವಾಗದು ಲಕ್ಷ್ಮಣ. ಕಪಟ ಇದು, ರಾಕ್ಷಸರದ್ದು ಎಲ್ಲವೂ ಸರಿಯೇ ಇರಬಹುದು. ಆದರೆ ಇಲ್ಲಿ ಕಾಯುವ ಕೆಲಸ ನನಗೆ, ನಿನಗೆ ಹೇಗೂ ಗೊತ್ತು, ಈ ಕಾಯುವ ಕೆಲಸ ಎನ್ನುವುದು ಬಹಳ ಕಠಿಣವಾದದ್ದು. ಅಲ್ಲಿ ಹೊತ್ತು ಹೋಗುವುದೇ ಗೊತ್ತಾಗುವುದಿಲ್ಲ. ಯುಗವಾಗ್ತದೆ. ಒಮ್ಮೊಮ್ಮೆ ಒಂದು ಕ್ಷಣವೂ ಕಾಯುವಾಗ ಯುಗ ಕಾದ ಹಾಗಾಗುತ್ತದೆ. ಹಾಗಾಗಿ ಎಷ್ಟು ಹೊತ್ತು ನೀನು ಬರುವೆ? ನೋಡು,
ನಾನು ಹೋಗುವುದು ಆ ಜಿಂಕೆಯನ್ನು ಹಿಡಿಯುವ ಸಲುವಾಗಿ. ಹ, ಜಿಂಕೆ ನನ್ನನ್ನು ಕಂಡ ಕೂಡಲೇ ಖಂಡಿತವಾಗಿ ಅದು ಓಡಿಸ್ತದೆ. ಹ. ನಾಗಾಲೋಟದಿಂದ ಓಡಿ ಹೋಗುತ್ತಿರುವ ಆ ಜಿಂಕೆಯನ್ನು ನಾನು ಹ. ಅಷ್ಟು ಸುಲಭದಲ್ಲಿ ಹಿಡಿಯಲಿಕ್ಕೆ ಆಗ್ತದೆ ಅಂತ ಜಿಂಕೆಯ ಸ್ವಭಾವವೇ ಹಾಗೆ. ಆಗಿಲ್ವಾ? ಹ. ದೂರದ ದೊಡ್ಡ ಕಾಡಿಗೆ ಕೂಡ ಆದ್ರೂ ನನಗೊಂದು ಸಮಾಧಾನ ಬೇಕಲ್ಲ. ಯಾ. ಈಗ ನಾನು ಕಾಯ್ತಾ ಇರಬೇಕು ಇಲ್ಲಿ ಎನ್ನುವಾಗ ಹೋದಂತಹ ಅಣ್ಣ ತಿರುಗಿ ಬರುವ ನಿನಗೆ ಕೆಲಸ ಯಾವುದು ಕಷ್ಟ ಅಲ್ಲ. ನೀನು ನನ್ನ ಬಳಿ ಸುಮ್ಮನೆ ಕತೆ ಹೇಳುವುದು ಬೇಡ. ನೀನು ಮನಸ್ಸು ಮಾಡಿದರೆ ಅದನ್ನು ಹಿಂದೆ ಹೋಗ್ಬೇಕು ಅಲ್ಲಿಗೆ. ಹಾಗಲ್ಲ, ಹ. ಎಷ್ಟರವರೆಗೆ ಅದು ನಮಗೆ ಅನ್ಯಾಯ ಮಾಡ್ತದೋ ಅಷ್ಟರವರೆಗೆ ನಾನು ಅದನ್ನು ಇಲ್ಲಿಂದ ಬಾಣ ಹೊಡೆಯುವಂತ ಪ್ರಶ್ನೆಯೇ ಇಲ್ಲ. ನಮ್ಮ ಅಣ್ಣದೇವನ ಸ್ವಭಾವ ಅದು. ಹಾಗೆ ಆದ್ದರಿಂದ ಹೇಳ್ತಾ ಇದ್ದೇನೆ, ನನ್ನ ಹಿಡಿದ ಕೆಲಸವ ಬಿಡದೆ ಮಾಡು ನೀ ಫಲವು ಸಿದ್ಧಿಪುದು. ನನ್ನ ಕಾರ್ಯವು ಮುಗಿದ ಕೂಡಲೇ ಆದಷ್ಟು ಶೀಘ್ರವಾಗಿ ನಾನು ಹಿಂದಿರುಗಿ ಬರ್ತೇನೆ. ಆಗಲಿ ಅಂತ ಆಗಲಿ ಅಂತ ದಣಿದು ಶರಣ ಬಿಡಲು, ದಣಿದು ಶರಣ ಬಿಡಲು, ಓ ಲಕ್ಷ್ಮಣ ಎಂದು ಧ್ವನಿಗೈದು ಮಾರೀಚ, ಧ್ವನಿಗೈದು ಮಾರೀಚ ಪ್ರಾಣವೋ ಬಿಡಲಾಗಿ ವನಿತೆ ಜಾನಕಿ ಕೇಳ್ದು ರಾಮನೇ ನಿಜವೆಂದು ಮೈದುನ ನುಡಿಯುತ್ತೆಂದಳು. ವನಿತೆಗೆ ಜಾನಕಿ ಕೇಳ್ದು ರಾಮನೇ ನಿಜವೆಂದು ಮೈದುನ ನುಡಿಯುತ್ತೆಂದಳು. ಆ ಕಂದ ಲಕ್ಷ್ಮಣ, ಅಮ್ಮ ತಾಯಿ ಕೂಗು ಕೇಳಿಸುತ್ತಾ ಇದೆಯಲ್ಲ. ಸ್ವರವೊಂದು ಕೇಳಿಸಿತು. ಆ ನೋಡದು ಏನು ಗೊತ್ತು? ಮುಗುದ ಕೇಳಿದೆನಯ್ಯ ಮೃಗವಲ್ಲ ರಾಕ್ಷಸರು.
ತಾಯೇ, ನನ್ನವರು ನಾನು ತೋರಿಸಿದಂತಹ ಮಿಗವನ್ನು ತರುವುದಕ್ಕಾಗಿ ಹೊರಟವರಿದ್ದಾರೆ. ಹ, ಹಾಗೆ ಹೊರಟು ಸ್ವಲ್ಪ ಸಮಯವಾಯಿತು. ಹ, ನಿನಗೂ ಅದು ಗೊತ್ತದೆ. ಹಾಗೆಂದು ಈಗ ನೋಡು, ಏನೋ ಒಂದು ಆರ್ತನಾದ, ಒಂದು ಕೂಗು, ಅದು ಕೇಳಿಸುವಾಗ ನನ್ನ ಎದೆ ಡಬಡವ ಎನ್ನುತ್ತಾ ಇದೆ. ಹ್ಮ್, ಆ ಕೂಗು ಅಷ್ಟಕ್ಕೆ ಕೇಳಿದ್ದಲ್ಲ. ಹ, ಹಾ ಲಕ್ಷ್ಮಣ, ಸೀತಾ ಎನ್ನುವಂತಹ ಧ್ವನಿಯನ್ನು ಕೇಳಿದಾಗ ಹ. ನನಗೆ ಭಯವೊಂದು ಆವರಿಸಿದೆ. ನಮ್ಮ ಅಣ್ಣನ ಸ್ವರದಲ್ಲಿ ಆ ಧ್ವನಿ ಕೇಳಿ ಬಂತು. ಆದುದರಿಂದ ಲಕ್ಷ್ಮಣ, ಹ, ಅದಾವುದೋ ಒಂದು ರಾಕ್ಷಸರು ಎದುರುಗೊಂಡು ಹ, ನನ್ನ ಪತಿದೇವರಿಗೆ ತೊಂದರೆಯುಂಟು ಮಾಡಿದರೋ ಅಥವಾ ತೊಂದರೆಯಾಯಿತೋ, ಯಾವುದಾದರೂ ಗಂಡಾಂತರದಲ್ಲಿ ಸಿಲುಕಿಕೊಂಡರೋ ಏನು. ಹ. ಒಮ್ಮೆ ಹೋಗಿ ನೋಡಿ ಬಾರಯ್ಯ. ಒಮ್ಮೆ ಅಣ್ಣನ ಸ್ವರ ಕೇಳಿತು, ಹ್ಮ್. ಹೋಗಿ ನೋಡಿ ಬರಬೇಕು. ಆ, ತಾಯೇ, ರಾಮನ ಧ್ವನಿಯಲ್ಲ ಜಾನಕಿ ನೀ ಕೇಳೋ, ಜಾನಕಿ ನೀ ಕೇಳೋ. ಆ ಆ ರಾಮನ ಧ್ವನಿಯಲ್ಲ ಜಾನಕಿ ನೀ ಕೇಳು, ಯಾಮಿನಿ ಚರರು ಅವಸಾನ ಕಾಲದಲ್ಲಿ, ಅವಸಾನ ಕಾಲದಲ್ಲಿ ತಾಮಸದಿಂದಲ್ಲದೆ ಸಂಗ್ರಾಮ ಭೀಮನದನುಜರು ಕೊಲ್ಲುವ ದುಡ್ಡೆಗೆ, ತಾಮಸದಿಂದಲ್ಲದೆ ಸಂಗ್ರಾಮ ಭೀಮನದನುಜರು ಕೊಲ್ಲುವ ದುಡ್ಡೆ. ಆ ರಾಮನ ಧ್ವನಿಯಲ್ಲ ಜಾನಕಿ ನೀ ಕೇಳು, ಯಾಮಿನಿ ಚರರು ಅವಸಾನ ಕಾಲದಲ್ಲಿ. ಆ ತಾಯೇ, ಲಕ್ಷ್ಮಣ, ಸ್ವರವನ್ನು ಕೇಳಿದಾಗ ಸ್ವಲ್ಪ ಗಲಿಬಿಲಿಗೊಂಡದ್ದು ನಿಜ. ಹ್ಮ್. ಅದರಲ್ಲಿಯೂ ನೀವು ಹೆಣ್ಣಾಗಿ ಆ, ನಮ್ಮ ಅಣ್ಣದೇವನ ಮಡದಿಯಾಗಿ ಅಂತಹ ಸ್ವರವೊಂದನ್ನು ಕೇಳಿ ವಿಚಲಿತರಾದುದರಲ್ಲಿ ಸಂಶಯವಿಲ್ಲ. ಹ್ಮ್. ಆದರೆ ತಾಯೇ, ಹ್ಮ್. ಹೇಳಿ ಕೇಳಿ ಇದು ಭಯಾನಕವಾದಂತಹ ಒಂದು ಅರಣ್ಯ ಪ್ರದೇಶ. ಹ್ಮ್. ಹೇಗೆ ಭಯಂಕರ ವನ್ಯ ಮೃಗಗಳು ಇಲ್ಲಿ ಇವೆಯೋ, ಅದೇ ರೀತಿಯ ರಾಕ್ಷಸರು, ಆ, ನಿಶಾಚರರು ಇಲ್ಲಿ ಇದ್ದಾರೆ. ಹ್ಮ್. ಅದನ್ನು ಮೊದಲೇ ನಮ್ಮ ಅಣ್ಣದೇವ ಹೇಳಿದವನಿದ್ದಾನೆ. ಹ್ಮ್. ರಾಕ್ಷಸರ ಕುಟಿಲತೆಯಿಂದ ಕೂಡಿದಂತಹ ಕಾಡಿದು ಎನ್ನುವಾಗ ಈ ಸ್ವರವನ್ನು ಸರಿಯಾಗಿ ಗಮನಿಸಿದರೆ ಇದು ನಮ್ಮ ಅಣ್ಣನ ಸ್ವರದ ಹಾಗೆ ಖಂಡಿತವಾಗಿಯೂ ಇಲ್ಲ ತಾಯಿ. ಆ, ಯಾಕೋ ಒಂದು ರೀತಿಯಲ್ಲಿ ಮಾಯೆಯ ಸ್ವರದ ಹಾಗೆ ಕಾಣುತ್ತಾ ಇದೆ. ಹ್ಮ್. ರಾಕ್ಷಸರು ಹೇಳಿ ಕೇಳಿ ಮಾಯಾವಿಗಳು. ಹ್ಮ್. ಯಾವುದೇ ವೇಷವನ್ನಾಗಲಿ ಯಾವುದೇ ಸ್ವರವನ್ನಾಗಲಿ ಆ. ಅನುಕರಿಸುವುದರಲ್ಲಿ ಅನುಸರಿಸುವುದರಲ್ಲಿ ಅವರು ನಿಪುಣರು ಎನ್ನುವುದನ್ನು ನಾವು ತಿಳಿದಿದ್ದೇವೆ. ಆ, ಇನ್ನೂ ಒಂದು ಮಾತು ತಾಯಿ, ಹ್ಮ್. ನಮ್ಮ ಅಣ್ಣದೇವ ಏನು ಸಾಮಾನ್ಯನೇ. ಹ್ಮ್. ರಾಕ್ಷಸರಿಗಿಂತಲೂ ಮಿಗಿಲಾದಂತಹ ಸಾಮರ್ಥ್ಯವನ್ನು ಪ್ರಕಟಪಡಿಸಿ ಹ್ಮ್. ಈ ಕಾಡಿನಲ್ಲಿ ತನ್ನತನವನ್ನು ಸ್ಥಾಪಿಸಿದವ, ತೋರಿಸಿದವ. ಆ, ಅಂತಹ ರಾಮನ ವ್ಯಕ್ತಿತ್ವ ಏನು, ಸಾಮರ್ಥ್ಯ ಏನು ಎನ್ನುವುದನ್ನು ನೀವು ಕಂಡವರು, ನಾನೂ ಕಂಡವ, ಈ ಕಾಡಿನೆಲ್ಲರೂ ಕಂಡವರು, ನಮ್ಮ ನಾಡೂ ಕಂಡಿದೆ. ಹಾಗಿರುವ
ಇರುವಂತಹ ಅಂತಹ ಅಣ್ಣನನ್ನು ಅಷ್ಟು ಸುಲಭದಲ್ಲಿ ರಾಕ್ಷಸರಿಗೆ ಕೊಲ್ಲಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ಭಯಪಡುವುದು ಅಗತ್ಯವಿಲ್ಲ ತಾಯಿ. ಲಕ್ಷ್ಮಣ, ತಾಯೇ, ನಿನ್ನ ಮನದ ಯೋಚನೆಯು ಎಷ್ಟೋ ಹೇಳಿದರೆ ಎಲ್ಲರ ಧ್ವನಿ ಆ ಲಕ್ಷ್ಮಣ, ತಾಯೇ, ನನ್ನವರು ಅದಾವುದೋ ಸಹಾಯಕ್ಕಾಗಿ ಕೂಗುತ್ತಿರಬೇಕು, ಹೋಗಿ ಬಾ ಅಂತ ಕೇಳಿದರೆ ಇಲ್ಲ ತಾಯಿ, ಅದು ಅನಿವಿಷಾದಿ ಅಷ್ಟಸಿದ್ಧಿಗಳನ್ನು ಬಲ್ಲಂತಹ ದಾನವರು ಮಾಡುವಂತಹ ಯಾವುದೋ ಕುಕೃತ್ಯ ಇದು. ನೀವು ಹೆದರಬೇಡಿ ಅಂತ ನೀನು ಹೇಳುತ್ತಾ ಇದ್ದಿ. ಭಯಪಡುವ ಅಗತ್ಯ ಇಲ್ಲ ತಾಯಿ. ಅದು ನನ್ನವರ ಸ್ವರವಲ್ಲ, ನನ್ನ ಅಣ್ಣನ ಸ್ವರ ಅಲ್ಲ ಅಂತ ನೀನು ಹೇಳ್ತಿ. ಏನು ನನಗೆ ನಮ್ಮವರ ಸ್ವರ ಗೊತ್ತಿಲ್ವೇ? ನನಗರ್ಥ ಆಗುವುದಿಲ್ವೇ? ಇಂತಹ ಈ ಸಂದಿಗ್ಧತೆಯ ಸಮಯದಲ್ಲಿ ನೀನು ಹೀಗೆ ಕಾಲಹರಣ ಮಾಡುವುದು ಸರಿಯೇ? ಲಕ್ಷ್ಮಣ, ಏನು ನಿನ್ನ ಮನದ ಸಂಶಯ, ನಿನ್ನ ಮನದ ಯೋಚನೆ ಏನು? ಆದಷ್ಟು ಬೇಗ ಹೋಗಿ ನೋಡಿ ಬಾರಬಾರದೆ ನಿನಗೆ? ತಾಯೇ, ದೇವಿ ಕೇಳೆ ದೃಢ ರಾಮಚಂದ್ರನು ಆ ಆ ಆ ನಿಮ್ಮ ಮನಸ್ಸಿನ ಗೊಂದಲ ನನಗೆ ಅರ್ಥ ಆಯಿತು. ಹೇಳಿ ಕೇಳಿ ನೀವು ಕುಟೀರದಲ್ಲಿ ಒಬ್ಬರೇ ಇದ್ದೀರಿ. ಮೃಗವನ್ನು ಹಿಡಿದು ತರುತ್ತೇನೆ ಎಂದು ಹೋದಂತಹ ಅಣ್ಣ ಇಷ್ಟು ಹೊತ್ತಾದರೂ ಕಾಣಿಸದೆ ಹೋದಾಗ
ಅಣ್ಣನ ಸ್ವರವೇ ಕೇಳಿ ಬಂತು. ಆ, ಅವನು ತೊಂದರೆಯಲ್ಲಿದ್ದಾನೆ. ಆ. ಸಹಜವಾಗಿ ಭಯದಲ್ಲಿ ನೀವು ಗಲಿಬಿಲಿಗೊಂಡಿದ್ದೀರಿ ಎನ್ನುವುದನ್ನು ನಾನು ಅರ್ಥೈಸಿಕೊಳ್ಳಬಲ್ಲೆ ತಾಯಿ. ಆ. ಆದರೆ ನಮ್ಮ ಅಣ್ಣನ ಸಾಮರ್ಥ್ಯವನ್ನು ಕಂಡಾಗ ಅವನಲ್ಲಿರುವಂತಹ ನಿಕ್ಷಿಪ್ತವಾದಂತಹ ಶರಗಳನ್ನು ನಾವೊಮ್ಮೆ ಗಮನಿಸಿಕೊಂಡರೆ ಆ. ಅವನನ್ನು ಇದಿರಿಸುವಂತಹ ಗಂಡು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎನ್ನುವುದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ನೀವು ತಿಳಿದುಕೊಂಡಿರಬಹುದು ನಿಮ್ಮ ಪತಿಯಾದಂತಹ ಪ್ರಭು ಶ್ರೀರಾಮಚಂದ್ರಮ ಯಾವ ರೀತಿಯವನು ಎನ್ನುವುದನ್ನು. ಹಾಗಿರುತ್ತಾ ಈ ಕಾಡಿನಲ್ಲಿ ರಾಕ್ಷಸರ ಮಾಯೆಗೋ ಅಥವಾ ಕುಟಿಲತನಕ್ಕೋ ಒಳಗುವಾಗುವವನು ನಮ್ಮ ಅಣ್ಣ ರಾಮನಲ್ಲ ಎನ್ನುವುದನ್ನು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಯಾಕೆ? ಗುರುಗಳಾದಂತಹ ವಿಶ್ವಾಮಿತ್ರರು ನಮ್ಮನ್ನು ಎಳೆಯ ಹರೆಯದಲ್ಲೇ ಯಾಗ ಸಂರಕ್ಷಣೆಗಾಗಿ ಕಾಡಿಗೆ ಕರೆದುಕೊಂಡು ಬಂದಾಗ ಅವರು ಕರೆದದ್ದು ರಾಮನನ್ನು, ಜೊತೆಯಲ್ಲಿ ಹೋದದ್ದು ನಾನು. ಅಲ್ಲಿ ರಾಮನದಂತಹ ಅಗಾಧವಾದಂತಹ ಸಾಮರ್ಥ್ಯವನ್ನು ಕಂಡವ ನಾನು. 1000 ಆನೆಯ ಬಲವುಳ್ಳಂತಹ ತಾಟಕಿಯನ್ನು, ಮಾರೀಚ, ಸುಬಾಹುವನ್ನು ಎಲ್ಲರನ್ನು ದಮನಿಸಿದವನು, ಹತ್ಯೆ ಮಾಡಿದವನು, ಯಾಗದ ಸಂರಕ್ಷಣೆ ಮಾಡಿದವನು ನಮ್ಮ ಅಣ್ಣ ಎನ್ನುವಾಗ ಅಣ್ಣನ ಬಗ್ಗೆ ಅಷ್ಟು ಕೇವಲವಾಗಿ ಭಯಪಡುವಂತಹ ಅಗತ್ಯ ನನಗಂತೂ ಕಾಣುವುದಿಲ್ಲ. ಅಲ್ಲದೆ ಇಲ್ಲಿಯ ರಕ್ಷಣೆಯ ಹೊಣೆಗಾರಿಕೆಯನ್ನು ಅಣ್ಣನೇ ವಹಿಸಿಕೊಟ್ಟಾಗ ಆ ಜವಾಬ್ದಾರಿಯೂ ನನಗಿದೆ. ಹಾಗಾಗಿ ವ್ಯರ್ಥವಾಗಿ ಗಲಿಬಿಲಿಗೊಂಡು ಭಯಗೊಂಡು ಲಕ್ಷ್ಮಣ ಹೋಗು ಅಂತ ಹೇಳುವುದು ನನಗೆ ಯಾಕೋ ಅಷ್ಟು ಸರಿ ಅಂತ ಅನ್ನಿಸುವುದಿಲ್ಲ ತಾಯಿ. ಈ ಹೊತ್ತು ನನ್ನ ಅಗತ್ಯ ಇಲ್ಲಿದೆ ತಾಯಿ, ಅಲ್ಲಿ ಇಲ್ಲಿದೆ. ಲಕ್ಷ್ಮಣ, ತಾಯಿ, ಏನು ನಿನ್ನ ಮನದ ಯೋಚನೆ? ಏನು ಲಕ್ಷ್ಮಣ ಮನದ ಸಂಶಯ? ಆ, ಏನು ಲಕ್ಷ್ಮಣ ಮನದ ಸಂಶಯ? ಆ ನರೇಂದ್ರಗೆ ಪ್ರಾಣನಾಗರ ಏನು ಲಕ್ಷ್ಮಣ ಮನದ ಸಂಶಯ? ಆ ನರೇಂದ್ರಗೆ ಪ್ರಾಣನಾಗರ ನೀನು ಸುಮ್ಮನೆ ತಡವಬಾರದೆ ಪ್ರಾಣನಾಥನ ನೋಡಿ ಬಾರಯ್ಯ. ಆ, ಆ, ಆ. ಲಕ್ಷ್ಮಣ, ತಾಯಿ, ನನ್ನವರಿಗೆ ಅಲ್ಲಿ ಪ್ರಾಣ ಸಂಕಟ, ಅವರಲ್ಲಿ ಒದ್ದಾಡ್ತಿರಬೇಕು ಯಾವುದೋ ಸಹಾಯಕ್ಕಾಗಿ. ನಿನ್ನನ್ನು ಕರೆಯುತ್ತಿರಬಹುದು, ನಮ್ಮನ್ನು ಕೂಗಿ ಕರೆಯುತ್ತಿರಬಹುದು ಅಂತ ಹೇಳಿದರೆ ನೀನು ಅದು ಹೊರತು ಇಲ್ಲಿ ನನ್ನನ್ನು ನೀವು ಧೈರ್ಯದಿಂದಿರಿ, ಏನೂ ಆಗುವುದಿಲ್ಲ, ಅಣ್ಣನ ಪರಾಕ್ರಮ ಏನು ನಾನು ಬಲ್ಲೆ ಎನ್ನುವ ಹಾಗೆ ನೀವು ಹೇಳ್ತಾ ಇದ್ದಿ. ನಿನ್ನ ಮನದ ಸಂದಿಗ್ಧತೆ, ನಿನ್ನ ಮನದ ಯೋಚನೆ ಏನು ಅಂತ ನನಗೆ ಅರ್ಥ ಆಗ್ತಾ ಹೋಯಿತು. ಏನು ತಾಯಿ? ಯಾಕೆ ಹೀಗೆ ನೀನು ತಡವರಿಸ್ತಾ ಇದ್ದಿ? ಸಮಯವನ್ನು ವ್ಯರ್ಥವಾಗಿ ನೀನು ಯಾಕೆ ಕಳೆಯುತ್ತಾ ಇದ್ದಿ ಇಲ್ಲಿ ಅಂತ ನನಗೆ ಅರ್ಥ ಆಗುವುದಿಲ್ಲ. ನನ್ನವರು ಕರೆಯುತ್ತಾ ಇದ್ರು, ನೀನು ಇಲ್ಲ ಇಲ್ಲ ಎಂದು ಯೋಚನೆಯಲ್ಲೇ ಇಲ್ಲಿದ್ದಿ ಎನ್ನುವ ಹಾಗಿದ್ರೆ ನನಗೆ ಅರ್ಥ ಆಯಿತು. ಈಗ ನನ್ನವರು ಅಳಿದರು ಎನ್ನುವ ಹಾಗಿದ್ರೆ ನನ್ನನ್ನು ಆಲಿಕೊಂಡಿರಬಹುದು ಎನ್ನುವಂತಹ ಆಶಯವಲ್ಲವೇ ನಿನ್ನದು? ಅದಕ್ಕಲ್ವೇ ನೀನು ತಡವರಿಸುವುದು? ಕಾದಿಡದರ ವಾಕ್ಯವು ಕೇಳು. ರಾಮ ರಾಮ ಎಂದು ಕರ್ಣಬೆರಡ ಮುಚ್ಚೆ ಕಾಮಿನಿಯ ಕಠಿಣತರ ವಾಕ್ಯವು ಕೇಳ್ದು ಶ್ರೀರಾಮ ರಾಮ ಎಂದು ಕರ್ಣಬೆರಡಂ ಮುಚ್ಚಿಯೇ ಭೂಮಿಯೊಳಗೇಳಾದ್ಯಯಂ ಬರೆದಿದ ಮೀರಿ ಮುಂದಡಿಗಿಡದಿರೆಂದು ಭೂಮಿಯೊಳಗೇಳಾದ್ಯಯ ಬರೆದು ಇದ ಮೀರಿ ಮುಂದಡಿಗಿಡದಿರೆನುತ್ತಾ ಸೋಮಾರ್ಕ
ಕಠೋರವಾದಂತಹ ಮಾತುಗಳನ್ನು ಹೇಳ್ತಾ ಇದ್ದೀರಿ. ನನ್ನ ಕಿವಿಗಳಿಗೆ ಕಾದ ಸೀಸವನ್ನು ಹೊಯ್ದಂತಾಯಿತು. ರಾಮ ರಾಮ, ಇಂತಹ ಮಾತುಗಳು ಅದು ಯಾರ ಬಾಯಿಯಿಂದ? ಸಾಕ್ಷಾತ್ ಅಣ್ಣದೇವನ ಮಡದಿಯಾಗಿ ನಿಮ್ಮನ್ನು ಅತ್ತಿಗೆಯ ಸ್ಥಾನದಲ್ಲೆಲ್ಲ ನಾವು ಕಾಣುವುದು ಅಮ್ಮ ಎಂದು ನಾನು ಸಂಬೋಧಿಸ್ತಾ ಇದ್ದೇನೆ. ಕಣ್ಣೆತ್ತಿಯೂ ನಿಮ್ಮನ್ನು ನೋಡದಂತಹ ಈ ಲಕ್ಷ್ಮಣನಲ್ಲಿ ಕನಸು ಮನಸ್ಸಿನಲ್ಲಿಯೂ ಆಲೋಚನೆ ಮಾಡದಂತಹ ಮಾತುಗಳು. ಎಂತಹ ಮಾತುಗಳನ್ನು ಹೇಳಿಬಿಟ್ಟಿರಿ ತಾಯಿ, ಎಂತಹ ಮಾತುಗಳನ್ನು ಹೇಳಿಬಿಟ್ಟಿರಿ. ಲಕ್ಷ್ಮಣ ಅಣ್ಣನ ನೆರಳಿನಂತೆ ಅಣ್ಣನ ಸೇವಕನಾಗಿ ಇದುವರೆಗೆಯೂ ಆ ಕಾರ್ಯಾಚರಿಸಿದವನೇ ಹೊರತು ಇಂತಹ ಯಾವುದೇ ರೀತಿಯ ವಂಚನೆಯ ಮಾತುಗಳನ್ನು ಆಲೋಚಿಸಿದವನೂ ಅಲ್ಲ. ಹಾಗಿರುತ್ತಾ ಅರ್ಥವಾಯಿತು ತಾಯಿ, ನಿಮ್ಮ ತಳಮಳ ನನಗೆ ಅರ್ಥವಾಯಿತು. ಒಳಗಿನ ತಳಮಳದಿಂದ ಲಕ್ಷ್ಮಣನನ್ನು ಈ ರೀತಿಯಾದರೂ ಮಾಡಿ ಅಣ್ಣನ ಸಹಾಯಕ್ಕಾಗಿ ಕಳುಹಿಸುವ ಎನ್ನುವ ಆಲೋಚನೆಯೇ ತಾಯಿ. ನಮ್ಮ ಅಣ್ಣದೇವ ಎಷ್ಟು ಸಾಮರ್ಥ್ಯವಂತ ಎನ್ನುವುದನ್ನು ತಿಳಿದ ನಾನು ಅವ ಇಂತಹ ವಂಚನೆಗಳಿಂದೆಲ್ಲದಿಂದಲೂ ಬಂದೇ ಬರುತ್ತಾನೆ ಎನ್ನುವಂತಹ ವಿಶ್ವಾಸದಲ್ಲಿ ಅವನ ದಾರಿಯನ್ನು ನಿರೀಕ್ಷಿಸ್ತಾ ಇದ್ದೆ. ಅವನು ಹೊರಿಸಿದಂತಹ ಮಹಾಭಾರವಾದಂತಹ ಕೆಲಸವೂ ನನಗಿದೆ. ಈ ಕುಟೀರವನ್ನು, ನನ್ನ ಮನದನ್ನೆಯನ್ನು ಕಾಯಬೇಕು. ಇಲ್ಲಿಂದ ನಾನು ಹೋದೆನೆಂದಾದರೆ ನನ್ನ ಅಣ್ಣನ ಮಾತುಗಳನ್ನು ನಡೆಸಿಕೊಡುವವರು ಯಾರು? ರಾಕ್ಷಸರು ಖಂಡಿತವಾಗಿಯೂ ಇಂತಹ ಒಂದು ಕುಟಿಲೋಪಾಯವನ್ನು ಮಾಡಿಯೇ ನನ್ನನ್ನು ದೂರ ಕಳಿಸುವಂತಹ ಉಪಾಯವನ್ನು ಯಾಕೆ ಮಾಡಿರಬಾರದು ಎಂದು ಆಲೋಚಿಸಿದವನು ನಾನು. ಆದರೆ ತಾಯಿ, ನಿಮ್ಮ ಈ ಮಾತುಗಳನ್ನು ಕೇಳಿದ ನಂತರ ನಾನು ಹೋಗದೆ ಇದ್ದರೆ ಸರಿಯಾಗಲಿಕ್ಕಿಲ್ಲ. ಹಾಗಾಗಿ ತಡ ಮಾಡುವುದಿಲ್ಲ. ನಿಮ್ಮಲ್ಲಿ ಒಂದು ಮಾತು ಹೇಳುತ್ತೇನೆ ತಾಯಿ. ಏನು? ಆ ಸೂರ್ಯನೇ ಸಾಕ್ಷಿಯಾಗಿ, ಚಂದ್ರನೇ ಸಾಕ್ಷಿಯಾಗಿ, ಈ ಭೂದೇವಿಯನ್ನು ಸಾಕ್ಷಿಯಾಗಿರಿಸಿಕೊಂಡಿದ್ದೇನೆ. ಇದೋ ಕುಟೀರದ ಎದುರು 7 ಗೆರೆಗಳನ್ನು ಎಳೆದಿದ್ದೇನೆ ತಾಯಿ, 7 ಗೆರೆಗಳನ್ನು ಎಳೆದಿದ್ದೇನೆ. ಇದು ಲಕ್ಷ್ಮಣ ರೇಖೆಯಾಗಿ ನಾನು ಅಥವಾ ನಮ್ಮ ಅಣ್ಣ ಜತೆಯಾಗಿ ಬರುವವರೆಗೆ ನಿಮ್ಮನ್ನು ಕಾಯಬೇಕು. ಯಾವ ಕಾರಣಕ್ಕಾದರೂ, ಯಾವುದೇ ವಿಷಯಕ್ಕಾದರೂ, ಯಾರೇ ಬಂದು ಕರೆದರೂ ತಾಯೇ, ಈ ಗೆರೆಗಳನ್ನು ದಾಟಿ ಬರದಿರಿ. ಇದು ಹೊರಟೆ. ಕಾಲಿ ವಸನವೋ ಕೈಯ ಜಪಸರ ಗೋವಿದ ಕಾಂಚನ ಮೃಗವನ್ನು ಕಾಮಿಸಿದವಳು ಸೀತೆ, ಅದನ್ನು ತರುವುದಕ್ಕೆ ಹೊರಟವ ರಾಮ. ರಾಮನನ್ನು ಅನುಸರಿಸಿ ಲಕ್ಷ್ಮಣನು ಹೋದ. ರಾಮನ ಹೆಂಡತಿಯನ್ನು ತರುವುದಕ್ಕೆ ಹೊರಟವ ರಾವಣ. ಪ್ರಪಂಚದಲ್ಲಿ ಯಾರು ಜಿತಕಾಮರಲ್ಲ, ಎಲ್ಲರೂ ಶ್ರಿತಕಾಮರೇ. ಕಾಮದ ವಾಸನೆ ಎಲ್ಲರಲ್ಲಿ ಉಂಟು ಅಂತ ಆಯ್ತು. ಹೌದು, ಈಗೊಂದು ಸಂದರ್ಭ, ಸನ್ನಿವೇಶ, ಈ ಒಂದು ಅನುಭವ
ಇದು ರಾವಣನ ಬದುಕಿನಲ್ಲಿ ಅನೇಕ ಬಾರಿ ಒದಗಿ ಬಂದದ್ದುಂಟು. ಈಗೊಂದು ಅವಕಾಶ ನನ್ನ ಬದುಕಿನಲ್ಲಿ ಒದಗಿ ಬಂದದ್ದು. ಕೆಲವರೆಲ್ಲ ರಾಮನನ್ನು ಹೇಳಿದರು ನಮ್ಮಲ್ಲಿ, ಶ್ರೀಮಣ್ಣ ನಾರಾಯಣ, ಸೀತೆ ಲಕ್ಷ್ಮಿ, ಆದಿಶೇಷ, ಎಂಥದೆಲ್ಲ ಹೇಳಿದರು. ಎಂಥದೆಲ್ಲ ಸುಳ್ಳಲ್ವ? ಮನುಷ್ಯರಲ್ವ? ಇಲ್ಲ ಅಂತಾದ್ರೆ ಈಗೊಂದು ವಾಸನೆ ಆ ಜಿಂಕೆಯ ಕುರಿತಾಗಿ ಅವರಿಗೆ ಉಂಟು ಅಂತಾದ್ರೆ ನಿಜವಾಗಿ ದೈವ ಸ್ವರೂಪ ದೈವ ಸಂಕಲ್ಪ ಅವರಲ್ಲಿ ಉಂಟು ಅಂತಾದ್ರೆ ಈಗೆಲ್ಲ ಆಗುವುದಕ್ಕೆ ಸಾಧ್ಯ ಉಂಟು? ಇದೇ ಅಲ್ವಾ ದಂಡಕಾರಣ್ಯ? ಇಲ್ಲವೇ ಅಲ್ವಾ ಕರದೂಷಣಾದಿಗಳನ್ನು ರಾಮ ಕೊಂದದ್ದು 14,000. ನನ್ನ ತಂಗಿ ಶೂರ್ಪಣಕ್ಕೆ ಏನು ಮೂಗಿಲ್ಲದ ಕೆಲಸ ಮಾಡಿದ್ದಾಳೆ ಅಂತ ಯಾರಿಗೆ ಗೊತ್ತು? ಅಂತೂ ಮೂಗು ಹೋಯ್ತು. ಅವಳಿಗೆ ಹೇಗೂ ಮೂಗಿಲ್ಲ. ಎಲ್ಲಿಯಾದರೂ ಅಂತಃಪುರದ ಒಳಗಡೆ ಬಂದು ನನ್ನಲ್ಲಿ ಈಗಾಯ್ತು ಅಣ್ಣ ಅಂತ ಹೇಳ್ತಾ ಇದ್ರೆ ನನ್ನ ಮೂಗಾದ್ರೂ ಉಳಿತಾ ಇತ್ತು. ಮೂಗಿಲ್ಲದೆ ಇದ್ದವರಿಗೆ ಯಾವ ಸಭೆ ಆದ್ರೆ ಏನಾದ್ರೇನು ಅಂತ. ಈಗ ನನ್ನ ಮೂಗು ಉಳಿಸಿಕೊಳ್ಬೇಕು ಅಂತ ಆದ್ರೆ ನಾನು ಇಂತಹ ಕಾರ್ಯಕ್ಕೆ ಬರಬೇಕಾಯ್ತು. ನೇರ ಪರ್ಣಶಾಲೆಗೆ ಹೊಕ್ಕು ಸೀತೆಯ ಕೈ ಹಿಡಿದು ದರ ಚಾ ಆದೀತದು. ಆಗ್ಲಿಕ್ಕಿಲ್ಲ ಅದು. ರಾವಣನ ಸಮಸ್ಯೆ ಅಂತದ್ದು. ಒಮ್ಮೊಮ್ಮೆ ನನ್ನಲ್ಲಿ ಕುಂಭಕರ್ಣ ಜಾಗೃತನಾಗುವುದು, ಒಮ್ಮೊಮ್ಮೆ ವಿಭೀಷಣ ಜಾಗೃತನಾಗುವುದು. ಆವಾಗ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗುವುದಿಲ್ಲ. ಹಾಗಾಗ್ಲಿಕ್ಕಿಲ್ಲ. ಆದುದರಿಂದಲೇ ಸೀತೆಯನ್ನು ತರುವಲ್ಲಿ ರಾಮ ಏನು ಮೋಸ ಮಾಡಿದ್ದಾನೆ ಶೂರ್ಪಣಖೆಗೆ. ಹೆಣ್ಣಿನಿಂದ ಆದಂತಹ ಅನ್ಯಾಯವನ್ನು ಹೆಣ್ಣಿನಿಂದಲೇ ತೀರಿಸಬೇಕು. ಚಾಟನಂ ಪ್ರತಿಚಾಟನಂ, ಆ ಸಂಕಲ್ಪದಿಂದಲೇ ನಾನು ಹೊರಟಿದ್ದೇನೆ. ಈಗ ಒಂದು ಸನ್ಯಾಸಿ ವೇಷ. ಸನ್ಯಾಸ ಅಂದ್ರೆ ಹಾಗೆ ಅಲ್ವಾ? ಇದ್ದದನ್ನು ತೆಗೆಯುವುದು. ಅದು ತ್ಯಾಗಕ್ಕೂ ಹೌದು, ಭೋಗಕ್ಕೂ ಹೌದು. ಆದುದರಿಂದಲೇ ಇದ್ದಂತ ನನ್ನ ಯಾವ ಭೋಗದ ವಸ್ತುಗಳೇನುಂಟು ಅದನ್ನೆಲ್ಲವನ್ನು ಈ ಸಲ ಒಂದು ತ್ಯಾಗಕ್ಕೆ ಬೇಕಾಗಿ ನಾ ತೆಗೆದಿದ್ದೇನೆ. 10 ತಲೆ ಬೇಡದು, 9ರಲ್ಲಿ ಒಂದು ಬೇಕು, 10ರಲ್ಲಿ 1 ಬೇಕು, 9. 20 ತೋಳುಗಳು ಬೇಡದು, 2 ಸಾಕು. ಜಪಸರ, ದಂಡ, ಕಮಂಡಲ. ಸನ್ಯಾಸಿ ವೇಷಕ್ಕೆ ಋಷಿಗಳೇ ಉಪಯೋಗಿಸಬಹುದಾದಂತಹ ದಂಡ ಬೇಕಾ? ಬೇಡ. ವಿದಂಡ ಅಥವಾ ಕೋವಿದಂಡ. ದಂಡ ಅಲ್ಲದೆ ಇದ್ದದಲ್ವಾ ವಿದಂಡ. ಹಾಗಾಗಿ ಇದಿಷ್ಟನ್ನೂ ಸಿದ್ಧಪಡಿಸಿದ್ದೇನೆ. ಪರ್ಣಶಾಲೆಯೆಡೆಗೆ ಬಂದಿದ್ದೇನೆ. ಕಾಣುತ್ತಿರುವುದೇನು ಎಂಥ ಸೌಂದರ್ಯ! ಶೂರ್ಪಣಕ್ಕೆ ನನ್ನಲ್ಲಿ ಹೇಳಿದ್ದು ಇದು ಅಲ್ವೇ ಅಲ್ಲ? ಶೂರ್ಪಣಕ್ಕೆ ಹೇಳಿದ್ದು ಬಹಳ ಕಡಿಮೆ. ಅವಳು ಹೇಳಿದ್ದು ಇದು ಅದಕ್ಕಿಂತಲೂ ಮಿಗಿಲಾದಂತಹ ಸೌಂದರ್ಯ. 3 ಲೋಕದಲ್ಲಿಯೂ ಇವಳನ್ನು ಮೀರಿಸುವಂತವರು ಯಾರಿದ್ದಾರೆ? ದೇವತೆಗಳನ್ನು, ದೇವತಾ ನಾರಿಯರನ್ನು ತಂದು ಸೆರೆಮನೆಯಲ್ಲಿ ಇರಿಸಿದವನು ನಾನು. ಇನ್ನು ಬೇಕವರು ದೇವತಾ ಸ್ತ್ರೀಯರನ್ನು ಸೆರೆ ಬಿಡುವುದು ಒಳ್ಳೆಯದು, ಇವಳನ್ನು ತಂದು ಇರಿಸಿದರೆ. ಆದುದರಿಂದ ಇಲ್ಲ, ನಾನು ಸುಮ್ಮನೆ ಯಾಕೆ ಸಮಯ ಹಾಳು ಮಾಡುವುದು? ಹೌದು, ನೇರ ಅಲ್ಲಿಗೆ ಹೋಗುತ್ತೇನೆ. ಭವತಿ ಭಿಕ್ಷಾಂದೇಹಿ ಅಮ್ಮಾಂ. ಯಾರು? ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ, ಭಿಕ್ಷೆಯ ನೀಡೆ ದೇವಿ. ಸನ್ಯಾಸಿಗೆ
ಭಿಕ್ಷೆಯ ನೀಡೆ ದೇವಿ. ಭವತಿ ಭಿಕ್ಷಾಂದೇಹಿ. ಯಾರಿದ್ದೀರಮ್ಮ ಮನೆಯಲ್ಲಿ? ಯಾರು? ನಾನು ಆ, ಸನ್ಯಾಸಿ. ಓಹೋ, ಸನ್ಯಾಸಿಗಳು. ಹೌದು. ಭಿಕ್ಷೆ, ಹ್ಮ್ ಸನ್ಯಾಸಿಗೆ ಭಿಕ್ಷೆ ನೀಡಬೇಕು ತಾಯಿ. ಆ, ಕುಕ್ಷಿಗೆ ಆಧಾರವಿಲ್ಲದೆ ಹ್ಮ್ ದೇಶ ದೇಶ ಸುತ್ತಿದ್ದೇನೆ. ಹ್ಮ್ ಹ್ಮ್ 14 ಲೋಕ ತಿರುಗಿದ್ದೇನೆ ನಾನು. ಆ, 3 ದಿವಸ ಆಯ್ತು ಏನು ಇಲ್ಲದೆ. ಹೌದಾ? ಆ 3 ದಿವಸದಲ್ಲಿಯೂ 14 ಲೋಕ ತಿರುಗಿದ್ದೇನಲ್ಲ, ಹ್ಮ್. ಆ 14 ಲೋಕವು ನನ್ನದೇ. ಹೌದು. ಹೌದು. 14 ಲೋಕದಲ್ಲಿಯೂ ತಿರುಗಿ ಎಲ್ಲಿಯೂ ಭಿಕ್ಷೆ ಇಲ್ಲದೆ ಆ, ಇಲ್ಲಿಗೆ ಬಂದಿದ್ದೇನೆ ತಾಯಿ. ಹ್ಮ್ ಏನಾದ್ರೂ ಭಿಕ್ಷೆಯನ್ನು ನೀಡಬೇಕು ತಾಯಿ. ಹ್ಮ್ ಅಮ್ಮ, ಈ ಪ್ರದೇಶಕ್ಕೆ ಬರುವಾಗ ಇಲ್ಲಿ ಏನಾದರೂ ಸಿಕ್ಕೀತು, ಯಾರಾದರೂ ಇರಬಹುದು ಎನ್ನುವಂತ ಆಕಾಂಕ್ಷೆಯಿಂದ ಇಲ್ಲಿವರೆಗೆ ಬಂದಿದ್ದೇನೆ. ಹ್ಮ್ ನಿಮ್ಮನ್ನು ನೋಡಿದರೆ ಆ, ಒಬ್ಬರೇ ಕಾಣುತ್ತೀರಿ. ನೀವು ಯಾವ ದೇಶ ತಾಯಿ ನಿಮ್ಮದು? ಆವ ದೇಶವು ನಿಮಗಾವ ರಾಜ್ಯವು ಅಮ್ಮ. ಆ, ಆವ ದೇಶವು ನಿಮಗಾವ ರಾಜ್ಯವು ಅಮ್ಮ. ಈ ವಿಪಿರದುಳ್ ಒಬ್ಬಳೇ ಇರುವೆ ಏಕಮ್ಮ. ಸುರರೋ ಕಿನ್ನರರು ಭೂಸುರರೋ ದಾನವರು. ಸುರರೋ ಕಿನ್ನರರು ಭೂಸುರರೋ ದಾನವರು. ಎಂದರೆಯದೆ ನಾ ಕೇಳುವ ಪರ್ಯ ಕಾಣಮ್ಮ. ಭಿಕ್ಷೆಯ ನೀಡೆ ದೇವಿ. ನೀವು ಇಲ್ಲಿಯವರು ಅಲ್ಲವೋ ಅಂತ. ಹ್ಮ್ ಅಲ್ಲ, ಇಲ್ಲಿಯರ ಹೌದು ಅಂತ ಆದ್ರೆ ನನಗೆ ಗೊತ್ತಿಲ್ಲ, ಆ, ಕಂಡ ನೆನಪಿಲ್ಲ. ಹ್ಮ್ ಹ್ಮ್ ದೇವಲೋಕದವರು, ಹ್ಮ್. ಸುರಕನ್ಯೆಯರು, ಆ, ಅವರು ಆವಾಗ ಭೂಮಿಗೆ ಬರುವುದುಂಟಂತೆ. ಇಲ್ಲಿ ಜಲಕೇಲಿಯನ್ನು ಆಡುವುದು, ಸುಮವನ್ನು ರಸುವುದು, ಏನಾದರೂ ಒಂದು ಕಾಯಕ ಏನು ಉಂಟಂತೆ. ಆ, ಬಹುಶಃ ದೇವತಾ ಸ್ತ್ರೀಯರು ಹಾಗೆ ಹೌದು ಅಂತಾದ್ರೆ ದೇವತೆಗಳೆಲ್ಲ ನೆಲ ಮುಟ್ಟುವುದಿಲ್ಲವಂತೆ. ಹ್ಮ್ ನೀವು ನೆಲ ಮುಟ್ಟಿದ್ದೀರಿ. ಹ್ಮ್ ಮಾತ್ರ ಅಲ್ಲ, 2 ಮನೆ ಉಂಟು ಇಲ್ಲಿ. ಹ್ಮ್ ಒಂದು ಮನೆಯಲ್ಲಿ ನೀವಿದ್ದೀರಿ, ಮತ್ತೊಂದು ದೂರದಲ್ಲಿ ಒಂದು ಮನೆ ಉಂಟು. ಹ್ಮ್ ಸುರರು, ಆ. ಕಿನ್ನರರು, ಕೆಂಪುರುಷರು, ಗಂಧರ್ವ ಕನ್ಯೆಯೋ ಯಾರು ಅಂತ ಅರ್ಥ ಆಗಲಿಲ್ಲ ನಮಗೆ. ಹ್ಮ್ ನೋಡಿದರೆ ಏಕಾಂಗಿಯಾಗಿ ಪರ್ಣಶಾಲೆಯಲ್ಲಿ ನೀವು ಏಕಾಂಗಿಯಾಗಿದ್ದೀರಿ. ಆ, ಯಾರಮ್ಮ ನೀವು? ನಿಮ್ಮ ಹೆಸರೇನು? ಎಲ್ಲಿಂದ ಬಂದವರು? ಇಲ್ಲಿ ಯಾಕೆ ಇದ್ದೀರಿ? ಏನು ತಮ್ಮ ಪರಿಚಯ ಒಂದು ಹೇಳ್ಬೋದಾ ನನಗೆ? ಸನ್ಯಾಸಿಗಳೇ, ಲೇಸಾಯಿ. ಲೇಸಾಯಿದಯ್ಯ ಸನ್ಯಾಸಿ ನಿಮ್ಮ ಚರಣಕ್ಕೆ. ಆ, 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 ಲೇಸಾಯಿತಯ್ಯ ಸನ್ಯಾಸಿ ನಿಮ್ಮ ಚರಣಗೆ. ಸಾಸಿರ ಶರಣಿಂಬೆ ನಾನು, ಸಾಸಿರ ಶರಣಿಂಬೆ ನಾನು. ಬೇಸರಟ್ಟಿತು ನಿಮ್ಮ ಪಾದ ದರ್ಶನದಿಗೆ. ಏನು ಬೇಸರಟ್ಟಿ. ಬೇಸರ ಮಟ್ಟಿತು, ಬೇಸರಟ್ಟಿತು ನಿಮ್ಮ ಪಾದ ದರ್ಶನದಿ. ಸಂತೋಷವಾಯಿತು ಎಲ್ಲ ಮನಕ್ಕೆ, ಸಂತೋಷವಾಯಿತು ಎನ್ನ ಮನಗೆ. ಲೇಸಾಯಿತಯ್ಯ ಸನ್ಯಾಸಿ. ಆ
ಹಾ. ಸಾವಿರ ಸಾವಿರ ಪ್ರಣಾಮ. ಒಳ್ಳೇದಾಗ್ಲಿ ತಾಯಿ. ಲೇಸಾಯಿತು, ಯಾವುದು? ನೀವು ಬಂದುದು ಹಾ, ಒಳಿತಾಯಿತು. ಈ ಕಾನನದಲ್ಲಿ ಪರ್ಣಕುಟೀರದಲ್ಲಿ ನಾವು ಕಂಡಂತಹ ಬೇಸರವನ್ನು ನೀಗಿಸುವುದಕ್ಕೆ, ನಮಗ ನಿಮ್ಮಲ್ಲೊಂದು ಮಾತನಾಡುವುದಕ್ಕೆ ಅವಕಾಶವು. ಓ, ಹಾಗಾದ್ರೆ ನೀವು ಬೇಸರದಲ್ಲಿದ್ದೀರಿ? ಅಲ್ಲ, ನಮ್ಮಲ್ಲಿರುವಂತಹ ಇಲ್ಲಿದ್ದಂತಹ ಬೇಸರವನ್ನು ನಿವಾರಿಸುವುದಕ್ಕೆ, ಹಾ, ಮಾತನಾಡುವುದಕ್ಕೆ ಒಂದು ಜನ. ಹಾ, ಸಾಮಾನ್ಯವಾಗಿ ಸನ್ಯಾಸಿಗಳು ಹೆಚ್ಚಾಗಿ ಮಾತನಾಡುವುದಿಲ್ಲ. ಆದರೂ ನೀವು ಈ ರೀತಿಯಾಗಿ ನನ್ನನ್ನು ಕರೆದು ಮಾತನಾಡುತ್ತಿರುವಾಗ ಆತಿಥ್ಯ ಬೇಕು, ಭಿಕ್ಷಾಂದೇಹಿ ಅಂತ ನೀವು ಕೇಳುವಾಗ, ಇಲ್ಲ, ನಾ ಮಾತಾಡುವುದೇ ಕಡಿಮೆ. ಹಾ. ಒಮ್ಮೆ ಮಾತಾಡಿದರೆ ಎಂಥದ್ದು ಮಾತಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ನಿಲ್ಲಿಸಿದ್ದೀರಲ್ಲ ಅದೊಂದು. ಈಗ ನಿಮ್ಮನ್ನು ಸತ್ಕರಿಸಬೇಕು ಅಂತ ನಮಗೂ ಮನಸ್ಸುಂಟು. ಹಾ, ಬಹಳವಾಗಿ ನಾವು ಸನ್ಯಾಸಿಗಳನ್ನು ಆಧರಿಸುವವರೇ. ಹಾ. ಏನು ಮಾಡೋಣ? ಹ್ಮ್, ಈ ಕಾರಣದಲ್ಲಿ ಏನು ಉಂಟು, ಹ್ಮ್. ಯಾವುದನ್ನು ಕೊಡುವುದು, ಹೇಗೆ ಸತ್ಕರಿಸುವುದು? ನಮ್ಮ ಪುರದಲ್ಲಾಗಿರುತ್ತಿದ್ದರೆ ಬಂದ ಹಾಗೆ ಯಾವ ರೀತಿಯಲ್ಲಿ ಬೇಕು ಕುಳ್ಳಿರಿಸಿ ನಿಮಗೆ ಬೇಕು ಬೇಕಾದಂತಹ ಷೋಡಶೋಪಚಾರಗಳಿಂದ ನಿಮ್ಮನ್ನು ಸತ್ಕರಿಸು. ಹಾಗಾದ್ರೆ ನೀವು ಇಲ್ಲಿಯವರಲ್ಲ? ಇಲ್ಲಿಯವಲ್ಲ, ನಿಮಗೊಂದು ಪುರ ಉಂಟು. ಹೌದು. ಯಾವುದು ಅದು? ನಮ್ಮ ಪುರ ಹಾ. ಅಯೋಧ್ಯಾದಿಪುರ. ದೇಶಾಯೋಧ್ಯ ಪುರವಾಸಿಗಳಯ್ಯ ಆ ವಾಸಿ ಪಂಥದ ಮೇಲೆ ಸೋದರ ಸಹಿತಿಲ್ಲೆ ವಾಸಿ ಪಂಥದ ಮೇಲೆ ಸೋದರ ಸಹಿತಿಲ್ಲೆ ವಾಸವಾಗಿ ಗನಲ್ಲ ರಮಣ ವಾಸಿ ಪಂಥದ ಮೇಲೆ ಸೋದರ ಸಹಿತಿಲ್ಲೆ ವಾಸವಾಗಿ ಗನಲ್ಲ ರಮಣ ಕಂಡುಂಡು ಮಿಗವನ ಬಯಸಿಡನೆಗೆ ಕೊಂಡು ಬರಲು ರಾಮನ ಹೋದ ಪುಂಡರೀಕಾಕ್ಷ ಬಾರದೆ ಗೊತ್ತಾದುದರಿಂದ ಅಡಲೆಯುಗ ತಮ್ಮ ನಡೆದ ಲೇಸಾಯಿತು ಸನ್ಯಾಸಿ ನಿಮ್ಮ ಚರಣಕ್ಕೆ ದಾಸಿರ ಶರಣೆಂದಿನ ಮುನಿಯೇ, ಅಮ್ಮ, ನಾನು ಇಲ್ಲಿಯವಳಲ್ಲ. ಮತ್ತೆ ಅರ್ಥಾತ್ ನಾವು ಇಲ್ಲಿಯವಳಲ್ಲ, ಅಂದ್ರೆ ಅಯೋಧ್ಯಾಪುರದವ. ಅಯೋಧ್ಯೆ? ಹೌದು, ಸೂರ್ಯವಂಶ. ಸೂರ್ಯವಂಶ ಅಯೋಧ್ಯೆಯಲ್ಲಿ ಆ, ದಶರಥ ಮಹಾರಾಜ ಇದ್ದಾರಾ? ಅವರ ಸೊಸೆ ನಾನು. ಇದ್ದಾನೋ? ಹೌದು. ದಶರಥ ಇದ್ದಾನ? ಇಲ್ಲ, ಅಂದ್ರೆ ಈಗ ಅವರಿಲ್ಲ. ಆ ಅವರ ಸೊಸೆ ನಾನು. ಸೊಸೆ ಅಂದ್ರೆ ಅವರ ಮಗನಾದಂಥ ಶ್ರೀರಾಮಚಂದ್ರಮನ ಧರ್ಮಪತ್ನಿ. ದಶರಥನ ಮಗ? ಹೌದು. ದಶರಥ ಇಲ್ವಲ್ಲ? ಹೌದು. ಅವನಿಗೊಂದು ಶ್ರದ್ಧಾಂಜಲಿ ಅಲ್ಲ, ನಮ್ಮ ಪರವಾಗಿ. ಆ, ರಾಮನ ನಿಮಗೆ ಗೊತ್ತು ಆಗಿದೆ. ಅಲ್ಲ, ಕೇಳಿದ್ದೇನೆ. ಆ. ದಶರಥನದ್ದು ಕೇಳದೇನು? ಇಲ್ಲ, ಅಯೋಧ್ಯೆಗೆ ಬಂದಿದ್ದೇನೆ ನಾನು. ಆ. ಅಯೋಧ್ಯೆಗೆ ಒಮ್ಮೆ ಬಂದಿದ್ದೆ ನಾನು. ಈ ಅರಣ್ಯವನ್ನು ಬಿಟ್ಟು
ಆ ಅರಣ್ಯವನ್ನು ಆ ಅರಣ್ಯವನ್ನು ಆಹಾ. ಆ ಅರಣ್ಯದ ಕಡೆಗೊಮ್ಮೆ ನಾ ಬಂದಿದ್ದೆ. ಅರಣ್ಯ ಈ ಅರಣ್ಯ ಈ ಅರಣ್ಯವನ್ನು ಬಿಟ್ಟು ಇದು ದಾಟಿದರೆ ಮತ್ತೆ ಸಿಗುವುದು ಮತ್ತೊಂದು ಅರಣ್ಯ ಕಳೆದರೆ ಸಿಗುವುದು ಅಯೋಧ್ಯೆ ಅಲ್ವ. ನಿಮ್ಮ ಮಾತುಗಳೆಲ್ಲ ಗೊಂದಲಮಯವಾಗುತ್ತಾ ಇದೆ. ಆ ಅರಣ್ಯದ ಕಡೆಗೆ ಆ ಅರಣ್ಯ ದಾಟಿ ನಾ ಬಂದಿದ್ದೆ ಅಲ್ಲಿಗೆ. ಒಮ್ಮೆ ಬಂದಿದ್ದೆ ನಾನು. ಹೌದು ಸೊಸೆ ಅಂದ್ರೆ ರಾಮನ ಹೆಂಡತಿ, ಹೌದು. ಸೊಸೆ ಅಂದ್ರೆ ತಮ್ಮ ತವರು ಮನೆ. ನನ್ನದು ಮಿಥಿಲಾನಗರ. ರಾಜರ್ಷಿ ಜನಕ ಶಿರಧ್ವಜ ಮಹಾರಾಜನ ಮಗ. ಅಪ್ಪನ ಮಗಳು, ಆ ಜನಕನ ಮಗಳು. ಹೌದು. ಬಹುಶಃ ನಿಮ್ಮನ್ನು ಪಡೆದ ಬಳಿಕನೇ ಇರಬೇಕು ಅವ ಜನಕ ಅಂತ ಆದದ್ದು. ಇಲ್ಲೊಮ್ಮೆ ನಾ ಅಲ್ಲಿಗೂ ಬಂದಿದ್ದೆ. ಆ ನಾನು ಜನಕನ ಮನೆಗೂ ಬಂದಿದ್ದೆ. ಹೌದು. ಒಮ್ಮೆ ಜನಕನ ಮನೆಗೆ ಬಂದು ಅವ ರಾಜ ಋಷಿ ಅಲ್ವಾ, ಆ ನಾನು ಸಾಮಾನ್ಯ ಒಬ್ಬ ಋಷಿ ಅಲ್ವಾ. ಅವನಲ್ಲಿ ಒಂದು ವಾದ ಮಾಡಿ ನಾನೊಂದು ಅಡಿಗೆ ಬಿದ್ದು ಆ ಹೇಳುವುದಕ್ಕಾಗದೆ ಏನೆಲ್ಲ ಆದದ್ದುಂಟು ತಾಯಿಯಲ್ಲಿ. ಹೌದು. ಹೌದು. ಆ ಮತ್ತೆ ಅದು ಬೇಡ ಅಂತ ನನ್ನಲ್ಲಿದ್ದ ಅಹಂಕಾರ ಅದು ದೊಡ್ಡದು ಅಂತ ಭಾವಿಸಿ ನಾ ಅಲ್ಲಿಂದ ಬಂದಿದ್ದೇನೆ ತಿರುಗಿ. ಇದು ಬೇಡ ಅಂತ ಆಗ್ಲಿಕ್ಕಿಲ್ಲ ಅಂತ. ಆ ಇದು ಹಾಗೆ ನಾನು ಅಯೋಧ್ಯೆಯ ಸೊಸೆ. ಹೌದಾ? ಹೌದು. ಇದು ನೀವು ಊರು ಬಿಟ್ಟು ಇಲ್ಲಿಗೆ ಬರುವುದಕ್ಕೆ ಕಾರಣ? ನನ್ನವರೊಂದು ಪಂಥವನ್ನು ಅನುಸರಿಸಿ. ಪಂಥವು? ಹೌದು. ಯಾರಿಗೆ? ವಾಸಿ ಪಂಥ ಅಂತ ಅವರೊಳಗೆ ಆದಂತಹ ಮಾತಿನಿಂದ. ಅಂದ್ರೆ ವೈಷಮ್ಯ ಅಲ್ಲ, ಅವರೊಳಗೆ ಆದಂತಹ ಮಾತು. ಅದಕ್ಕಾಗಿ ಹೊರಟು ಬಂದಿದ್ದಾರೆ ಪಿತೃವಾಕ್ಯ ಪರಿಪಾಲನೆಗಾಗಿ. ತಂದೆಯ ಮಾತು. ಹೌದು. ಆ ಆ ಪಂಥದಿಂದ ಬಂದವರು ನಾವು ಇಲ್ಲಿ. ಅವರು ಇಲ್ಲಿ ಹೋಗಿದ್ದಾರೆ? ಇಲ್ಲಿ ಯಾರು ಕಾಣುವುದಿಲ್ಲ, ನೀವು ಅವರು ಒಬ್ಬರೇ ಇರೋದು? ಇದ್ರು ಬರಬೇಕಾಗಿತ್ತು. ಅಂದ್ರೆ ಅವರು ಇಲ್ಲಿ ಇರದೇ ಇರುವುದಕ್ಕೆ ಕಾರಣ ಉಂಟು. ಏನು ಕಾರಣ? ನಾನು ಕೆಲ ಸಮಯದ ಹಿಂದೆ ಸ್ವಲ್ಪ ಹೊತ್ತಿನ ಮುಂಚೆ ಕಂಡೆ ಒಂದು ಮಿಗವನ್ನು. ಎಂಥದ್ದು? ಒಂದು ಪೊಮ್ಮಿಗವನ್ನು ನಾನು ಕಂಡೆ. ಅದು ಇಲ್ಲಿಗೆ ಬಂತ? ನೀವು ನೋಡಿದ್ದೀರಾ? ಅಲ್ಲ, ಅದನ್ನು ಕಳುಹಿಸಿದ್ದೆ ನಾನಲ್ವ. ಅಂದ್ರೆ ಅದು ನನ್ನ ಮುಂಭಾಗದಲ್ಲಿತ್ತು, ಮತ್ತೊಂದು ಕಾಡಿನಲ್ಲಿತ್ತು, ದೂರದ ಕಾಡಿನಲ್ಲಿತ್ತು. ಅದನ್ನು ಮುಂದೆ ಮುಂದೆ ನಾ ಕಳುಹಿಸಿದೆ. ಅದೇ ಯಾರನ್ನೋ ಕಂಡು ಹೆದರಿ ಬಂದಾಗಿತ್ತು. ನೀವು ಅದರ ಹಿಂದೆ ನಾ ಬಂದದ್ದು. ಬರುವಾಗ ಎಂಥದ್ದೋ ಒಂದು ಬೊಬ್ಬೆ ಕೇಳಿತ್ತು ನನಗೆ. ನಾನು ಹೆಚ್ಚು ಅದರ ಕಡೆ ನಾನು ನನ್ನವರಲ್ಲಿ ಹೇಳಿದೆ, ಯಾರೋ ಓಡಿಸಿರ್ಬೇಕು, ಯಾವುದೋ ಪ್ರಾಣಿಗೆ ಹೆದರಿ ಬಂದಿರಬೇಕು ಅಂತ. ಅದು ಇಲ್ಲಿಗೆ ಬಂತ? ನೀವು ಓಡಿಸಿದ್ದು? ಮಣ್ಣಾಕ್ಲಿ, ನಮಗೆ ಯಾಕದು? ಅಲ್ಲ ಅಲ್ಲ, ಈಗೇನಾಯ್ತು? ಎಷ್ಟು ಚಂದ ಇತ್ತು. ಅದನ್ನು ನೋಡ್ಲಿಲ್ಲ. ಹೌದು. ಅದನ್ನು ತರುವುದಕ್ಕಾಗಿ ನನಗೆ ಬೇಕು ಎನ್ನುವುದಕ್ಕಾಗಿ ನನ್ನವರಲ್ಲಿ ನಾನು ಭಿನ್ನವಿಸಿದಾಗ ಓಹೋ ಆದೀತು ಅಂತ ಹೇಳಿ ತರುವುದಕ್ಕೆ ಹೊರಟಿದ್ದಾರೆ. ಅವರನ್ನು ಅನುಸರಿಸಿ ಅವರ ಅನುಜ ಲಕ್ಷ್ಮಣನು ಹೊರಟು. ಓ ಹೌದು. ಈಗ ಇಬ್ಬರು ಇಲ್ವಾ? ಹೌದು. ಈಗ ದೂರ ಹೋಗಿದ್ದಾರಾ, ಹತ್ತಿರದಲ್ಲಿದ್ದಾರಾ? ಎಲ್ಲಿ ಅದನ್ನು ಅಟ್ಟಿಸಿಕೊಂಡು ಹೋಗಿದ್ದಾರೆ. ಇನ್ನೇನು ಬರಬಹುದು. ನೀವು ಕರೆದರೆ ಕೇಳಿಸಿತ? ಕೂಗಿದರೆ ಕೇಳಿತ? ಕೂಗಿದರೆ ಕೇಳಲಿಕ್ಕಿಲ್ವೋ ಅಂತ. ಅಂದ್ರೆ ಮೃಗದ ಧ್ವನಿ ಕೇಳಿದೆ. ಹೌದು. ಇದು ಈಗ ಅವರು ಮೃಗ ತರುವುದಕ್ಕೆ ಹೊರಟದಲ್ವಾ? ಹೌದು. ಅದಾಗೆ ಕೆಲವರಿಗೆ ಬದುಕಿನಲ್ಲಿ ಬೇಕು 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 ಎನ್ನುವಂತ ಆಶೆ ಇರುತ್ತದೆ. ನೀವು ನನ್ನ ಕತೆ ಕೇಳ್ತೀರ ತಾಯಿ. ನಾನು ಹಾಗೆ ಯಾವುದು ಬೇಡ ಅಂತ ಒಂದು ದೀಪದಲ್ಲಿ ಎದ್ದದ್ದು, ಒಂದು ದೀಪದ ಕೆಳಗೆ ಎದ್ದದ್ದು. ಒಂದು ದೀಪ ಸಾಕು ಅಂತ. ದೀಪದ ಕೆಳಗೆ ದ್ವೀಪದ ಕೆಳಗೆ ಅಲ್ಲ, ಒಂದು ದೀಪ ಸಾಕು ಅಂತ ದೀಪದ ಸುತ್ತ ಇದ್ದದ್ದು. ಅಲ್ಲ, ನಿಮ್ಮ ಮಾತುಗಳೆಲ್ಲ ಈ ರೀತಿಯಾಗಿ ಬರುತ್ತಾ ಇದೆ. ಅಲ್ಲ, ಒಂದು ದೀಪ ಇಟ್ಟು ಹೊರಗಿನಿಂದ ಕಾಣುವವರಿಗೆ ಎಲ್ಲ ಅದು ಚಿನ್ನದ ಹಾಗೆ ಕಾಣ್ತದೆ. ಎಂಥದ್ದು ತಾಯಿ? ಮಣ್ಣಲ್ವ ಅದು? ಮಣ್ಣಲ್ವ? ದೀಪವು ಚಿನ್ನದ್ದೇ. ಅಲ್ಲ, ನಾವು ಇರುವಂತಹ ಜಾಗ ಹೊರಗಿನವರಿಗೆ ಕಾಣುವಾಗ ಎಂಥದ್ದು ಅದು ಚಿನ್ನದ ಹಾಗೆ ಅಂತ ಹೇಳ್ತಾರೆ. ಏನು ಇಲ್ಲ, ಮಣ್ಣು ತಾಯಿ ಅದು. ಆಗುವುದಕ್ಕೆ 3 ಮಂದಿಗಳಿದ್ದಾರೆ. ಒಬ್ಬ ನಿದ್ರೆ ಮಾಡಿ ಜೀವನವನ್ನು ಹಾಳು ಮಾಡಿದ, ಅವನಿಗೆ ನಿದ್ರೆ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಒಬ್ಬ ದೇವರನ್ನು ನಂಬಿ ಹಾಳಾದ. ಒಬ್ಬಳು ಇದ್ದಾಳೆ, ಅವಳಿಗೆ ನಾಚಿಕೆ ಮಾನ ಮರ್ಯಾದೆ ಎಂಥದ್ದು ಅಂತ ಗೊತ್ತಿಲ್ಲ. ಮುಗಿದ್ರೆ ಅಲ್ವ ಗೊತ್ತಾಗೋದು. ಇದು ಯಾವುದು ಬೇಡ ಅಂತ ನಾನು ಸನ್ಯಾಸಿ ಆದಿದ್ದು. ಹಾಗೆ ನಾನು ಸನ್ಯಾಸಿ ಆದದ್ದು ಅಲ್ಲ. ನನ್ನ ಕತೆ ಯಾಕೆ ತಾಯಿ? ಇದು ನನಗೆ ಹಸಿವಾಗುತ್ತದೆ. ಏನಾದ್ರೂ ಇದ್ರೆ ತಿನ್ನುವುದಕ್ಕೆ ಕೊಡಿ ತಾಯಿ. ಹಸಿವು ಮಾತಾಡಿದರೆ ಎಷ್ಟು ಬೇಕಾದ್ರೂ ಮಾತಾಡಬಹುದು. ಈಗ ನನಗೆ ತಿನ್ನುವುದಕ್ಕೆ ಹಸಿವಾಗುತ್ತದೆ. ಹಸಿವಿನಿಂದ ನನಗೆ ಮಾತಾಡುವುದಕ್ಕೆ ಆಗುವುದಿಲ್ಲ. ಅಡುಗೆ ಊಟಗಳೆಂಬ ಕೊಡಬೆಯೇ ನಮಗಿಲ್ಲ. ಅಡವಿಯುಳ್ ಫಲಹಾರದೊಳಗೆ ಕೊಡುವೇನೆಂದರೆ ನಮ್ಮ ನಾಟ್ಯ ಮೀರಿ ಮೂದಡಿಗಿಡ ಬೇಡವೆಂದಿಗನೋ. ಅಡುಗೆ ಊಟಗಳೆಂಬ ಕೊಡವೆಯೇ ನಮಗಿಲ್ಲ. ಮುನಿಗಳೇ, ಇಲ್ಲಿಗೆ ಬಂದು ತಪ್ಪು ಮಾಡಿದಿರೋ ಅಂತ.
ನಾನು ಹೌದು. ಹ್ಮ್ ಹಸಿವಾಗ್ತದೆ ಹಸಿವಾಗ್ತದೆ ಅಂತ ಮಾತು ತಡವರಿಸಿ ಮತ್ತೆ ಅಲ್ಲಿಗೆ ಬರ್ತೀರಿ. ಹೌದು. ಸ್ವಲ್ಪ ಮುಂದೆ ಹೋದರೆ ಇನ್ನಾವುದಾದ್ರೂ ಕುಟೀರ ಸಿಕ್ಕಿದ್ರೆ ಅಲ್ಲಿ ಸಿಕ್ಕೀತೋ ಏನೋ ನಿಮಗೆ ತಿನ್ನುವುದಕ್ಕೆ ಅಂತ. ಅದೇನು ನಿಮ್ಮಲ್ಲಿ ಅಡುಗೆ ಮಾಡುವುದಿಲ್ವಾ ನೀವು? ನಮ್ಮಲ್ಲಿ ಅಡುಗೆ ಮಾಡುವುದಕ್ಕೆ, ಹಾಗಾದ್ರೆ ನೀವು ತಿನ್ನುವುದಕ್ಕೆ ಅಡಿಗೆ ಎನ್ನುವಂತಹ ಗೊಡವೆಗೆ ನಾವು ಹೋಗುವುದಿಲ್ಲ. ತಿನ್ನುವುದಕ್ಕೆ ತಿನ್ನುತ್ತೇವೆ. ಹಾ ಲಕ್ಷ್ಮಣ ತಂದು ಕೊಡುತ್ತಾನೆ. ಇಲ್ಲಿರುವಂತಹ ಗೆಡ್ಡೆ ಗೆಣಸುಗಳು, ಹಣ್ಣು ಹಂಪಲುಗಳು, ಈ ಕಾನನದ ಫಲವಸ್ತುಗಳನ್ನೇ ನಾವು ತಿನ್ನುವುದು. ನನಗೆ ಅದು ಆದೀತು ತಾಯಿ. ಆ. ಅದರಲ್ಲಿ ಏನಾದರೂ ಇದ್ರೆ ಅದು ಆದೀತು. ಹೌದೇ? ನನಗೆ ಊಟವೇ ಬೇಕು ಅಂತೆಲ್ಲ, ಏನಾದರೂ ಇದ್ರೆ ಸಾಕು. ಒಂದು ಕುಕ್ಷಿಗೆ ಆಧಾರ ಇಲ್ಲದೆ 3 ದಿವಸ ಆಯ್ತು, ಏನಾದರೂ ಇದ್ದದ್ದು ಸಾಕು. ಕೊಡಬಹುದೇ? ಏನಾಯ್ತು? ಆದರೆ ಕೊಡುವುದಕ್ಕೆ ಇಲ್ಲಿ ಯಾರೂ ಇಲ್ಲವಲ್ಲ. ಅಲ್ಲ, ಬೇರೆ ಯಾರು ಬೇಡ. ಆ. ಈಗ ಇನ್ನು ಅವರು ಬಂದ್ರೆ ಆ. ನಾನು ಇಲ್ಲ ಇಲ್ಲಿ, ಆ. ಅವರು ಬಂದ್ರೆ ನಾನಿಲ್ಲ. ಹ್ಮ್. ಹಾಗಾಗಿ ಅವರು ಬರುವುದಕ್ಕಿಂತ ಮೊದಲು ಆ. ಅಂದ್ರೆ ಅಲ್ಲ, ಈಗ ಬಂದಾರು. ಇಲ್ಲ, ಅವರು ಬಂದ್ರೆ ನನ್ನ ಪ್ರಾಣ ಅಷ್ಟರವರೆಗೆ ಉಳಿಯುತ್ತದೋ ಇಲ್ವೋ, ಹ್ಮ್. ಅವರನ್ನು ನಾನು ಕಾಣುತ್ತೇನೋ ಇಲ್ವೋ ಅಂತ ನನಗೇ ಸಂಶಯ ಆಗ್ತದೆ. ಹ್ಮ್. ಹಾಗಾಗಿ ಅವರು ಬರುವುದಕ್ಕಿಂತ ಮೊದಲು ಏನಾದರೂ ಕೊಡಿತಾರೆ. ಕೊಡಬೇಕೆ ನೀವು? ಹೌದು. ಆದರೆ ಕೊಡುವುದಕ್ಕೊಂದು ಅಡ್ಡಿ ಇದೆ. ಏನು? ಕೊಡುವುದಕ್ಕಾಗುವುದಿಲ್ಲ. ತಾಯೇ, ಆ. ಇಷ್ಟು ಆ. ದಯನೀಯವಾಗಿ ನಾ ಕೇಳ್ತೇನೆ, ನೀವು ಎಂತದ್ದು ಹೇಳುವುದೆಂತದ್ದು? ಕೊಡುವುದಕ್ಕೆ ಮನಸ್ಸುಂಟು ನನಗೆ, ಏನಾಯ್ತು? ಕೊಡುವುದಕ್ಕಾಗುವುದಿಲ್ಲ. ಯಾಕೆ? ನೋಡಿ ಅಲ್ಲಿ ಅಂತ. ಅದೆಂತದ್ದು? ನೋಡಿ, ಲಕ್ಷ್ಮಣನು ಎಳೆದದ್ದು ತನ್ನ ಅಂಬಿನ ಮೊನೆಯಲ್ಲಿ ಅವ ಎಳೆದಿದ್ದಾನೆ. ಅದು ಯಾಕೆ? 7 ಗೆರೆಗಳನ್ನು ಎಳೆದಿದ್ದಾನೆ. ಹಾ ಹಾ ಅದನ್ನು ದಾಟಿ ಹೋಗಬಾರದು. ಹಾ ಹೌದಾ? ಆ. ಈಗ ಭಿಕ್ಷೆ ಕೊಡುವುದಕ್ಕೆ ಅದು? ಹೌದು. ನೀವು ನೆವನ ಹೇಳುವುದಾ? ಆ. ನೆವನ ಹೇಳುವುದಾ? ನಿಮಗೆ ಹೀಗೆ ಬರ್ಬೋದು ಅಂತ. ನೆವಲ ಹೇಳುವುದೇ ತಗೆ ನಾ ಬೇಗೆಯಾದರೆ ನಾಸ್ತಿಗೆನ ಬಾಗುವುದೇ ಆ ನೆವಲ ಹೇಳುವುದೇ ತಗೆ ನಾ ಬೇಗೆಯುವುದರೆ ನಾಸ್ತಿಗೆನ ಬಾಗುವುದೇ ಶಿವನಾಡಿನ 3 ದಿನದೊಳು ನಾಗಾರವನು ಶಿವನಾಡಿನ 3 ದಿನದೊಳು ನಾಗಾರ ಕೊಳ್ಳದಿಲ್ಲಿಗೆ ಹಸಿದು ಬಂದಿಗೆನ ನಮನ ಹೇಳುವುದೇ ತಗೆ ನಾ ಬೇಗೆಯುವುದರೆ ನಾಸ್ತಿಗೆನ ಬಾಗುವುದೇ ಆ ಒಬ್ಬಾತ ಆಗಂತುಕನಾಗಿ ಅತಿಥಿಯಾಗಿ ಬರುತ್ತಾನೆ ಅಂತ ಆದ್ರೆ ಅವರನ್ನು ಸತ್ಕರಿಸಿ ಸ್ವಾಗತಿಸಿ ಅವನಿಗೆ ಬೇಕಾದುದನ್ನು ಯಥೋಚಿತವಾಗಿ ಯಥಾ ಸಾಧ್ಯವಾಗಿ ಕೊಡಬೇಕಾದ್ದು ಆ. ಹದಿಬದೆ ಹೆಣ್ಣಾಗಿ ಗೃಹಿಣಿಯಾಗಿ ಕರ್ತವ್ಯ ತಾಯಿ. ಹೌದು. ನಾನು ದೇಹಿ ಅಂತ ಹೇಳಿದವಾಗ ಆ. ನೀವು ನಾಸ್ತಿ ಅಂತ ಹೇಳಬಹುದೇ? ಪ್ರೀತಿಯಿಂದ ಆ. ಅಲ್ಲ, ಪ್ರೇಮದಿಂದ ಒಂದು ಭಿಕ್ಷೆ ಕೊಡಿ ಅಂತ ಹೇಳಿದರೆ, ಏನನ್ನಾದ್ರೂ ಇದ್ದರೆ ಕೊಡಿ ಅಂತ ಕೇಳಿದರೆ ಇಲ್ಲ ಅಂತ ಹೇಳ್ತಿರಲ್ಲ ತಾಯಿ. ಆ. ಅಮ್ಮ, ಹ್ಮ್. ಹಾಸ್ಯಗಳ ಹಕ್ಕಿಯಲ್ಲೇ ನಾ ಹಾರಾಡಿದ್ದೇನೆ ತಾಯಿ. ಹ್ಮ್. ಆದರೆ ಏನಿದ್ರೆ ಏನಮ್ಮ, ಹ್ಮ್. ಎಲ್ಲ ಕೈಕಸ, ಆ. ಎಲ್ಲ ಕೈಕಸ ಅಮ್ಮ. ಅದೆಂತ? ಈ ಮನಸ್ಸಿಗೆ ಆ. ಹುಚ್ಚು 10 ಮುಖಗಳು. ಹ್ಮ್. 10 ಮುಖಗಳಲ್ಲಿ ಕಂಡದ್ದನ್ನು 20 ತೋಳುಗಳಿಂದ ಬಾಚುವುದಕ್ಕೆ ಹೊರಟಿದ್ದೇನೆ. ಆ. ಸಿಗ್ಲಿಲ್ಲ ಅದು ಕೈಗೆ. ಹ್ಮ್. ಈಗ ಇದೂ ಸಿಗದೇ ಇದ್ರೆ ಆ. ಅಂದ್ರೆ ಈ ಭಿಕ್ಷೆ, ಆ. ಈ ಪ್ರೇಮದ ಭಿಕ್ಷೆ ನನ್ನ ಕೈಗೆ ಸಿಗದೇ ಇದ್ರೆ ಅಮ್ಮ, ಹ್ಮ್. ನಾ ಉಳಿಯುವುದಿಲ್ಲ. ಆ. ಯಥಾರ್ಥಕ್ಕಾದರೂ ಒಬ್ಬ ಸನ್ಯಾಸಿ ಆದವನಿಗೆ ಏನಾತ ಬಯಸುತ್ತಾನೋ ಆ. ಆ ಸನ್ಯಾಸಿ ಆದವನಿಗೆ ಅದು ಸಿಗದೇ ಇದ್ರೆ ಆ ಸನ್ಯಾಸತ್ವಕ್ಕೆ ಏನು ಬೆಲೆ ಉಂಟು ತಾಯಿ. ಹ್ಮ್. ಆದುದರಿಂದ ಆ. ನೆವನ ಹೇಳಬೇಡಿ ತಾಯಿ. ಈಗ ಅವ ಗೆರೆ ಹಾಕಿದ್ದಾನೆ ಅಂತಲ್ವಾ, ಆ. ಅದು ಯಾರಿಗೆ ಗೆರೆ ಹಾಕಿದ್ದು? ಅದು ಹೊರಗಿನಿಂದ ಬರುವವರಿಗೆ ಅಲ್ವಾ? ಹೌದು. ಈಗ ನಿಮಗೆ ಬಂದು ಕೊಡಬಾರದು ಅಂತ ಏನುಂಟು?
ಅವ ನಿಮ್ಮ ರಕ್ಷಣೆಗೆ ಬೇಕಾಗಿ ಹಾಕಿದ್ದಾನೆ. ಹಾಗಂತ ಯಾರಾದ್ರೂ ಬೇಡುವುದಕ್ಕೆ ಭಿಕ್ಷುಕರು ಬಂದ್ರೆ ಕೊಡಬಾರದು ಅಂತ ಏನಾದ್ರೂ ಹೇಳಿದ್ದಾನ? ನಾನು ಅದನ್ನೇ ಯೋಚಿಸುವುದು. ಕೊಡುವುದಕ್ಕೆ ಮನಸ್ಸು ಉಂಟು, ಕೈಯಲ್ಲಿ ಹಿಡಿದು ಇದ್ದೇನೆ. ನೀವೇ ಸ್ವಲ್ಪ ಈ ಕಡೆ ಬಂದ್ರೆ, ಅದನ್ನು ದಾಟಿ ಈ ಕಡೆ ಬಂದ್ರೆ ನಾನು ಕೊಡಬಹುದು ಅಂತ. ನಾವು ಇದ್ದದ್ದನ್ನು ತೆಗೆದವರು. ನಮಗೆ ಮತ್ತೊಬ್ಬರ ಮನೆಯ ಮಾಡಿ ನಡಿ ನಿಷಿದ್ಧ, ಅದಾಗುದಿಲ್ಲ. ಮತ್ತೊಬ್ಬರ ಮನೆಯ ಮಾಡಿ ನಡಿಗೆ ನಾವು ಹೋಗುವುದಿಲ್ಲ. ತಾಯೇ, ಸುಮ್ಮನೆ ಇಲ್ಲದೆ ಭಿಕ್ಷೆ ಕೊಡಬೇಕು, ಭಿಕ್ಷಾರ್ಥಿಯಾಗಿ ಬಂದಂತ ಒಬ್ಬ ಭಿಕ್ಷುಕನಿಗೆ, ಒಬ್ಬ ಸನ್ಯಾಸಿಗೆ ಈ ರೀತಿಯಾಗಿ ನೆವನ ಹೇಳುವುದು ಸರಿಯಲ್ಲ ತಾಯಿ. ನೋಡಿ, ನೀವೇ ಒಂದು ಹೇಗೂ ಸಪ್ತಪದಿ ದಾಟಿದ್ದಲ್ವ ನೀವು? ಸಪ್ತಪದಿ ದಾಟಿ ಅಲ್ವ ರಾಮನನ್ನು ಮದುವೆ ಆದದ್ದು? ಅದು ನಿಮಗೆ ಈ 7 ಹೆಜ್ಜೆ ದಾಟುವುದಕ್ಕೆ ಕಷ್ಟ ಆದೀತು ಅಲ್ಲ? ನನ್ನ ರಕ್ಷಣೆಗಾಗಿ ವರಿಸಿದ್ದು. ಅಲ್ಲಿ ದಾಟಿದ್ದೀರಲ್ಲ 7 ಹೆಜ್ಜೆ, ಇಲ್ಲಿ ಒಂದು 7 ಹೆಜ್ಜೆ ಮುಂದೆ ಬಂದ್ರೆ ನಿಮ್ಮ ಬದುಕಿಗೆ ಕಲ್ಯಾಣ ಆಗುತ್ತದೆ ತಾಯಿ. ಕಲ್ಯಾಣ ಆಗುತ್ತದೆ, ಶುಭವಾಗುತ್ತದೆ, ನಿಮ್ಮ ಬದುಕು ಉತ್ತರೋತ್ತರ ಆಗುತ್ತದೆ. ಆದುದರಿಂದ ತಾಯಿ, ನೆವನ ಹೇಳಬೇಡಿ. ಏನಾದ್ರೂ ಇದ್ದದನ್ನು ಕೊಡಿ ತಾಯಿ, ಕೊಡಿ. ಸ್ವಲ್ಪ ಮುಂದೆ ಬನ್ನಿ, ಬನ್ನಿ, ಬನ್ನಿ. ನಾನಾ ಪ್ರಕಾರದಲ್ಲಿ ಕಳಕ ಬಣದೆವು ನುಡಿದೋ, ನಾನಾ ಪ್ರಕಾರದಲ್ಲಿ ಕಳಕ ಬಣದೆವು ನುಡಿದೋ, ಮಾನಿನಿಯ ಮನದ ಸಂಶಯ ನಿವೃತ್ತಿಯನ್ನು ಮಾಡೆ, ಏನು ಬಂದರು ಬರಲಿ ಏನು ದಾಟಿಯು ದಾಟುತ್ತ ಅವನಿಸುತ್ತೆ ನಡೆದಂದಳು, ಏನು ಬಂದರೆ ಬರಲಿ ಏನು ದಾಟಿಯು ದಾಟುತ್ತ ಅವನಿಸುತ್ತೆ ನಡೆದಂದಳು. ಏನು ಮಾಡುವುದು ಅಂತ ಯೋಚನೆಗೆ ಬರುವುದಿಲ್ಲ. ಒಂದು ಕಡೆಯಿಂದ ಹಸಿವಾಗುತ್ತಾ ಇದೆ, ಏನಾದರೂ ಬೇಗ ಕೊಡಿ ಅಂತ ಕೆಂಗಲಾಚುತ್ತಿರುವಂತಹ ಋಷಿಮುನಿಗಳು, ಮತ್ತೊಂದೆಡೆಯಲ್ಲಿ ನನಗಾಗಿ ನಾನು ಹೇಳಿದಂತಹ ಮಿಗವನ್ನು ತರುವುದಕ್ಕಾಗಿ ಹೊರಟಂತಹ ನನ್ನವರನ್ನು ಕಾಣುವುದಿಲ್ಲ. ನನ್ನ ರಕ್ಷಣೆಗಾಗಿ ನಿನಗೆ ಇರಬೇಕು, ಈ ಏರಿಯನ್ನು ದಾಟಿ ಬರಬಾರದು, ಇದು ಲಕ್ಷ್ಮಣ ರೇಖೆ ಅಂತ ಹೇಳಿ ಹೋದಂತಹ ಕಂದ ಲಕ್ಷ್ಮಣ ಈ ಹೊತ್ತಿಗೆ ಹೋಗಬೇಕು, ತಡವರಿಸುತ್ತದೆ ಅನ್ನುವುದಕ್ಕೆ ಯೋಚಿಸಿದರೆ ಏನಾದರೂ ಆಗಲಿ ಅಂತ ಅಲ್ಲ. ಋಷಿಮುನಿಗಳಲ್ವೇ, ಅವರಿಗೆ ಕೊಡದೇ ಇರುವುದಕ್ಕೇನುಂಟು? ಎಲ್ಲಿಯಾದರೂ ನಾನು ಕೊಡದೇ ಹೋದರೆ ಶಪಿಸಿದರು ಎನ್ನುವ ಹಾಗಿದ್ರೆ ಆ ಋಷಿಮುನಿಗಳ ಶಾಪಕ್ಕೆ ನಾನು ಮಾತ್ರ ಅಲ್ಲ, ನಮ್ಮ ವಂಶವು ತುತ್ತಾಗಬೇಕಾದೀತು. ಅಥವಾ ನನ್ನವರು ಬಂದ ಮೇಲೆ ಹೇಳಿದರು ಅಂತಾದರೆ ಕೊಡಬಹುದಿತ್ತೇನಿಲ್ಲ ಅಲ್ಲವೇ ಅಂತ ಕೇಳಿದರೆ ನಾನು ಉತ್ತರವನ್ನು ಕೊಡುವುದಕ್ಕಾಗುವುದಿಲ್ಲ. ಋಷಿಮುನಿಗಳು ಹೊರಟು ಹೋಗಿ ಆಗ್ತದೆ. ಆದುದರಿಂದ ಮನ ಮಾಡಿದ್ದೇನೆ, ಆ ಗೆರೆಗಳನ್ನು ದಾಟಿದ್ದೇನೆ. ಈಗೊಲ್ಲಿ ಪಡೆದುಕೊಳ್ಳಿ ನನ್ನ. ಬನ್ನಿ, ಬನ್ನಿ, ಬನ್ನಿ. ಬರುವ ವೇಳೆಯಲ್ಲಿ ಮೊರೆಯಿಟ್ಟ ಸೀತೆ ನೆರನದುರು. ನಿಜವಾದಂತ ರಾವಣತ್ವ ಈಗ ಜಾಗೃತವಾದದ್ದು ನನ್ನಲ್ಲಿ. ತಡ ಮಾಡುವುದಿಲ್ಲ. ಈಕೆಯನ್ನು ಹಿಡಿದು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿ ಸಾಗುತ್ತೇನಂತೆ ಅಯೋಧ್ಯೆಯ ಕಡೆಗೆ. ಒಬ್ಬ ಕಪಟದ ಯತಿ ನಡೆದದು, ಏನಾಗಿ ಹೋಯಿತಯ್ಯೋ ವರಜ ಫಲಾಕ್ಷಿ ಕೂಗಿದಳದು, ಬೆಬಿನದೊಳಿರೆ ನಾನೆಂದು ಅಯ್ಯೋ ಅಯ್ಯೋ, ಎಂತಹ ಸ್ಥಿತಿಯನ್ನು ನಾನು ನನ್ನಾಗಿಯೇ ತಂದುಕೊಂಡೆ. ನನ್ನವರು ನನ್ನ ತಮ್ಮ ವಿಧಿಸಿದಂತಹ ಲಕ್ಷ್ಮಣ ವಿಧಿಸಿದಂತಹ ಗೆರೆಯನ್ನು ದಾಟಿ ಬಂದೆ. ನೋಡಿದರೆ ಏನಿದು, ಇವನನ್ನು ನೋಡುವುದಕ್ಕೆ ಆಗುವುದಿಲ್ಲ. ವಿಕಾರ ರೂಪ, 10 ತಲೆ 20 ತೋಳುಗಳು, ನನ್ನನ್ನು ವಂಚಿಸುವುದಕ್ಕಾಗಿ ಅಯ್ಯೋ ಯಾರು ಇಲ್ಲವೇ? ನನ್ನ ರಕ್ಷಣೆಗಾಗಿ ಯಾರು ಬರುವುದಿಲ್ಲವೇ? ಗಂಧರ್ವರೇ, ದೇವತೆಗಳೇ ಯಾರು ಬರುವುದಿಲ್ಲವೇ ನನ್ನನ್ನು ರಕ್ಷಿಸುವುದಕ್ಕೆ? ವನದಲ್ಲಿ ಯಾರೂ ಇಲ್ಲವೇ? ನನ್ನ ಬೊಬ್ಬೆಯನ್ನು, ನನ್ನ ಆರ್ತನಾದವನ್ನು ಕೇಳುವುದಕ್ಕೆ ಇಲ್ಲಿ ಯಾರು ಇಲ್ಲವೇ? ಎಂತಹ ಸ್ಥಿತಿ! ಗಗನ ಮಾರ್ಗದಲ್ಲಿ ನನ್ನನ್ನು ಕೊಂಡೊಯ್ಯುತ್ತಾ ಇದ್ದಾನೆ, ಸೀತೆಯನ್ನು ಅಪಹರಿಸುತ್ತಾ ಇದ್ದಾನೆ. ರಕ್ಷಣೆಗೆ ಬನ್ನಿ, ಯಾರಾದರೂ ಬನ್ನಿ ಎನ್ನುವಂತಹ ನನ್ನ ಆರ್ತನಾದ ಮುಗಿಲು ಮುಟ್ಟುತ್ತಾ ಇದೆಯೇ ಹೊರತು ಯಾರೂ ಬರುವುದಿಲ್ವಲ್ಲ. ಅಯ್ಯೋ ನನ್ನ ಸ್ಥಿತಿಯೇ!
ನಾನು ಪಟ್ಟಂತಹ ಪಾಡು ಹೀಗಾಗಿ ಹೋಯ್ತಲ್ಲ. ಹೆಣ್ಣು ಜನ್ಮವೇ ಸಾಕು ಎನಗಂಡು ಮರೆಯಿರೋ ರಾಮ ಬಂದು ಕಣ್ಣಲ್ಲಿ ಕಾಣಬಾರದೆ ಎನ್ನ ಬೆದಿಯ ಶ್ರೀರಾಮ ರಾಮ ಜನಗರಾಯಗೆ ಮಗಳಾಗಿನ ಜನಿಸಿದೆ ರಾಮ ಹೊರವನ ಜಾತಿ ಭೂಮಿ ದೇವಿಗೆ ಮಗಳಾಗಿಗೆ ರಾಮ ರಾಮ ಹೆಣ್ಣು ಜನ್ಮವಿರಾಕು ಎನಗಂಡು ಮರೆಯಿರೋ ರಾಮ ಇದನ್ನೆಲ್ಲ ಅನುಭವಿಸುವುದಕ್ಕೆ ಹೆಣ್ಣಾಗಿ ನಾನು ಜನ್ಮ ಬರಬೇಕಾಗಿತ್ತೆ. ಇದೇ ನನ್ನವರು ಬಂದು ನನ್ನನ್ನು ಹುಡುಕಾಡಿಯಾರು, ನನ್ನನ್ನು ನೊಡಗಿಕೊಂಡರು. ಸೀತಾ ಸೀತಾ ಅಂತ ಕರೆದಾಗ ಅವರು ಹೋಗೊಟ್ಟು ಓಡಿ ಹೋಗುಕ್ಕೆ ಅವರನ್ನು ಎದುರುಗೊಳ್ಳುವುದಕ್ಕೆ ನಾನಿಲ್ಲದವಳಾಗಿ ಹೋದೆನಲ್ಲ. ಎಲ್ಲಿ ಹುಟ್ಟಿ ಬೆಳೆದೆ, ಮಿಥಿಲೆಯಲ್ಲಿ ಬೆಳೆದು ಬಂದೆ, ಅಯೋಧ್ಯೆಗೆ ಸೊಸೆಯಾಗಿ ನಡೆದು ಬಂದೆ, ಅಯೋಧ್ಯೆಯ ರಾಣಿಯಾಗಿ ಮೆರೆಯುತ್ತೇನೆ ಎನ್ನುವ ಆಶಯದಿಂದಲ್ಲ, ಓರ್ವ ಪತಿಯವರಿಗೆ ತಕ್ಕ ಸತಿಯಾಗಿ ಬಾಳುತ್ತೇನೆ ಅಂತ ನಾನು ಬಂದೆ. ಅರಣ್ಯ ವಾಸವಾಗಿ ಬಂದಾಗ ನನ್ನ ಪತಿ ಧರ್ಮವನ್ನೇ ನಾನು ಸತಿಯಾಗಿ ಅನುಸರಿಸಿದೆ. ಕೊನೆಗೂ ನನಗಿಂತಹ ಸ್ಥಿತಿಯೇ, ಹೆಣ್ಣಿನ ಜನ್ಮವನ್ನು ಈ ರೀತಿಯಾಗಿ ಬರೆದು ಬಿಟ್ಟನಲ್ಲ ವಿಧಾತ. ಅಯ್ಯೋ, ಹೆಣ್ಣಾಗಿ ಹುಟ್ಟಬಾರದು. ನನ್ನ ಸ್ಥಿತಿಯನ್ನು ಕಂಡು ಹೆಣ್ಣು ಜನ್ಮ ಬೇಡ ಎನ್ನುವಂತಹ ಸ್ಥಿತಿಗೆ ಯಾರಾದರೂ ಬರಬಹುದು. ಬಂದಾರು ನನ್ನನ್ನು ನೋಡಿ ಅರಿತುಕೊಳ್ಳಿ, ಸೀತೆಯ ಸ್ಥಿತಿಯನ್ನು ಅರಿತು ನೀವು ನಿರ್ಧರಿಸಿ. ಅಯ್ಯೋ ಅಯ್ಯೋ, ನನ್ನನ್ನು ರಕ್ಷಿಸುವವರಿಲ್ವೇ ರಾಮ ರಾಮ. ಅಯ್ಯೋ, ಏನನ್ನು ಮಾಡುವುದಕ್ಕೂ ಆಗದೆ, ಏನನ್ನು ಧರಿಸುವುದಕ್ಕೂ ಆಗದೆ ನನ್ನನ್ನು ಆರ್ತನಾದವಾಗಿಯೇ ಹೋಗುತ್ತಾ ಇದೆಯಲ್ಲ. ಅಯ್ಯೋ ಅಯ್ಯೋ, ಪೊಡವಿಯಾಳುವೆನೆಂದು ದೃಢವಾಗಿ ನಂಬಿದೆ ರಾಮ ರಾಮ ಪೊಡವಿಯಾಳುವೆನೆಂದು ದೃಢವಾಗಿ ನಂಬಿದೆ ರಾಮ ರಾಮ ಕಾರಣವೇ ಗತಿಯದು ಬರೆದನ ಭುಜ ಭವ ಕಾರಣವೇ ಗತಿಯದು ಬರೆದನ ಭುಜ ಭವ ರಾಮ 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 ಹೆಣ್ಣು ಜನ್ಮವೇ ಸಾಕು ಎನ ಕಂಡು ಮರೆಯಿರೋ ರಾಮ 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 ರಾಮಚಂದ್ರಮ, ನನ್ನ ರಾಮಚಂದ್ರಮ, ನಾನು ದೂರವಾಗಿ ಹೋಗುತ್ತಾ ಇದ್ದೇನಲ್ಲ. ನಿನ್ನಿಂದ ಅಗಲುವುದನ್ನು ನಾನು ಕ್ಷಣವೂ ನಿರೀಕ್ಷಿಸದೆ ಹೀಗೆ ಇದ್ದೆ. ನಿನ್ನೊಂದಿಗೆ ಬರುವಂತಹ ನಾನು, ಪೊಡವಿಯನ್ನಾಳುವವನೊಂದಿಗೆ ನಾನು ಸತಿಯಾಗಿರುತ್ತೇನೆ ಅಂತ ಭಾವಿಸಿದೆ. ಕಾನನದಲ್ಲಿ ಆದರೂ ಕ್ಷೇಮದಿಂದ ಇರಬಹುದು ಎನ್ನುವ ಹಾಗೆ ನೋಡಿದರು. ಇಂತಹ ಸ್ಥಿತಿ, ಹೆಣ್ಣಿನ ಜನ್ಮಕ್ಕೆ ಇಷ್ಟೊಂದು ಕಷ್ಟಗಳು ಬರುತ್ತದೆ ಎನ್ನುವುದಾಗಿ ಹೋಯಿತಲ್ವೇ. ನನ್ನನ್ನು ಯಾರಿದ್ದಾರೆ ರಕ್ಷಿಸುವುದಕ್ಕೆ? ಯಾರು ಬರುತ್ತವರಿದ್ದಾರೆ? ಯಾರಿದ್ದಾರೆ? ಕಾಪಾಡಿ ರಕ್ಷಣೆ ಕೊಡಿ. ಅಯ್ಯೋ, ಶರಣದಲರದಿಗದಾದುಗಳರದ ಬಲುಧೀರ ವದಭಕ್ತಿ ರಾಜ ಸನ್ಮಾರ್ಗ ಸಂಚರಣ ಸತ್ಪರಮ ಕರುಣಾ ಶರಣೆಯ ಜಟಾಯವು ಬಂದು ಧನುಜನು ತಡೆದಿದ್ದರು. ಈ ಜಗತ್ತಿನಲ್ಲಿ ಹುಟ್ಟಿದ ಕೆಲವೊಂದು ವ್ಯಕ್ತಿಗಳೆಲ್ಲವೂ ಕೂಡ ಒಂದೊಂದು ರೀತಿಯಲ್ಲಿ ಹುಟ್ಟಿದಂತಹ ಕ್ರಮಗಳಿದೆ. ನಾವೆಲ್ಲ ಅಂಡಜರು, ಇದೆಲ್ಲ ಪಿಂಡಜರು. ಹಾಗಿದ್ದರೆ ಅಂಡಜರು ಆಗಲಿ ಉಳಿದವರೇ
ಯಾರೇ ಆಗಲಿ ಅವರ ಎಲ್ಲರ ನಡುವಿನಲ್ಲಿ ಈ ಹೊತ್ತು ನನಗೆ ಸಿಕ್ಕಿದ್ದೇನು, ನಾನು ಏನು, ನನ್ನ ಕರ್ತವ್ಯವೇನು ಎಂಬುದಾಗಿ ನಾನು ಗ್ರಹಿಸಬೇಕಾಗುತ್ತದೆ. ಕರ್ತವ್ಯವನ್ನು ಗ್ರಹಿಸದ ಯಾರು ಯಾವ ವ್ಯವಹಾರವನ್ನು ಮಾಡುತ್ತಾನೋ ಅದೆಲ್ಲವೂ ತೆಂಗಿನ ಬುಡಕ್ಕೆ ಹಾಕಿದ ಬೂದಿಯಂತೆ ಅಂತ ಯಾರೋ ಹೇಳಿದ್ದಾರೆ. ಆದ ಕಾರಣ ಹೇಳ್ತಾ ಇದ್ದೇನೆ, ಅಂಡಜನಾದಂತ ನಾನು ಈ ಭೂಮಂಡಲವೂ ಕೂಡ ಅಂಡವಾಗಿರುವಾಗ ಆ ಕಡೆಯಲ್ಲಿ ಸುತ್ತಾಡುತ್ತಾ ಆಕಾಶದ ಕಡೆಯಲ್ಲಿರುವಂತಹ ಕಾಲ ಅರುಣನ ಮಗ ಆಗಿದ್ದುಕೊಂಡು ಈ ಹೊತ್ತಿನಲ್ಲಿ ನನ್ನ ಅಣ್ಣ ಸಂಪಾತಿ ಕೂಡ ಇರಬೇಕು ನನ್ನ ಜೊತೆಯಲ್ಲಿ. ಅಣ್ಣ ತಮ್ಮಂದಿರು ಇಬ್ಬರು ನಾವು ಆ ಗಗನ ಪಥದಲ್ಲಿ ಹಾರಾಡುವಂತಹ ಕ್ರಮವೆಲ್ಲ ನೋಡುತ್ತಾ ಇದ್ದರೆ ನಮಗೆ ಉಲ್ಲಾಸ ಬಂದಿತ್ತು ಒಂದು ಕಾಲದಲ್ಲಿ. ಹೇಗೆ ಇಲ್ಲಿಂದ ನೇರಾಗಿ ಸೂರ್ಯಮಂಡಲದ ಕಡೆಗೆ ಹಾರಬೇಕು ಎಂಬುದಾಗಿ ಮನಸ್ಸಾಗಿತ್ತು. ಏನು ಮಾಡೋದು, ಹಾರತಾ ಸೂರ್ಯಮಂಡಲದ ಕಡೆಗೆ ನಾನು ಹಾರಿದೆ. ಆವಾಗ ನನ್ನ ಅಣ್ಣ ಸಂಪಾತಿ ಬಂದು ಆ ಸೂರ್ಯನ ಶಾಖವನ್ನು ತಮ್ಮನಿಗೆ ಬೀಳಬಾರದು ಎಂಬುದಾಗಿ ಗ್ರಹಿಸಿಕೊಂಡು ಆ ಹೊತ್ತೆಯ ಗರಿಯನ್ನು ಅಡ್ಡಕ್ಕಿಟ್ಟ. ಸೂರ್ಯನ ಶಾಖಕ್ಕೆ ಅಣ್ಣನ ಗರಿಗಳ ಉದುರಿ ಯಾವುದೋ ಒಂದು ಕಡೆಯಲ್ಲಿ ಇದ್ದಾನೆ ಎಂಬುದಾಗಿ ಸಂಪಾತಿ ಗೊತ್ತಾಗುತ್ತಾ ಇದೆ. ಹೀಗಿರುತ್ತಾ ಭೂಮಂಡಲದಲ್ಲಿ ಇರುವಂತಹ ಯಾವುದೇ ವರ್ತಮಾನದ ಯಾವುದೇ ದೊರೆಗಳು ಯಾರಿದ್ದಾರೆ ಅವರ ಸ್ನೇಹವನ್ನು ಬೆಳೆಸುತ್ಕೊಂಡು ಇದ್ದವ ನಾವೆಲ್ಲರೂ. ಧರ್ಮದ ಕಡೆಗೆ ನಡೆ, ಆ ನಡೆಯಲ್ಲೇ ನಡೀತಾ ಇರುವಾಗ ಅಯೋಧ್ಯೆಯ ಅರಸನಾದ ದಶರಥನದ್ದೇ ನಮಗೆ ಸಂಪರ್ಕವಾಗಿತ್ತು, ಸ್ನೇಹವು ಬೆಳೆದಿತ್ತು. ಹೀಗೆ ನೋಡುತ್ತಾ ಗಗನದಲ್ಲಿ ಹಾರಾಡುತ್ತಾ ಇರುತ್ತಾ ಅದೇನು ಆರ್ತನಾದವು ಕೇಳುತ್ತಾ ಇದೆ ಎಂಬುದಾಗಿ ಭೂಮಿಯಲ್ಲಿ ಕೇಳುವಂತ ಆರ್ತನಾದವಲ್ಲ, ಗಗನದಲ್ಲೇ ಕೇಳುತ್ತಾ ಇದೆ ಈ ಆರ್ತನಾದ. ಹೌದು, ಆಗಿದ್ರೆ ಭೂಮಿಯಲ್ಲಿ ಯಾವುದೇ ಒಂದು ವಸ್ತು ಬಿದ್ದರೂ ನಮ್ಮ ಚಕ್ಷುಗಳಿಗೆ ಅದು ಗೋಚರಿಸಲೇ ಇಲ್ಲ. ಹಾಗಿದ್ರೆ ನನ್ನ ಹಾರಾಟದಲ್ಲಿ ಈ ಹೊತ್ತು ಗಗನದಲ್ಲಿದ್ದ ಭುವನದ ಕಡೆ ನನ್ನ ಚಕ್ಷುವನ್ನು ಹರಿಸಿದಾಗ ಅಯ್ಯೋ ಕೇಳುತ್ತಾ ಇದೆಯಲ್ಲ, ಹಾಗಾದರೆ ಯಾರು ಎಂಬುದಾಗಿ ನೋಡಬೇಕಾಗಿದೆ. ಆ ಕಡೆಗೆ ಈ ಹೊತ್ತುವನಲ್ಲಿ ಹೋಗುವಾಗ ಉಗ್ರದಲ್ಲಿ ಹೋಗಬೇಕಾಗಿದೆ, ದಯಾನಂದನಾಗಿ ಹೋಗಬಾರದು ಅಂತ ನನಗೆ ಆಗಿದೆ. ಆದ ಕಾರಣ ಉಗ್ರದಿಂದಲೇ ಆ ಕಡೆ ಹೋಗುತ್ತಾನೆ. ಅಪಶಕುನದ ಮಾರಿ ಏನು, ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳುವುದು? ನಿನ್ನ ಒಳ್ಳೆ ಕೆಲಸ ಮಾಡುವುದು ಮತ್ತೆಂತದ್ದು? ರಥದಲ್ಲಿ ಯಾರನ್ನು ಕುಳ್ಳಿರಿಸಿಕೊಂಡು ಕೊಂಡೋಗುತ್ತಾ ಇದ್ದಿ ಅಂತ ಹೇಳಿದರೆ ಜಗನ್ಮಾತೆಯಾದಂತಹ ಸೀತೆಯನ್ನು ಈ ಹೊತ್ತು ಅಪಹರಣ ಮಾಡುತ್ತಾ ಇದೆ. ವಿಹಂಗ ಪಥದಲ್ಲಿ ಕೊಂಡೋದರೆ ಯಾರಿಗೂ ಗೊತ್ತಾಗುವುದಿಲ್ಲ ಅಂತ ಗ್ರಹಿಸಿದ್ದೇನು? ಹೌದೇನು? ಎಲ್ಲವೋ ರಾವಣ, ನಿನ್ನ ಪರಿಚಯ ನನಗಿದೆ. ನಿನ್ನ ಲಂಕಾ ಪಟ್ಟಣವನ್ನು ಎಷ್ಟು ಬಾರಿ ಸುತ್ತುವರಿದಿದ್ದೇನೆ ನಾನು. ನಿನ್ನಲ್ಲಿ ಊರಲ್ಲಿ ಆಗುವಂತ ವ್ಯವಹಾರವನ್ನು, ನಿನ್ನ ವ್ಯವಹಾರವನ್ನು ಯಾವುದೆಲ್ಲ ಗಮನಿಸಿದ್ದೇನೆ. ನಿನಗಿದು ಸಹಜ ಅಂತಾಗಿರ್ಬೋದು. ಲೋಕದ ದೃಷ್ಟಿಯಲ್ಲಿ ನೀನು ಮಾಡುವುದು ತಪ್ಪು, ಅದು ಧರ್ಮಕ್ಕೆ ವಿರೋಧವಾದ್ದು ಅಂತ ತಿಳಿದ ಕಾರಣ ಎಲ್ಲಿಗೆ ಒಯ್ಯುವೆ ಜಗನ್ಮಾತೆಯ ಸೀತೆಯ. ಇವಳು ಜಗನ್ಮಾತೆಯೋ? ನಮಗೆಲ್ಲ ಮಾತಾ ಸ್ವರೂಪಿಣಿ ಜಗತ್ತಲ್ಲಿದ್ದ ಯಾವ ತಾಯಿ ಅಂದಿರು ಕೂಡ ನಾನು ರಾಮನ ಹೆಂಡತಿ ಅಂತ ಭಾವಿಸಿ, ರಾಮನ ಹೆಂಡತಿ ಆದ್ರೂ ಕೂಡ ನನಗೆ ಜಗನ್ಮಾತೆ ಎಂಬುದಾಗಿ ಹೇಳುತ್ತಾ ಇದ್ದೇನೆ. ಆ ಭೂವಿ ಪುತ್ರಿಯನ್ನು ಯಾರಿಗೂ ತಿಳಿಯದ ರೀತಿಯಲ್ಲಿ ಈ ರೀತಿ ಕೊಂಡೊಯ್ಯುತ್ತಾ ಇದೆಯಲ್ಲ, ಆಕೆಯ ಆರ್ಥನಾದವನ್ನು ಕೇಳಿಕೊಂಡೆ. ನಾನೇ ಇವತ್ತು ಜಟಾಯಿ ನಿನ್ನ ಎದುರು ನಿಂತಿದ್ದೇನೆ, ನಿನ್ನ ಪಥಕ್ಕೆ ಅಡ್ಡವಾಗಿ ನಿಲ್ಲಿಸಿದ್ದೇನೆ.
ವೇಗವಾಗಿ ಸಾಗುತ್ತಿರುವಂತಹ ವಿಮಾನಕ್ಕೆ ಒಂದು ಹಕ್ಕಿ ಅಡ್ಡ ಬರುವುದು ಅಂದ್ರೆ ಎಂತದ್ದು? ಅದು ಬೀಳುತ್ತದೆ ಅಂತ ಅರ್ಥ. ಅದು ಎಂತದ್ದು? ಯಾವುದು ಬೀಳುದು? ನಿನ್ನ ವಿಮಾನ ಬೀಳುತ್ತದೆ ಅಂತ ಅರ್ಥ ಅಲ್ವೇ ಅಲ್ಲ. ಮೋಡ ಮತ್ತು ಹಕ್ಕಿಗಳು ಯಾವುದೆಲ್ಲ ಏನು ಉಂಟು, ಭೂಮಿ ಬಿಟ್ಟು ಮೇಲೆಗೆ ಈ ಗುರುತ್ವಾಕರ್ಷಣ ಶಕ್ತಿಯನ್ನು ಬಿಟ್ಟು ಮೇಲೆ ಏನುಂಟು ಅದಕ್ಕೆ ಸ್ವಲ್ಪ ತಾಗಿದ್ರೆ ಸಾಕು ಅದು ಬೀಳುತ್ತದೆ. ಆದರೆ ವಿಮಾನಕ್ಕೆ ಅದನ್ನೇ ರಕ್ಷಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ ಇರ್ತದೆ. ಇದ್ರೂ ಕೂಡ ಅವೇನು ಎತ್ತಿಕೊಂಡೇನೆ, ನಿನ್ನನ್ನು ಬಿಟ್ಟೇನು. ದಾರಿ ಬಿಡು, ದಾರಿ ಅವಳನ್ನು ಪಡೆಯಬೇಕು ಬೇಕು ಎನ್ನುವಂತ ಆಕಾಂಕ್ಷೆಯಿಂದಲೇ ನಾನು ಅವಳನ್ನು ಕರೆತಂದವನು. ಅವಳನ್ನು ಕುಳ್ಳಿರಿಸಿಕೊಂಡು ಲಂಕೆಯ ಕಡೆ ಸಾಗಬೇಕು ಎನ್ನುವಾಗ ವೇಗದಿಂದ ಸಾಗುತ್ತಾ ಇದ್ದವನು. ಬೇಕು ಅಂತೇಳಿ ಈಗ ನೀನು ಅವಳನ್ನು ತರಲಿಕ್ಕೆ ಹೊರಟದ್ದ? ಹೌದು, ಅಲ್ಲಿ ಈಗವೇ ತರಲಿಕ್ಕೆ ಹೊರಟ. ಈಗಲೇ ತರಲಿಕ್ಕೆ ಹೊರಟದ್ದೇನು? ಇದಕ್ಕಿಂತ ಮೊದಲೇನು ಪ್ರಯತ್ನ ಮಾಡ್ಲಿಲ್ವಾ? ಮೊದಲು ಪ್ರಯತ್ನ ಮಾಡ್ತೀನಿ. ಒಬ್ಬನಿಗೆ ಮದುವೆ ಆದ ಮೇಲೆ ಅವಳನ್ನು ತರಬೇಕು ಅಂತ ಹೊರಟಿದ್ಯಲ್ಲ, ಇದಕ್ಕಿಂತ ಮೊದಲು ಹೊರಟಿದ್ಯಲ್ಲ. ಅದ್ರ ನಿನಗೆ ವಿಷಯ ಗೊತ್ತಿಲ್ಲ. ಅದು ಪ್ರಪಂಚದ ನಿಯಮವೇ ಹಾಗೆ. ಹೇಗೆ? ಅದು ಲೋಕದಲ್ಲಿ ಕೆಲವರಲ್ಲಿ ಇದ್ದಾರೆ, ಅವರಿಗೆ ಮತ್ತೊಬ್ಬರ ಹೆಂಡತಿ ಚಂದ ಕಾಣುವುದು, ಮಕ್ಕಳು ಅವರದ್ದು ಚಂದ ಕಾಣುವುದು. ನನಗೆ ರಾಮನ ಹೆಂಡತಿ ಚಂದ ಅಂತ ಕಂಡಿತು. ಅಲ್ಲ, ನನಗೆ ತಿಳಿದ ಹಾಗೆ ಮೇಲೆ ನಿಂತವನಿಗೆ ಎಲ್ಲವೂ ಕಾಣುತ್ತದೆ. ಮೇಲೆ ನಿಂತಾಗ ನೀನು ಇದಕ್ಕಿಂತ ಮೊದಲು ಪ್ರಯತ್ನ ಪಟ್ಟಿದ್ದಿ ಸೀತೆಯನ್ನು ಒಲಿಸ್ಲಿಕ್ಕೆ ಅಂತ ನನಗೆ ಸುದ್ದಿ ಉಂಟು. ಪಟ್ಟಿದ್ದೇನೆ, ಬಡದೇ ಏನೂ ಇಲ್ಲ. ಹಾಗಂತ ಮರಳಿ ಯತ್ನವನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಲೇ ನಾ ಹೊರಟವನು. ಆ ಸಲದ ಈಗ ಸುಲಭವಾಗಿ ಇವಳು ಸಿಕ್ಕಿದ್ದಾನೆ, ಆದುದರಿಂದಲೇ ಸುಲಭವಾಗಿ ಇವರನ್ನು ಕರೆತಂದಿದ್ದೇನೆ. ಹೆಚ್ಚು ಕಷ್ಟ ಆಗ್ಲಿಲ್ಲ ನನಗೆ ತರುವುದಕ್ಕೆ. ಅಲ್ಲ, ಕದ್ದು ತರಲಿಕ್ಕೆ ಕಷ್ಟವೇ ಇಲ್ಲ, ಎಲ್ಲರ ಬೀಗ ಮುರಿದು ತರಲಿಕ್ಕೆ ಕಷ್ಟವೇ ಇಲ್ಲ. ಬೀಗ ಹಾಕುದು ಯಾಕೆ ಹೇಳು? ಏನು ಯಾಕೆ ಹೇಳು? ರಕ್ಷಣೆ ಇದ್ದಾರೆ ಅಂತ ಆಗುದಲ್ಲ. ರಕ್ಷಣೆ. ಒಳ್ಳೆಯವರು ಬಂದ್ರೆ ಮನೆಗೆ ಬೀಗ ಹಾಕಿದೆ, ಇಲ್ಲಿ ಯಾರು ಬರಬಾರ್ದು, ಎಲ್ಲಿ ಹೊರಗೆ ಹೋಗಿರ್ಬಹುದು ಅಂತ ಅರ್ಥ. ಕಳ್ಳನಿಗೆ ಬೀಗವೂ ಅಗತ್ಯ ಇಲ್ಲವೋ ನಿನ್ನಂತವನಿಗೆ? ಈಗ ನಾನು ತಂದದ್ದು ಇವರನ್ನು ಹೊಸತ್ತು, ಇದಕ್ಕಿಂತ ಎಷ್ಟು ತಂದಿದ್ದೇನೆ. ಯಾರು ನೋಡಿದ್ದೇನೆ ಅಂತ ಯಾರು ನನ್ನ ತಡೆದವರಿಲ್ಲ. ನನ್ನ ದಾರಿಗೆ ಅಡ್ಡವಾಗಿ ನಿಂತಿದ್ದೀಯಲ್ಲ, ನಿನಗೆ ಸರಿಯಾಗಿ ಸಾರಿ ಹೇಳ್ತಾ ಇದ್ದೇನೆ. ದಾರಿ ಬಿಟ್ಟು ಅತ್ತ ಸಾರಿದರೆ ನಿನಗೆ ಒಳ್ಳೆಯದು, ಇಲ್ಲ ಅಂತಾದ್ರೆ ಜತನ ಅರ್ಥ ಆಗ್ಬೇಕಾದ್ರೆ ನಿನ್ನ ಧ್ವನಿಯಿಂದ ಇಳಿದ್ರೆ ಅದು ನಿನ್ನಂತವನಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಗೊತ್ತಾಯ್ತಾ ನಿನ್ಗೆ? ಆದ ಕಾರಣ ಹೇಳ್ತಾ ಇದ್ದೇನೆ, ಏನು ರಾವಣ ಕಲ್ಲರಾಗೆ ಕದ್ದುಕೊಂಡು ಹೋಗಿಕೊಂಡು ಹೋಗುತ್ತಾ ಇದ್ದಿ ಎಂಬಾಗ ಇಲ್ಲಿ ಕೂಡ ಭೂಮಿಯಲ್ಲಿ ಕೆಲವರು ರಾಜರಿದ್ದಾರೆ. ಏನಾದರೂ ಅಧರ್ಮಗಳಾದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ಕೊಡುವವರು. ಈ ಗಗನ ಮಾರ್ಗದಲ್ಲಿ ಯಾವುದೇ ಕಳ್ಳತನಗಳು ನಡೆಯುತ್ತದೆ ಅಂತಾದರೆ ಅದನ್ನು ತಡೆಯುವಂತ ಶಕ್ತಿ ಅದು ಯಾರು ನಿನಗೆ ಅಧಿಕಾರ ಕೊಟ್ಟದ್ದು? ಅಧಿಕಾರ ಕೊಟ್ಟದ್ದು ಅಂತ ಹೇಳಬೇಡ. ಮತ್ತೆ ಈ ಜಗತ್ತಿಗೆ ಭೂಮಿಗೆ ಈ ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯದೇವ ಇದ್ದಾನಲ್ಲ, ಅದು ಎದೂರಲ್ಲಿರುವ ನನ್ನ ಅಪ್ಪ. ಓಹೋ, ಗೊತ್ತಾಯ್ತಾ ನಿನ್ಗೆ? ಆ ಅಧಿಕಾರ ನಿನಗೆ ಕೊಟ್ಟ, ಆ ಅಧಿಕಾರವಾಣಿಂದ ನೀ ಮಾತಾಡ್ತಾರೆ. ಅಲ್ಲ, ಅದೇ ಹೇಳಿದ್ದೆಲ್ಲ, ಯಾರು ಕೊಟ್ಟದ್ದು ಅಂತ ಹೇಳಬೇಡ. ನನ್ನ ಅಪ್ಪ ಅರುಣೋದಯ ಎಂತದ್ದು ಆದ ಮೇಲೆ ಮತ್ತೆ ಸೂರ್ಯೋದಯ ಆಗೋದು. ಗೊತ್ತಾಯ್ತಲ್ಲ? ಆದ ಕಾರಣ ಈಗ ಹೇಳ್ತಾ ಇದ್ದೇನೆ, ಏನು ಗಗನದಲ್ಲಿ ಯಾವುದೇ ಕಳ್ಳ ವ್ಯವಹಾರವನ್ನು ಆಗುದಿದ್ರೆ ಈಗ ತಡೆಯುವುದಿದ್ರೆ, ಈಗ ಮೊದಲು ನಮ್ಮ ಅಣ್ಣನೂ ತಡೀತಾ ಇದ್ದ, ಈಗ ನಾನು ಜಟಾಯಿಯ ತಡೀತಾ ಇದ್ದೇನೆ ಅಂತ ಅರ್ಥ. ಆದ ಕಾರಣ ನಿನ್ನ ಕಾಯಕ ಇದು ಮೇಲಿನಿಂದ ತಡೆಯುವುದಲ್ಲ. ನಿನಗೊಂದು ಕೆಲಸ ಉಂಟು, ಎಂತದ್ದು ಗೊತ್ತು? ಏನೋ ಸತ್ತದ್ದನ್ನು ತಿನ್ನುವುದು.
ನೀನು ಎಲ್ಲಿಯಾದರೂ ಕೊಳಕುಂಟು ಎಂತದುಂಟು, ಹಾ. ಎಲ್ಲಿ ಸತ್ತದ್ದುಂಟು, ಓ. ಎಲ್ಲಿ ಕೊಳೆತದ್ದುಂಟು, ಹಾ. ಅದನ್ನು ತಿನ್ನುವುದನ್ನು ಬಿಟ್ಟರೆ ಹಾ. ಬೇರೆ ಈ ಖಗ ಸಂಕುಲಕ್ಕೆ ಬೇರೆ ಯಾವುದೂ ಕಾಣುವುದಿಲ್ಲ, ಒಳ್ಳೆಯದು ಯಾವುದೂ ಕಾಣುವುದಿಲ್ಲ. ನೀವು ಕೊಳತನ್ನು ಮತ್ತು ಕೊಳೆಸಿ ಇಳಿಸಿ ಕುಡಿಯುವವರಲ್ವ ನೀವು? ಹೌದು, ನೀನು ನೀನು ನಿನಗೆ ಅದರಲ್ಲಿ ಬಾಳುಂಟು. ಅಲ್ಲ. ನಿನಗೆ ತಿನ್ನುವುದಕ್ಕೆ ಬೇಕೋ, ಅದ. ನಿನಗೆ ತಿನ್ನುವುದಕ್ಕೆ ಬೇಕೋ, ಹಾ. ನಾವೊಂದು ದಾರಿ ತೋರಿಸುತ್ತೇನೆ. ಏನು? ಓ, ಅಲ್ಲಿ ಒಂದು ಜಿಂಕೆ ಸತ್ತು ಬಿದ್ದಿದೆ. ಹಾ. ಒಂದು ಜಿಂಕೆ ಉಂಟು ಸತ್ತು ಬಿದ್ದಿದೆ. ಈಗ ನಿಂಗೆ ಗೊತ್ತಾಗಿದೆ. ಹೌದೌದು, ಹೌದೌದು. ಆ ಜಿಂಕೆಯನ್ನು ಹೋಗಿ ತಿನ್ನು. ಅದು ಸ್ವಲ್ಪ ಹೊತ್ತಾದ್ರೆ ಇನ್ನು ಬೇರೆ ಯಾರಾದರೂ ಬೇರೆ ಯಾವುದಾದ್ರೂ ತಿಂದಿತ್ತು ಅದನ್ನು. ಅದು ಯಾರ ಹೇಳುವುದನ್ನು ಕೇಳಿದೆ. ಎಂತದು? ಆ ಜಿಂಕೆ ಮಾಯ ಆಗಿದೆ ಅಂತ. ಯಾವ ಜಿಂಕೆ? ಅದು ಮಾಯಾ ಜಿಂಕೆ, ಮಾಯ ಆಗಿದೆ ಅಂತ ಹೇಳಿದೆ. ಆಗ ಜಿಂಕೆ ಎಲ್ಲಿಂದ ಇರುದು? ಜಿಂಕೆ ಅಲ್ಲಿ ಇರಬಹುದು, ಹೋಗಿ ಹುಡುಕು. ನನ್ನ ದಾರಿಗೆ ಅಡ್ಡ ಬರಬೇಡ, ಹಾ. ನನ್ನ ದಾರಿಗೆ ಅಡ್ಡವಾಗಿ ನಿಲ್ಬೇಡ. ಹಾ. ಹೋಗಿ ಅಲ್ಲಿ ಜಿಂಕೆ ಎಲ್ಲಿಯಾದ್ರೂ ಇರಬಹುದು, ಹೋಗಿ ತಿನ್ನು. ಅದು ಬಿಟ್ಟು ನನ್ನ ದಾರಿಗೆ ಅಡ್ಡ ಬಂದ್ರೆ ಹಾ. ಕೈಯ ಕರವಾಳಕ್ಕೆ ನಿನ್ನ ಕತ್ತು ಕತ್ತರಿಸಿ ಹೋಗರು ಪಕ್ಷಿಗಳಿಗೆ ಹೋಗರು ನಿನ್ನಯದು ಪಕ್ಷರಾಜೇಂದ್ರ ಹೊಡೆದರ ಪಕ್ಷದ ಧನಕ ಹೋಗರು ರಾವಣ, ಹಾ. ನಮಗೆ ಕೊಳತದ್ದು ಆಗುತ್ತದೆ ಅಂತ ನೀನು ಹೇಳ್ತೀಯಲ್ಲ, ನೀನು ಅದಕ್ಕೆ ತಿರುಗಿಯಾಗಿ ಯಾವ ರೀತಿಯಲ್ಲಿ ಬೆಳೀತಾ ಇದ್ದಿ ಅಂತ ಗೊತ್ತಾಗುತ್ತಾ ಇದೆ. ಹೌದೇನೋ? ಈ ಲಂಕಾ ನಗರಿಯಲ್ಲಿ ಬೇಕಾದ ರೀತಿಯಲ್ಲಿ ಹೊತ್ತು ಇರಬಹುದು ಅಂತ ಗ್ರಹಿಸಿದ್ಯಲ್ಲ. ನಿನ್ನದೇ ದಾರಿ ಎಂತದು? ಎಷ್ಟು ಲೋಕಕ್ಕೆ ನೀನು ಅಧಿಪತಿ? 14. ಹೌದಾ? ಅಂತ 7 ಲೋಕಕ್ಕೆ ಅಧಿಪತಿ ಅಂತ ಇರಬಹುದು. ಆದ್ರೆ ಎಂತ ಅಧಿಪತವನ್ನು ಕೂಡ ಈ ಧರ್ಮ ಮಾರ್ಗದಲ್ಲಿ ಹೋಗುದಂತ ಇದ್ರೆ ಮಧ್ಯದಲ್ಲಿ ತಡೆದು ನಿನಗೆ ಸರಿ ಬಾರಿಸಿ ಹಾಗಾದ್ರೆ ನೀನು- ಸೀತೆಯನ್ನು ಬಿಡಿಸಿ ರಾಮನಿಗೆ ಒಪ್ಪಿಸದೆ ನನ್ನ ಪ್ರಾಣ ಹೋಗ್ಲಿಕ್ಕಿಲ್ಲ. ಹೌದು, ಹೌದೌದು. ಹಾಗಾದ್ರೆ ನೀನು ಪ್ರಾಣ ಹೋಗದೆ ಅಲ್ಲಿ ಇಲ್ಲಿಂದ ಕದಲುವುದಿಲ್ಲ ಅಂತ ಆಯ್ತು. ಹಾ. ನೀನು ನಾನು ನೋಡು. ಮರ್ಮವ ತಿಳಿದು ಕಾದುವನ ಸತ್ಯ ಧರ್ಮ ಮಾರ್ಗದಲ್ಲಿ ಬಾರದು ನೋವು ಶರ್ಮವಿಡಿದು ಬೆಳೆಸಿದೆವಲ್ಲ ನಮಗೊಮ್ಮೆ ಗೆಲುವು ಕಾಣಿಸಲಿಲ್ಲ ಧರ್ಮ ಮಾರ್ಗದಲ್ಲಿ. ಅಯ್ಯ, ಏನು ಸಾಕು ಬೇಕು ಎಷ್ಟು ಎಷ್ಟು ಸಮಯ ಆಯ್ತು? ಏನು? ಈಗ ಒಂದು ಕಾಲಮಿತಿಯಲ್ಲಲ್ವಾ ಹಾ. ಮುಗಿಸ್ಬೇಕಂತ. ಹಾ. ಸಮಯ ಮೀರಿದರೆ ಎಂತದ್ದು ಮಾಡುದು? ಯಾರು ಹೇಳಿದ್ದು ಒಂದು ಮೀರಿದೆ? ಸಮಯದಲ್ಲಿ ಮುಗಿಸುವ ನಾವು. ಅಲ್ಲ, ಸಮಯ ಮೀರಿದೆ ಅಂತ ಯಾರು ಹೇಳಿದ್ರು? ಅಲ್ಲ, ಸಮಯ ಮೀರ್ಲಿಲ್ಲ, ಇನ್ನು ಸಮಯ ಮೀರುವುದು ಬೇಡ ಅಂತ. ಒಂದೆರಡು ಉಂಟು ಇನ್ನು ಸಮಯ. ನೋಡು, ಹಾ. ನಾವು ಹಾ. ಹೀಗೆ ಹೋರಾಟ ಮಾಡ್ತಾ ಇರುವುದು ಹಾ. ಅದು ಸರಿಯಲ್ಲ. ಹಾ. ಒಂದು ಮರ್ಮ ಇಡುವುದಕ್ಕಾಗುವ, ಮರ್ಮ ಸುಮ್ಮನೆ ಒಂದು ಹೋರಾಟ ಮಾಡುವುದಕ್ಕೂ ಹಾಗಾದ್ರೆ ವಿಮಾನವನ್ನು ಇಳಿಸು ಭುವಿಗಿಳಿ. ಅಲ್ಲ, ಸುಮ್ಮನೆ ಹೋರಾಟ ಮಾಡುವುದಕ್ಕೆ ಅರ್ಥ ಏನು? ಅಲ್ಲ, ನೀನು ವಿಮಾನವನ್ನು ಇಳಿಸೋ. ಅಲ್ಲ, ವಿಮಾನ ಇಳಿಸಬಹುದು, ಹಾ. ಆದ್ರೆ ಗಾಳಿಯಲ್ಲಿ ಗುದ್ದಾಡಿ ಏನು ಪ್ರಯೋಜನ? ಗುದ್ದಾಡುವುದಕ್ಕೆ ಒಂದು ವಸ್ತು ಅಂತ ಬೇಕಲ್ಲ. ನಾವು ಹಾ. ಸುಮ್ಮನೆ ನೀನು ನಾನು ಹೊಡೆಯುವುದು ಹಾ. ಯಾವ ಅರ್ಥವೂ ಇಲ್ಲ. ಹಾ. ನಾವೊಂದು ತೀರ್ಮಾನಕ್ಕೆ ಬರುವ ಅಂತಿಮವಾಗಿ. ಹೌದಾ? ಹೌದು. ತೀರ್ಮಾನಕ್ಕ ಸೀತೆಯನ್ನು ಬಿಟ್ರೆ ಆಯ್ತು. ಇಲ್ಲ, ಸೀತೆಯನ್ನು ಬಿಡುವಂತ ವಿಚಾರ ಬಿಡುವ. ಹಾ. ಅಲ್ಲ, ಒಂದು ಬಿಡೋಣ. ಸೀತೆಯ ಕಾಲಿಗೆ ಅಡ್ಡ ಬೀಳು, ಸೀತೆಯನ್ನು ಅಲ್ಲಿ ಬಿಟ್ಟು ಬಾ. ಅಲ್ಲ, ಅದು ಮತ್ತೆ ಯಾರ ಕಾಲಿಗೆ ಯಾರು ಅಡ್ಡ ಬೀಳುದು ಅಂತ ನೋಡುವ. ನಾವೊಂದು ತೀರ್ಮಾನಕ್ಕೆ ಬರುವ, ಒಂದು ನಿರ್ಧಾರಕ್ಕೆ ಬರುವ. ನಿನ್ನ ಯುದ್ಧದಲ್ಲಿ ತೀರ್ಮಾನ. ಗೆಲುವನ್ನು ಹಾ. ಗೆಲುವನ್ನು ಸುಲಭದಲ್ಲಿ ಯಾರು ಸಂಪಾದನೆ ಮಾಡುವುದು? ಗೆಲುವು ಬೇಗ ಆಗಬೇಕು, ಬೇಗ ಆಗಬೇಕು. ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕೆ. ಹೌದು. ಅಲ್ಲ, ಬೇಗ ನನಗೆ ಬೇಗ ಸಾಕಬೇಕು. ನಿನಗಾದ್ರೂ ಆದಿತ್ತು ಪುಣ್ಯಾತ್ಮ, ನಿನಗೆ ಇಲ್ಲಿ ನಿನಗೆ ಇದು ನಿನ್ನದು ಮನೆ, ನನಗೆ ಎಲ್ಲಿಗೆ ಹೋಗಬೇಕು? ಅಲ್ಲ, ಇನ್ನು ಬೇರೆ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟಾ? ಅಲ್ಲ, ನನಗೆ ತುಂಬಾ ಹೋಗುವುದಕ್ಕೆ ಹಾ, ಹಾ. ನಿನಗೆ ಇಲ್ಲಿ ನೀನಿಲ್ಲಿ ಹತ್ತಿರದಲ್ಲಿ, ನನಗೆ ತುಂಬಾ ಹೋಗುವುದಕ್ಕುಂಟು. ಹಾ, ಹಾ. ಆದುದರಿಂದ ಹಾ. ನಾವು ಬೇಗ ಮುಗಿಸುವ. ಹಾ. ಮರ್ಮ ಹಿಡಿದು ಕಾದುವ. ಹಾ, ಹಾ. ನಿನ್ನ ಮರ್ಮ ಎಲ್ಲಿ, ಹಾ. ನನ್ನ ಮರ್ಮ ಎಲ್ಲಿ? ಹಾಗಾದ್ರೆ ನಿನ್ನ ಮರ್ಮೆಯಲ್ಲಿ ನಾನೇ ಹೇಳ್ಬೇಕು. ನೀನು ಬಹಳ ಅವಸರದಲ್ಲಿದ್ದಿ, ನನಗಿಂತ ಅವಸರದಲ್ಲಿ ನೀನಿದ್ದಿ. ಅಲ್ಲ, ನಿನ್ನ ಮರ್ಮ ಎಲ್ಲಿ? ಅಲ್ಲ, ಹೇಳುವ ಅಡಗಿಸಿಟ್ಟು ಹೇಳ್ತಾನೆ ಅಂತ. ಹಾಗೆ ನಿನಗೊಂದು ಹೆದರಿಕೆ. ಹೌದಾ? ನನ್ನ ಬದುಕಿನಲ್ಲಿ ವಂಚನೆ ಅಂದ್ರೆ ಎಂತದ್ದು? ಆ ಶಬ್ದಕ್ಕೆ ನನಗೆ ಅರ್ಥವೇ ಗೊತ್ತಿಲ್ಲ. ನಿನ್ನ ಬದುಕಿನಲ್ಲಿ ವಂಚನೆ ಇಲ್ಲವೇ ಇಲ್ಲ. ಅಲ್ಲ ಎಂಬುದು ಇಲ್ಲ. ಇಲ್ಲ. ನಿನ್ನ ಬದುಕಿನಲ್ಲಿ ವಂಚನೆ ಹಾಗೆ ಗೊತ್ತೇ ಇಲ್ಲ ನನಗೆ. ವಂಚನೆ ಮಾಡಿ ಮತ್ತೊಬ್ಬರನ್ನು ಮೋಸ ಮಾಡಿಯೋ ವಂಚನೆ ಹೌದು, ಮಾಡಿ. ಹೌದು, ಹೌದು, ಹೌದು. ಹಾಗೆ ಎಂತದ್ದು ಅಂತ ಗೊತ್ತಿಲ್ಲ. ಹಾ. ನನ್ನ ಮರ್ಮ ಇರುವುದು ನನ್ನ ಪಾದದ ಉಂಗುಷ್ಟದಲ್ಲಿ. ಹಾ, ಹೌದಾ? ಹೌದು. ನಿನ್ನದೆಲ್ಲಿಂಟು? ಯಾವ ಪಾದದ ಮುಡ್ಸು? ಬಲವೋ ಎಡವೋ? ನಿನ್ನ ನಂಬಲಿಕ್ಕೆ ಆಗುದಿಲ್ಲ ಕಸ ನೀನು. ನಿನಗೆ ಸರಿ ಸ್ಪಷ್ಟ ಬೇಕು. ಹೌದು, ಹೌದು. ನಿನಗೆ ಹುಡುಕೋದಕ್ಕಾಗೋದಿಲ್ವ? ನಿನಗೆ ನೋಡ್ಲಿಕ್ಕೆ ಆಗೋದಿಲ್ವಾ? ಹುಡುಕಿ ಗುರು ಪರೀಕ್ಷೆಗೆ ಬಂದವಲ್ಲ ನಾನು. ಹಾಗಾದ್ರೆ ಸ್ಪಷ್ಟ ಆಗ್ಬೇಕು. ಸ್ಪಷ್ಟ ಆಗ್ಬೇಕು. ಎಡಗಾಲಿನ ಉಂಗುಷ್ಟದಲ್ಲಿ ಉಂಟು. ಹೌದಾ? ಹಾ. ನಾವು ಹಕ್ಕಿ ಪಕ್ಕಿಗಳಿಗೆ ರೆಕ್ಕೆ ಅಡಿಯಲ್ಲಿ ಶಕ್ತಿ
ಶಕ್ತಿಗಳು. ಹೌದಾ? ಹೌದು. ನಿಮಗೆ ರೆಕ್ಕೆದಲ್ಲೇ ಬಲವೋ? ಹೌದು ಹೌದು. ಸರಿ, ಹಾಗಾದ್ರೆ ಕೈಯ ಕರವಾಳದಿಂದ ರೆಕ್ಕೆಯ ಗರಿಗಳನ್ನು ಕತ್ತರಿಸಿದೆ. ವರವ ಕೊಟ್ಟಳು ಸೀತೆ ರಾಮನ ಚರಣವನು ಕಂಡರು ಹೂವನಗೆ ರಾಕ್ಷಸನು ನನ್ನನ್ನು ಹೊತ್ತೊಯ್ಯುವಂತಹ ವೇಳೆಯಲ್ಲಿ ಕೂಗಾಡಿದರೆ ನನ್ನ ರಕ್ಷಣೆಗೆ ಅಂತ ಬರುವವರು ಯಾರಿದ್ದಾರೆ ಅಂತ ನೋಡಿದರೆ ಖಗರಾಜ ಬಂದ. ಖಗರಾಜ ಬಂದವನೇ ದಾನವನೊಂದಿಗೆ ಹೋರಾಡಿದ, ನನ್ನನ್ನು ಉಳಿಸಿಕೊಳ್ಳುವಲ್ಲಿ ಶತಪ್ರಯತ್ನವನ್ನು ಮಾಡಿದ. ಏನಾಯಿತು? ಮೀರಿ ಹೋಯಿತು. ಆದುದರಿಂದ ಜಟಾಯುವನ್ನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯಲ್ಲಿದ್ದಾನೆ. ತನ್ನ ರೆಕ್ಕೆಗಳನ್ನು ಕತ್ತರಿಸಲ್ಪಟ್ಟು ಧರೆಗೆ ಉದರಾಸಾಯಿಯಾಗಿ ಬೀಳುವವನಿದ್ದಾನೆ. ಹಾಗಿದ್ರೆ ಮುಂದಕ್ಕೇನು ಗತಿ, ಮುಂದೆ ಏನು ಆಗಬಹುದು ಎನ್ನುವಂತಹ ಯೋಚನೆಯೂ ನನಗೆ ಬರುವುದಿಲ್ಲ. ಹಾಗಿದ್ರೆ ಒಂದೇ ಒಂದು ಯೋಚನೆ ಉಂಟು, ಇವ ಬಂದಿದ್ದಾನೆ, ಉಳಿಯುತ್ತದೆ ಒಂದು ಸಾಕ್ಷಿಯಾದರೂ ಎನ್ನುವ ಹಾಗಿದ್ರೆ ಈ ಜಟಾಯುವಿನ ಪ್ರಾಣ ಹೋಗಬಾರದು. ನನ್ನವರು ಬಂದು ಅವನನ್ನು ಭೇಟಿಯಾಗುವವರೆಗೆ ಅವರ ಪ್ರಾಣ ಇರಲಿ ಎನ್ನುವ ಹಾಗೆ ಹೊರವನ್ನಿದ್ದೇನೆ. ಮುಂದಕ್ಕೇನೋ ಗೊತ್ತಿಲ್ಲ. ಅಯ್ಯೋ ಅಯ್ಯೋ.